ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಹೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ತರುಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ 3ನೇ ಹಂತದ ಐಚ್ಛಿಕ ವಿಷಯ ಆತ್ಮ ಮತ್ತು ಪುನರ್ಜನ್ಮ ಡಾಕ್ಟರ್ ಲೀನಾ ಗೌಡ ಅವರ ತಂಡದಿಂದ ತ್ಯಾಗರಾಜನಾದ ನಾನು ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮ ಮತ್ತು ಪುನರ್ಜನ್ಮ ವಿಷಯವನ್ನು ಪ್ರಸ್ತುತಪಡಿಸಲು ಅವಕಾಶ ಕೊಟ್ಟಂತಹ ನಮ್ಮ ರಾಧಾ ಗೋವಿಂದ ಮಂದಿರ ಮಂಗಳೂರಿನ ಎಲ್ಲಾ ಹಿರಿಯ ಆಚಾರ್ಯಗಳಿಗೂ ಮತ್ತು ಭಾಗವಹಿಸಿರುವ ಎಲ್ಲಾ ಭಕ್ತರಿಗೂ ನನ್ನ ದಂಡವತ್ ಪ್ರಣಾಮಗಳು. ಈ ವಿಷಯದ ಬಗ್ಗೆ ಭಗವಂತನೇ ಕೊಟ್ಟಂತಹ ಜ್ಞಾನದಿಂದ ಈ ವಿಷಯವನ್ನ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ. ಇದರಲ್ಲಿ ನಾನು ತೋರಿಸಿರುವಂತಹ ಚಿತ್ರಗಳು ಸಾಂದರ್ಭಿಕವಾಗಿರ್ತದೆ. ಇದನ್ನು ಉದಾಹರಣೆಗೆ ಮಾತ್ರ ನಾನು ಬಳಸಲಾಗಿರುತ್ತದೆ. ಈ ಮುಂದುವರಿದ ಪ್ರಪಂಚದಲ್ಲಿ ನಾವೀಗಾಗ್ಲೇ ಸುಮಾರು ಮುಂದುವರಿದ ದೇಶಗಳು, ಮುಂದುವರಿಯುತ್ತಿರುವ ದೇಶಗಳು, ಆ ಜ್ಞಾನದಲ್ಲಿ ಮುಂದಿದ್ದೇವೆ, ಈ ಜ್ಞಾನದಲ್ಲಿ ಮುಂದಿದ್ದೇವೆ ಅಂತ ನಾವು ಸುಮಾರು ಹೆಮ್ಮೆಗಳನ್ನ ಪಡ್ಕೊಳ್ತಾ ಇದ್ದೀವಿ. ಆದ್ರೆ ನಮ್ಗೆ ವಾಸ್ತವ ನಮ್ಗೆ ಏನ್ ಬೇಕು ಅದನ್ನೇ ಕೂಡ ಅರಿಯದೇ ಇರೋಷ್ಟು ಮೂಢರಾಗಿದ್ದೇವೆ ಕಲಿಯುಗದಲ್ಲಿ ಅಂತ ಈಗ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ಮುಂದುವರಿಯುವ ದೇಶಗಳು ವಾಸ್ತವ ಏನ್ ಬೇಕು ಅದನ್ನ ನಾವು ಯಾರು ಕೂಡ ಅದನ್ನ ತಗೊಳಕ್ಕೆ ನಾವು ಕೂಡ ಇಲ್ಲಿ ಕಲಿಯುಗದಲ್ಲಿ ರೆಡಿ ಇಲ್ಲ. ಈ ಒಂದು ಐಹಿಕ ಪ್ರಪಂಚದಲ್ಲಿ ಬೂಟಾಟಿಕೆಗಳು ಮತ್ತೆ ತೋರುವಿಕೆಗಳೇ ಇವತ್ತು ಪ್ರಧಾನವಾಗಿದೆ. ಆದ್ರೆ ಆ ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಇದೆಲ್ಲವೂ ಕೂಡ ನಸ್ವರ ಅನ್ನೋದು ಗೊತ್ತಾಗ್ತದೆ. ಅದು ಯಾವ ರೀತಿ ಅಂತ ನಿಮ್ಮ ಮುಂದೆ ಇದೊಂದು ಸಣ್ಣ ಪ್ರಯತ್ನ ನಾನು ಆ ಪ್ರಭುಪಾದರನ್ನ ನೆನೆಸ್ಕೊಳ್ತಾ ಎಲ್ಲಾ ಹಿರಿಯ ಆಚಾರ್ಯಗಳಿಗೂ ವಂದಿಸ್ತಾ ಇಲ್ಲಿ ಎಲ್ಲಾ ವೈಷ್ಣವರಿಗೂ ಕೂಡ ನಿಮ್ಗೆ ನಮಸ್ಕಾರ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇನೆ. ಎಷ್ಟೇ ಮುಂದುವರೆದಿದ್ರು ಕೂಡ ಆದ್ರೆ ನಾವುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಲ್ಲಿ ಅಲ್ಪರಾಗಿದ್ದೇವೆ. ಹಾಗಾಗಿ ನಾವು ಇನ್ನು ಗೊಂದಲದಲ್ಲಿದ್ದೇವೆ, ಅತೃಪ್ತರಾಗಿದ್ದೇವೆ, ಮತ್ತೆ ನಾವೆಲ್ಲರೂ ಒಂದು ಶಕ್ತಿಯ ನಿಯಂತ್ರಣದಲ್ಲಿದ್ದೇವೆ. ಹಾಗಾಗಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮತ್ತು ಸಂದೇಹಗಳಿಗೂ ಭಗವದ್ಗೀತೆಯಲ್ಲಿ ಪರಿಹಾರವಿದೆ ಎಂದು ಇಂದು ಪ್ರಸ್ತುತಪಡಿಸುತ್ತಿರುವ ಆತ್ಮ ಮತ್ತು ಪುನರ್ಜನ್ಮ ವಿಷಯಕ್ಕೂ ಇಲ್ಲೇ ಉತ್ತರವಿದೆ. ಯಾಕಂದ್ರೆ ಎಲ್ಲಾ ಆಗು ಹೋಗುಗಳಿಗೂ ಕೂಡ ಆ ಒಂದು ಸೃಷ್ಟಿಕರ್ತನಿಗೆ ಕಂಟ್ರೋಲ್ ಅಲ್ಲಿ ಇರೋಂಥದ್ದು. ಹಾಗಾಗಿ ಎಲ್ಲವೂ ಕೂಡ ಇದೆ ಭಗವದ್ಗೀತೆಯಲ್ಲಿ ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಆ 700 ಶ್ಲೋಕಗಳಲ್ಲೂ ಕೂಡ ನಾವು ನಮಗೆ ಬೇಕಾದಂತ ವಿಚಾರಗಳ ಬಗ್ಗೆ ನಾವು ತಿಳಿದಾಗ ಖಂಡಿತವಾಗ್ಲೂ ಕೂಡ ಅದಕ್ಕೆ ಎಲ್ಲದಕ್ಕೂ ಉತ್ತರ ಇದೆ. ಆದ್ರೆ ನಾವು ಇವತ್ತು ಮಾತಾಡ್ತಾ ಇರುವಂತಹ ಆತ್ಮ ಮತ್ತು ಪುನರ್ಜನ್ಮ ವಿಷಯಕ್ಕೂ ಕೂಡ ಇಲ್ಲೇ ಉತ್ತರವಿದೆ. ನಾವು ಕೆಲವೊಂದು ಮೂಲವನ್ನ ಮೊದಲು ಹರಿಬೇಕಾಗ್ತದೆ. ಯಾಕಂದ್ರೆ ನಾವು ಎಲ್ಲರ ಮೇಲೂ ಕೂಡ ಅದನ್ನ ಇದು ಕರೆಕ್ಟ್ ಆಗಿದೆ ಅಂತ ನಾವು ಒಂದು ನಂಬಿಕೆ ಬರಬೇಕು ಅಂದ್ರೆ ನಾವು ಆ ಮೂಲ ವ್ಯಕ್ತಿನ ಯಾರು, ಆ ಮೂಲ ಕಾರಣಕರ್ತ ಯಾರು ಅನ್ನೋದನ್ನ ತಿಳಿಬೇಕಾಗ್ತದೆ. ವ್ಯಕ್ತಿ ಅಂದ್ರೆ ತಪ್ಪಾಗ್ತದೆ, ಕ್ಷಮಿಸಿ. ಆಗಲೇ ನಮಗೆ ಅದರ ಮೇಲೆ ನಂಬಿಕೆ ಬರೋದು. ಹಾಗಾದ್ರೆ ಯಾರು ಆಸಕ್ತಿ, ಯಾರು ಆ ನಿಯಂತ್ರಕ, ಯಾರು ಮೂಲ, ಯಾರು ಭಗವದ್ಗೀತೆಯ ಹರಿಕಾರ, ಏಕೆ ಭಗವದ್ಗೀತೆಯ ಶ್ರೇಷ್ಠ, ಅದರಿಂದಲೇ ನಾವು ಹೇಗೆ ತಿಳಿಯಬೇಕು ಅನ್ನೋದು ಕೆಲವೊಂದು ಕ್ವಶನ್ ಆಗ್ಬರ್ತದೆ. ಈಗ ಎಲ್ಲರೂ ಕೂಡ ಇಲ್ಲಿ ನಾವೆಲ್ಲ ಟೀಚರ್ಗಳಾಗಿರ್ತಾ ಇದ್ವಿ. ಮತ್ತೆ ಇದೆಲ್ಲರೂ ಕೂಡ ನಾವು ಕೃಷ್ಣ ಪ್ರಜ್ಞೆಯಲ್ಲಿ 1 ವರ್ಷ 2 ವರ್ಷ ದಾಟಿದೀವಿ. ನಾನು ಹೇಳ್ತಾ ಇರೋಂಥದ್ದು ಆ ಒಂದು ಪ್ರಸ್ತುತ ಪಡಿಸ್ಬೇಕಾದ್ರೆ ಒಂದು ವಿದ್ಯಾರ್ಥಿಗಳಿಗೆ ಹೇಳುವಂತ ರೀತಿಯಲ್ಲಿ ಹೇಳ್ತಾ ಇರ್ತೀನಿ. ಹಾಗಾಗಿ ನನಗಿನ್ನ ಹಿರಿಯರಿದ್ರೆ ತಪ್ಪಾಗಿದ್ರೆ ಅದನ್ನ ನೀವು ಕ್ಷಮಿಸ್ಬೇಕಾಗ್ತದೆ. ಯಾವುದೇ ಕ್ಷೇತ್ರವಾಗಲಿ, ಯಾವುದೇ ಆಗು ಹೋಗುಗಳಾಗಲಿ ಅದಕ್ಕೆ ಒಂದು ಇತಿಹಾಸ ಇದ್ದೇ ಇರ್ತದೆ. ನಾವು ನಂಬಿಕೆಗಳ ಮೇಲೆ ಇಲ್ಲಿ ಅವಲಂಬಿತರಾಗಿರೋದು. ಆ ನಂಬಿಕೆನೇ ಇಲ್ಲಿ ಪ್ರಧಾನ ಆಗ್ತದೆ. ಆದ್ರೆ ಆ ನಂಬಿಕೆ ಗಟ್ಟಿಯಾಗಿ ಉಳಿಯಲು ಕೆಲವೊಂದು ನಾವು ಅದನ್ನ ರುಜುವಾತುಪಡಿಸ್ಕೊಳ್ಬೇಕಾಗ್ತದೆ. ಅದನ್ನು ಮೊದಲು ನಾವು ಖಚಿತಪಡಿಸ್ಕೊಳ್ಳೋಣ. ಯಾಕಂದ್ರೆ ನಾವು ಕೆಲವೊಂದು ಏನಾದ್ರು ತಗೊಳಕ್ಕೆ ಹೋದಾಗ ಅದ್ರ ಮೇಲೆ ಗ್ಯಾರಂಟಿ ಕೇಳ್ತೀವಿ, ಇದು ಎಷ್ಟು ವರ್ಷ ಇರ್ತದೆ ಅಂತ ಹೇಳ್ತೀವಿ. ಆದ್ರೆ ನಮಗೆ ಇಲ್ಲಿ ಆ ಗ್ಯಾರಂಟಿ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ನಾವು
ಅದೆಲ್ಲ ಮರೆತು ನಾವು ಗ್ಯಾರಂಟಿಗಳನ್ನ ಕೇಳ್ತಿರ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇರೋಂತ ಒಂದು ನಂಬಿಕೆಯ ಮೇಲೆ ಕೂಡ ನಾವು ಅವಲಂಬಿತರಾಗ್ಲೇಬೇಕು. ಯಾಕಂದ್ರೆ ಎಲ್ಲಾರು ಕೂಡ ನಾವು ಇಲ್ಲಿ ಎಲ್ಲನೂ ಕೂಡ ಕೆಲವೊಂದು ಟೈಮ್ ನಂಬಕ್ಕಾಗಲ್ಲ. ಎಲ್ಲಾ ಪುರಾಣಗಳು, ಎಲ್ಲಾ ಉಪನಿಷತ್ತುಗಳಲ್ಲೂ ಭಗವಂತ ಅಥವಾ ಭಗವಾನ್ ಹೀಗೆ ಹಲವಾರು ಹೆಸರುಗಳಿಂದ ಕೇಂದ್ರ ಬಿಂದುವಾಗಿರುತ್ತಾನೆ. ಯಾವುದೇ ಪುರಾಣ ತಗೊಳ್ಳಿ, ಯಾವುದೇ ಒಂದು ಉಪನಿಷತ್ತುಗಳನ್ನ ತಗೊಳ್ಳಿ, ಎಲ್ಲವೂ ಕೂಡ ಅಲ್ಲಿ ಭಗವಂತನ ಮೇಲೆ ಆಗಿರಂತದ್ದು, ಭಗವಂತನ ಮೂಲನೇ ಹುಡ್ಕಂತದ್ದಾಗಿರ್ತದೆ. ಹಾಗಾಗಿ ಆ ಭಗವಂತನ ಕೇಂದ್ರ ಬಿಂದು ಆಗಿರ್ತಾನೆ. ಎಲ್ಲಾ ಧರ್ಮಗಳಲ್ಲೂ ಯಾವುದೇ ಧರ್ಮ ತಗೊಳ್ಳಿ, ಆ ಭಗವಂತನ ಬಗ್ಗೆ ಹೇಳುವುದು, ಕೇಳುವುದು ಮತ್ತು ಅವನ ಬಗ್ಗೆ ತಿಳಿಯುವುದು, ಅವನನ್ನ ಹುಡುಕ್ತಾ ಇದ್ದೀವಿ ಅಷ್ಟೇ. ಆದರೆ ಅವನಿಗೆ ಹಲವಾರು ನಾಮಗಳಿಂದ ಕರೆಯುತ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಅವನ ಮೂಲವನ್ನ ಹರಿಸುತ್ತೇವೆ. ಎಲ್ಲರೂ ಆ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ದೇವೆ. ನಮ್ಗೆ ಆ ಒಂದು ಎಲ್ಲಾ ಧರ್ಮಗಳಲ್ಲೂ ಕೂಡ ಆ ಒಂದು ಬೇರೆ ರೀತಿಯ ಹಲವಾರು ನಾಮಗಳಿಂದ ನಾವು ಅವನನ್ನ ಕರಿತೇವೆ. ಆದ್ರೆ ಮೂಲ ಒಂದೇ ಅಂತ ನಾವಿನ್ನು ಚರ್ಚೆಗಳಲ್ಲಿ ಇಟ್ಕೊಂಡಿದ್ದೇವೆ. ಭಗವಾನ್ ಅಂದ್ರೆ ಯಾರು ಅಂತ ಇಲ್ಲಿ ವ್ಯಾಸದೇವರ ತಂದೆ ಪರಾಶರ ಮುನಿಗಳು ಈ ರೀತಿ ಹೇಳ್ತಾರೆ. ಎಷ್ಟೋ ಮುನಿಗಳಲ್ಲಿ ಇವರು ಶ್ರೇಷ್ಠ ಮುನಿಗಳು. ಇಂದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಪರಾಶರ ಮುನಿಗಳಂತ ಬರ್ದಿರಂತ ಒಂದು ಶಾಸ್ತ್ರವನ್ನೇ ಇವತ್ತು ಆ ಜ್ಯೋತಿಷ್ಯದಲ್ಲೂ ಕೂಡ ತಗೊಳ್ಳಂತದ್ದು. ಇವತ್ತು ನಿಮ್ಗೆ ಅಸ್ಟ್ರಾಲಜಿನೂ ಕೂಡ ಬಿಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದು ಉಪಕಸುಬಲ್ಲ ಇವತ್ತು ಅದು ದೊಡ್ಡ ಬಿಗ್ ಇಂಡಸ್ಟ್ರಿ. ಆ ತರ ಒಂದು ಜ್ಯೋತಿಷ್ಯದಲ್ಲೂ ಕೂಡ ಪರಾಶರ ಮುನಿಗಳನ್ನೇ ತಗೊಳ್ತಾರೆ. ಎಲ್ಲಾ ಸಂಪತ್ತು, ಎಲ್ಲಾ ಶಕ್ತಿ, ಎಲ್ಲಾ ಕೀರ್ತಿ, ಎಲ್ಲಾ ಸೌಂದರ್ಯ, ಎಲ್ಲಾ ಜ್ಞಾನ, ಎಲ್ಲಾ ವೈರಾಗ್ಯವನ್ನು ಹೊಂದಿರುವ ಪರಮ ಪುರುಷನನ್ನೇ ಭಗವಾನ್ ಎಂದು ಕರೆಯುವುದುಂಟು. ನೋಡಿ, ಇವರು ಆ ಭಗವಾನ್ ಯಾರು ಅಂತ ಇಲ್ಲಿ ಆ ಒಂದು ರುಜುವತ್ನ ಮಾಡ್ತಾರೆ. ಈ ಒಂದು 6 ಗುಣಗಳು ಯಾರಲ್ಲಿದೆ ಅವನ್ನೇ ಭಗವಾನ್ ಎಂದು ಕರೀತಾರೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ನಾವು ಆ ಸೃಷ್ಟಿಕರ್ತ ಬ್ರಹ್ಮ, ಈಶ್ವರ ಪರಮಃ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನು, ಯಾರು ಅವನಿಗೆ ಸಮಾನರಲ್ಲ. ಅವನು ಅನಾದಿ ಪ್ರಭು ಅಥವಾ ಭಗವಾನ್ ಗೋವಿಂದ ಎಂದು ಅವನ ಹೆಸರು. ಎಲ್ಲಾ ಕಾರಣಗಳ ಪರಮ ಕಾರಣನು ಅವನೆಂತ ಸೃಷ್ಟಿಕರ್ತ ಬ್ರಹ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಆಗಿದ್ಮೇಲೆ ನಾವು ಅದನ್ನ ನಂಬಿಕೆ ಬರಬೇಕು ಅಂದ್ರೆ ಆ ಕೆಲವೊಂದು ಇದೆಲ್ಲ ನಮ್ಮ ಸೃಷ್ಟಿಕರ್ತ ಹೇಳಿದರೆ, ನಮ್ಮ ಮುನಿವರ್ಯರುಗಳು ಹೇಳಿದ್ದಾರೆ. ಎಲ್ಲಾ ಪುರಾಣಗಳು, ಎಲ್ಲಾ ಉಪನಿಷತ್ತುಗಳಲ್ಲೂ ಕೂಡ, ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ಅವನ ಹಲವಾರು ನಾಮಗಳಿಂದ ಅವನು ಪ್ರಚಲಿತದಲ್ಲಿದ್ದಾನೆ. ಹಾಗಾಗಿ ನಮ್ಗೆ ಆ ನಂಬಿಕೆ ಬರಬೇಕು ಅಂದ್ರೆ ಆ ಭಗವದ್ಗೀತೆ ಓದಬೇಕು ಅಂತ ಹೇಳ್ತದೆ. ಅದರಲ್ಲೂ ನಮ್ಮ ಭಗವದ್ಗೀತಾ ಯಥಾರೂಪ ಇಸ್ಕಾನ್ ಸಂಸ್ಥೆದ ಹೇಗೆ ಅಂತ ಕೂಡ ನಿಮ್ಗೆ ಚರ್ಚೆ ಆಗ್ತದೆ. ಈಗಾಗ್ಲೇ ನಾವು ತಿಳ್ಕೊಂಡಂಗೆ ಬೇಕಾದಷ್ಟು ಎಡಿಷನ್ಗಳು ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ. ಒಬ್ರು ಯಾರೋ ಹಿರಿಯ ಆಚಾರ್ಯ ಹೇಳ್ತಾ ಇದ್ರು, ಮೈ ಗೀತಾ ಅಂತ ಕೂಡ ಇದೆಯಂತೆ. ಅಂದ್ರೆ ಆ ಮೂಲ ಗೀತೆನ ಹುಡಿಕೊಂಡ್ ಬಂದು ಯಾವ ತರ ಮಾಡಿಫೈ ಮಾಡ್ಬೋದು ಅನ್ನೋಷ್ಟು ಜನ ಇವತ್ತು ಆ ಒಂದು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಆ ಭಗವದ್ಗೀತಾ ಯಥಾರೂಪ ಎಲ್ಲವನ್ನು ಕೂಡ ಅದು ಇರುವಂತದ್ದು ಹ್ಯಾಸ್ ಇಟ್ ಈಸ್, ಯಾವ ತರ ಇದೆ ಆ ರೀತಿನೇ ಆಗಿದೆ ಅಂತ ನಮ್ಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಇದನ್ನ ಶ್ರೇಷ್ಠ ಅಂತ ನಾವು ತಗೊಂಡಿದ್ದೇವೆ. ಇಲ್ಲಿ ಭಗವದ್ಗೀತೆ ಅಥವಾ ಭಗವದ್ಗೀತಾ ಅಂದ್ರೆ ಏನು ಅಂತ ಇಲ್ಲಿ ನಾವು ಸಣ್ಣದೊಂದು ನೋಡ್ಬೋದು. ದೇವೋತ್ತಮ ಪರಮ ಪುರುಷನನ್ನು ಭಗವಂತ, ಭಗವಾನ್, ಪರಮಾತ್ಮ, ಪರಬ್ರಹ್ಮ ಹೀಗೆ ಹಲವಾರು ನಾಮಗಳಿಂದ ಕರೆಯುತ್ತಾರೆ. ಅವನೇ ಎಲ್ಲದರ ಮೂಲ, ಅವನೇ ಸರ್ವೋತ್ತಮ ನಾಯಕ. ಸ್ವತಃ ದೇವೋತ್ತಮ ಪರಮ ಪುರುಷನೇ ಸೃಷ್ಟಿಕರ್ತ. ಇದನ್ನು ಗೀತೆಯ ಅಥವಾ ಗೀತಾ ರೂಪದಲ್ಲಿ ಅವನ ನಿಯಮಗಳನ್ನು ಅವನೇ ಸ್ವತಃ ವಿವರಿಸಿರುವುದರಿಂದ ಈ ಹೆಸರು ಬಂದಿದೆ. ಯಾಕಂದ್ರೆ ಅದು ಗೀತೆ ರೂಪದಲ್ಲಿ ಹೇಳಿರಂತದ್ದು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅದನ್ನ ಗೀತೆ ರೂಪದಲ್ಲಿ ಹೇಳಿರಂತದ್ದು. ಹಾಗಾಗಿ ಅದು ಭಗವಂತ ಪ್ಲಸ್ ಗೀತೆ ಭಗವದ್ಗೀತೆ, ಅಥವಾ ಭಗವಂತ ಪ್ಲಸ್ ಗೀತಾ ಭಗವದ್ಗೀತಾ ಅಂತ ಇಲ್ಲಿ ತಿಳ್ಕೊಂಬಂದ್ ನಾವು. ಭಗವದ್ಗೀತೆಯನ್ನು ಸ್ವತಃ ಇಲ್ಲಿ ಪರಮ ಪುರುಷನೇ ಹೇಳಿರುವುದರಿಂದ, ಎಲ್ಲವೂ ಅದರಲ್ಲೇ ಉಲ್ಲೇಖವಿರುವುದರಿಂದ ಇದು ಅತ್ಯುತ್ತಮ ಗ್ರಂಥ ಎನ್ನುವುದಕ್ಕೆ ಇಂದು ವಿಶ್ವದಾದ್ಯಂತ ಹೆಗ್ಗಿಲ್ಲಂತೆ ಹರಡುತ್ತಿರುವುದೇ ನಿದರ್ಶನ. ಅದರಲ್ಲೂ ನಮ್ಮ ಬಂಗಾಳಿ ಗೌಡಿಯ ವೈಷ್ಣವ ಸಂಪ್ರದಾಯದ ಹಿರಿಯ ಆಚಾರ್ಯಗಳ ಸತತ ಪ್ರಯತ್ನದಿಂದ ಕಾಲಕ್ಕೆ ತಕ್ಕಂತೆ ಅದು ಅನುಗುಣವಾಗಿ ಸಾಗುತ್ತಿದೆ. ಯಾಕಂದ್ರೆ ಇಸ್ಕಾನ್ ಸಂಸ್ಥೆ ಈಗಾಗ್ಲೇ ಆ ಭಗವದ್ಗೀತೆನ ಪ್ರಚಾರದಲ್ಲಿ ವಿಶ್ವದಾದ್ಯಂತ ಅದನ್ನ ಅನುಸರಿಸ್ಬೇಕಾರೆ ಆ ಜನಕ್ಕೆ ಮೂಲ ಎಲ್ಲವನ್ನು ತೋರಿಸ್ಕೊಟ್ಟಿರಂಥದ್ದು. ಹರೇ ಕೃಷ್ಣ ಪ್ರಭು.
ತ್ಯಾಗರಾಜ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ, ಏನಾಗ್ತಾ ಇದೆ? ಕೇಳಿಸ್ತಾ ಇಲ್ಲ ಪ್ರಭು ಅವರದ್ದು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಅಲ್ಲ? ನೀವು ಕೇಳಿಸ್ತಾ ಇದ್ದೀರಾ? ತ್ಯಾಗರಾಜ್ ಪ್ರಭು ಕೇಳ್ತಾ ಇಲ್ಲ. ಮೋಸ್ಟ್ಲಿ ಇರ್ಬೋದು ಪ್ರಭುಜಿ. ಸಿಗ್ನಲ್ಸ್ ಏನೋ ಇದೆ, ಪ್ರಾಬ್ಲಮ್ ಆಯ್ತಾ? ಹೌದು. ಹರೇ ಕೃಷ್ಣ ಪ್ರಭು, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶೇರ್ ಮಾಡಿ. ಓಕೆ ಪ್ರಭುಜಿ, ಅದು ಇದೇನು ನೆಟ್ ಏನೋ ಇದಾಯ್ತು. ಕೇಳಿಸ್ತಾ ಇದೆಯಲ್ಲ ಪ್ರಭುಜಿ? ಕೇಳಿಸುತ್ತೆ. ಸ್ಕ್ರೀನ್ ಶೇರ್ ಮಾಡಿ, ಸ್ಕ್ರೀನ್ ಮತ್ತೆ ಇದಾಯ್ತು. ಅದೇ ಅದು ನೆಟ್ವರ್ಕ್ ಏನೋ ಇಶ್ಯೂ ಆಯ್ತು. ಕಾಣಿಸ್ತಾ ಇದೆಯಲ್ಲ ಪ್ರಭುಜಿ? ಕಾಣಿಸುತ್ತೆ. ಕಾಣಿಸ್ತಾ ಇದೆಯಲ್ಲ? ಕಾಣಿಸುತ್ತೆ ಹೇಳಿ. ನಮ್ಮ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಸತತ ಪ್ರಯತ್ನದಿಂದ ಭಗವಂತನ ಎಲ್ಲಾ ನಿಯಮಗಳನ್ನು ಕಲಿಯುಗದ ಮೂಢಾತ್ಮರಿಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಅನುವಾದ ಮತ್ತು ಭಾವಾರ್ಥಗೊಂದಿಗೆ ಎಲ್ಲಾ ಭಾಷೆಗಳು ದೊರಕುವಂತೆ ಮಾಡಿದರೆ ಅವರಿಗೆ ನಾವೆಲ್ಲ ಚಿರಋಣಿಗಳಾಗಿದ್ದೇವೆ. ಯಾಕಂದ್ರೆ ಆ ಗೀತೆ ರೂಪದಲ್ಲಿ ಇದ್ದಿದ್ರೆ ಇವತ್ತು ನಮ್ಗೆ ಸಂಸ್ಕೃತ ಅನ್ನೋದು ಶಾಲೆಗಳಲ್ಲೇ ಇಲ್ಲ, ಕಡಿಮೆ ಆಗಿದೆ. ಹಾಗಾಗಿ ನಮ್ಗೆ ಆ ಸಂಸ್ಕೃತನು ಕೂಡ ನಮ್ಗೆ ಅರಿಯಷ್ಟು ನಮ್ಗೆ ಆ ಜ್ಞಾನಗಳಿಲ್ಲ. ಇವತ್ತು ಆ ಪರಿಸ್ಥಿತಿಗಳಿಲ್ಲ. ಇವತ್ತೆಲ್ಲ ನಾವು ಕಾನ್ವೆಂಟ್ ಪದ್ಧತಿಗೆ ಹೊರಟೋಗಿದ್ವಿ. ಗುರುಕುಲ ಪದ್ಧತಿ ಬಿಟ್ಟು ನಾವು ಹೊರ ದೇಶದ ಒಂದು ಪಾಶ್ಚಿಮಾತ್ಯ ಒಂದು ಶೈಲಿಗೆ ನಾವು ಒಪ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಆ ಮೂಲ ಸಂಸ್ಕೃತವನ್ನೇ ಎಲ್ಲಾ ಅನುವಾದ ಮತ್ತೆ ಭಾವಾರ್ಥಗಳೊಂದಿಗೆ ಎಲ್ಲಾ ಭಾಷೆಗಳಲ್ಲಿ ಸಿಗುವಂತೆ ಮಾಡೋದಕ್ಕೆ ಕಾರಣಕರ್ತರು ನಮ್ಮ ಪ್ರಭುಪಾದರು ಅಂತ ನಮ್ಗೂ ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ. ಅವ್ರನ್ನ ನೆನ್ಸುತ್ತಾ ನಾವು ಒಂದು ಆ ಭಕ್ತಿ ಮಾರ್ಗದಲ್ಲಿ ಹೋಗಕ್ಕೆ ಬೇಕಾದಷ್ಟು ಅನುವು ಮಾಡಿಕೊಂಡೆ. ಭಗವದ್ಗೀತೆ 5 ಪ್ರಮುಖ ವಿಷಯಗಳನ್ನು ವಿವರಿಸ್ತದೆ: ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈ 5ಕ್ಕೂ ಪರಸ್ಪರ ಸಂಬಂಧಗಳಿವೆ. ಕರ್ಮವನ್ನು ಹೊರತುಪಡಿಸಿ ಇವೆಲ್ಲವೂ ಸನಾತನ ಅಂತ ಹೇಳ್ತದೆ. ಇದರಲ್ಲಿ ಇಂದು ನಾವು ಆತ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಚರ್ಚಿಸೋಣ. ನಮ್ಮ ಆ ಭಗವಂತನ ಇರುವಿಕೆಯನ್ನ ಕಾಣಬಹುದು. ಆ ಜೀವಿಗಳಿಗೂ ಆ ಭಗವಂತನಿಗೂ ಇರುವ ಸಂಬಂಧವನ್ನು ಕಲಿಯುಗದ ಮಾಯೆಯಿಂದ ನಾವು ತಿಳಿಯದೆ ಇಲ್ಲಿ ಅನಾಥರಾಗಿದ್ದೇವೆ. ನಾವೇನಾದ್ರು ಒಂದು ಮಾತಾಡ್ತೀವಿ ಅಂದ್ರೆ ಅದು ಈ ಒಂದು ಆ ಪ್ರಕೃತಿಗೆ ಸಂಬಂಧಿಸಿದಂಥದ್ದು, ಇಲ್ಲ ಭಗವಂತನ ಒಂದು ಹೇಳಿರೋಂಥದ್ದಕ್ಕೇನೆ ನಾವು ಆ ಒಂದು ಸಂಬಂಧ ಇರ್ತದೆ ಅನ್ನೋದನ್ನ ನಾವು ಸುಮಾರು ಕಾಣ್ಬೋದು ಇಲ್ಲಿ. ಯಾಕಂದ್ರೆ ಆ ಸಂಬಂಧ ಇರೋದ್ರಿಂದನೇ ಆ ಜೀವಿಗೂ ಭಗವಂತನ ನಂಟನ್ನು ನಾವು ಮರ್ತಿ ಇಲ್ಲಿ ಅನಾಥರಾಗಿ ನಾವಿಲ್ಲಿ ಅಲಿತಾ ಇದ್ದೇವೆ ಅಲ್ವಾ? ಹಾಗಾಗಿ ಸೃಷ್ಟಿಕರ್ತನು ಹೇಳಿರುವ ನಿಯಮಗಳಿಗೂ ಜೀವಗಳಿಗೂ ಸಂಬಂಧವಿದೆ ಅನ್ನುವುದಕ್ಕೆ ನಿತ್ಯದ ನಾವು ಆಡು ಭಾಷೆಯಲ್ಲೇ ಕಾಣಬಹುದು. ಅದರಲ್ಲೂ 84 ಲಕ್ಷ ಜೀವರಾಶಿಯಲ್ಲಿ ಏಕೈಕವಾಗಿ ಮಾತನಾಡುವ ಮನುಷ್ಯನಲ್ಲಿ ನಾವು ಅದನ್ನು ಕಾಣಬಹುದು. ಈ 84 ಲಕ್ಷ ಜೀವರಾಶಿಲಿ ಆ ಕಮಿಟ್ಮೆಂಟ್ ಇರೋ ಒಂದು ಪ್ರಾಣಿ, ಎಲ್ಲ ನಂದು ನಾನು ಅನ್ನೋದೊಂದು ಪ್ರಾಣಿ ಮನುಷ್ಯ ಜೀವ ಒಂದೇ. ನಾವು ಅದನ್ನ ಕಾಣಬಹುದು. ಈಗಾಗ್ಲೇ ನಾವು ಕೂಡ ಅದನ್ನ ಅಳವಡಿಸ್ಕೊಂಡಿರ್ತೀವಿ, ನಮ್ಗಿದು ಗೀತೆ ಗೊತ್ತಾಗೋವರ್ಗು. ಉದಾಹರಣೆಗೆ ಯಾರಾದ್ರೂ ನಿಧಾನ ಹೊಂದಿದಾಗ ನೋಡಿ, ಅವರು ಈ ದೇಹ ತ್ಯಜಿಸಿದರು ಅಂತ ಹೇಳ್ತೀವಿ, ಅವರ ಪ್ರಾಣ ಹೋಯಿತು ಅಂತ ಹೇಳ್ತೀವಿ, ಅವರು ಈ ಲೋಕದಿಂದ ತೆರಳಿದರು ಅಂತ ಹೇಳ್ತೀವಿ. ಇನ್ನು ಒಬ್ರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಸ್ವರ್ಗಾಧೀನರಾದರು, ದೈವಾಧೀನರಾದರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ತರ ಹಲವಾರು ನಿದರ್ಶನಗಳಿವೆ. ಇದರಲ್ಲೇ ತಿಳಿಬಹುದು ಅಂದ್ರೆ ಆತ್ಮ ಇದೆ ಅಂತ ಆಯ್ತು. ಇಲ್ಲಿ ನಾವು ಮಾತಾಡಂತ ಭಾಷೆಯಲ್ಲೇ ಅದು ಸಿಗ್ತಿದೆ. ನಾವು ಮಾತಾಡುವಂತ ಹೊರಡಲ್ಲೇ ನಾವು ಆ ಪದಗಳನ್ನ ಕಂಡುಹಿಡಿಬಹುದು ಇಲ್ಲಿ. ಹಾಗಾಗಿ ಆತ್ಮ ಇದೆ ಅಂತ ಆಯ್ತು. ಇನ್ನ ಪುನರ್ಜನ್ಮದ ವಿಷಯಕ್ಕೆ ಇನ್ನು ಆತ್ಮದ ಬಗ್ಗೆ ಇನ್ನೂ ಒಂದು ಹೇಳ್ತಾರೆ. ಹಾಗೆ ಯಾರಾದ್ರೂ ಮಾತನಾಡುವಾಗ ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳು ಅಂತ ಹೇಳ್ತಾರೆ. ಅಂದ್ರೆ ಆತ್ಮನೇ ಯಾಕೆ ಸಾಕ್ಷಿ ತಗೋತಾರೆ? ಆತ್ಮ ಇಲ್ಲ ಅಂತ ಅನ್ನೋದಾದ್ರೆ ಅದನ್ನ ಸಾಕ್ಷಿಯಾಗಿ ಯಾಕೆ ತಗೊಳ್ತಾರೆ? ಆದ್ರೆ ಆತ್ಮ ಇದೆ, ನಾನು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡ್ತೇನೆ ಅಥವಾ ಮಾಡಿದ್ದೇನೆ, ಈ ರೀತಿಗೆ ನಾವು ಹೇಳೋದನ್ನ ಕೇಳ್ತಾ ಇರ್ತೇವೆ. ಒಂದು ವಾದಗಳು, ಚರ್ಚೆಗಳು ನಡಿಬೇಕಾರೆ, ಜಗಳಗಳು ನಡಿಬೇಕಾರೆ ಈ ಮಾತುಗಳೆಲ್ಲ ನಾವು ಕೇಳ್ತಾ ಇರ್ತೇವೆ. ಇನ್ನ ಪುನರ್ಜನ್ಮದ ವಿಷಯಕ್ಕೆ ಬಂದ್ರೆ, ಯಾವ ಜನ್ಮದ ಪುಣ್ಯ ನೀನು ಎಲ್ಲವನ್ನು ಜಯಿಸುತ್ತಿದ್ದೀಯಾ? ಯಾವ ಜನ್ಮದ ಕರ್ಮ ನಿನಗೆ ತೊಂದರೆಗಳೇ ಆಗ್ತಿದೆ? ಈ ತರ ಎಲ್ಲ ಕೂಡ ಇಲ್ಲೂ ಕೂಡ ನಮ್ಗೆ ಆ ಒಂದು ಯಾವ ಜನ್ಮ ಅಂತ ಬರ್ತದೆ ಇಲ್ಲಿ. ಅಂದ್ರೆ ನಾವಿನ್ನು ಅನೇಕ ಜನ್ಮಗಳನ್ನ ನಾವಿಲ್ಲಿ ದಾಟು ಬಂದಿದೀವಿ ಅಂತಾನು ಕೂಡ ಇದ್ರಲ್ಲಿ ನಾವು ತಿಳಿಬಹುದು.
ಇನ್ನು ಕೆಲವೊಮ್ಮೆ ನೊಂದವರಿಗೆ, ನಿರ್ಗತಿಕರಿಗೆ ನಾವು ಸಹಾಯ ಮಾಡಿದಾಗ ಕೆಲವೊಂದು ಹೊರಡುಗಳನ್ನ ಕೇಳ್ತೇವೆ. ಯಾವ ಜನ್ಮದ ಪುಣ್ಯವ ನೀನು ನನಗೆ ಸಿಕ್ಕಿದೆ, ಈ ನಿನ್ನ ಸಹಾಯವನ್ನ ನಾನು ಮುಂದಿನ ಜನ್ಮದಲ್ಲಾದರೂ ಸರಿ ತೀರಿಸ್ತೇನೆ, ಹಾಗಾದ್ರೆ ಪುನಃ ಜನ್ಮ ಇದೆ ಅಂತ ಆಯ್ತು. ಎಲ್ಲವೂ ಕೂಡ ಇಲ್ಲಿ ನಮ್ಮ ಹಾಡು ಭಾಷೆಯಲ್ಲಿ ನಾವು ಇದನ್ನ ಕಂಡುಹಿಡಿಬಹುದಾಗಿದೆ. ಇನ್ನು ಹಲವಾರು ಆಧ್ಯಾತ್ಮಿಕ ಕೃತಿಗಳಲ್ಲೂ ಕಾಣಬಹುದು. ಇನ್ನು ದಾಸರ ಪದಗಳಲ್ಲೂ ಕೂಡ ಇದನ್ನ ಕೇಳ್ಬೋದು. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ಅಳಿದು ಹುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ಏನು ಮಾಡಿದರೇನು ಜೀವ ನಿನ್ನದು ದೇವಾ. ಈ ತರ ಒಂದು ದಾಸರ ಪದಗಳಲ್ಲೂ ಕೂಡ ನಾವು ಹೇಳ್ಬೋದು. ಆದ್ರೆ ಏಕ ಪ್ರಪಂಚದ ಮಾಯೆಯಲ್ಲಿ ಅದೆಲ್ಲವನ್ನು ಮರೆತು ನಾವು ಇಲ್ಲಿ ಅಲಿತಾ ಇದ್ದೇವೆ. ಇವತ್ತೆಲ್ಲ ನಾವು ಪಾಪ್ ಸಂಗೀತ ಮತ್ತೆ ವೆಸ್ಟರ್ನ್ ಮ್ಯೂಸಿಕ್ ಅದ್ರಲ್ಲಿ ಕೇಳ್ತಾ ಇದೀವಿ, ಅರ್ಥ ಇಲ್ಲದೆ ಇರೋ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ನಮಗೂ ಭಗವಂತನಿಗೂ ಸಂಬಂಧ ಇರೋದನ್ನ ದಾಸರ ಪದಗಳಲ್ಲಿ ನಾವು ಕೇಳಿ ಕೂಡ ಅರಿಬಹುದು ಅಂತಿದೆ. ಇನ್ನು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಾಗ್ಲಿ, ಯಾವುದೇ ಒಂದು ವಿಶ್ವವಿದ್ಯಾಲಯಗಳಾಗ್ಲಿ ಹೇಳದೇ ಇರೋಂತ ವಿಷಯಗಳು, ಇನ್ನು ಚರ್ಚಿತೆಯಲ್ಲಿ ವಿಷಯಗಳು ಬೇಕಾದಷ್ಟಿದೆ. ಎಷ್ಟೇ ಒಂದು ಸೈನ್ಸಿಸ್ಟ್ಗಳು ಮುಂದುವರೆದಿದ್ರು ಕೂಡ, ಏನೇ ಒಂದು ನಾವು ವಿಜ್ಞಾನದಲ್ಲಿ ಕೂಡ ಪ್ರಗತಿ ಸಾಧಿಸ್ತಾ ಇದ್ರು ಕೂಡ ಕೆಲವೊಂದು ಮೂಲ ನಮ್ಗೆ ಇನ್ನೂ ಗೊತ್ತೇ ಇಲ್ಲ. ಅದರಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ಒಂದು ಆತ್ಮ ಮತ್ತೆ ಪುನರ್ಜನ್ಮನು ಕೂಡ ಇದು ಯಾವುದೇ ಒಂದು ಇದಕ್ಕೂ ಕೂಡ ನಿಲುಕದಂಥದ್ದು. ಇದು ಇನ್ನೂ ಕೂಡ ಆತ್ಮನ ಇರುವಿಕೆನ ಆಗ್ಲಿ ಮತ್ತೆ ಅದರ ಚಲನೆಗಳಾಗ್ಲಿ ಯಾವುದೇ ಒಂದು ಮುಂದುವರಿದ ವಿಜ್ಞಾನದಲ್ಲಿ ಇನ್ನೂ ಕಂಡುಹಿಡಿದಿಲ್ಲ. ಇದು ನಿಮ್ಗೂ ಕೂಡ ಗೊತ್ತು. ಇನ್ನು ಪುನರ್ಜನ್ಮದ ವಿಷಯ ಹೇಳಿದ್ರೆ ಕೆಲವೊಬ್ರು ಅದನ್ನ ಒಪ್ತಾರೆ, ಕೆಲವೊಬ್ರು ಅದನ್ನ ಒಪ್ಪಲ್ಲ. ಆದ್ರೆ ಇಲ್ಲಿ ಆ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗದಲ್ಲಿ ಭಗವಂತ ಎಲ್ಲವನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ಆ 2ನೇ ಅಧ್ಯಾಯನ ನಾವು ಪೂರ್ತಿ ತಿಳ್ಕೊಂಡ್ರೆ ನಾವೆಲ್ಲವೂ ಕೂಡ ತಿಳಿಬಹುದು ಅಂತ ಇದೆ. ಆದ್ರೂ ಕೂಡ ಅದನ್ನ ಮುಂದೆ ಹಂತ ಹಂತವಾಗಿ ಅದನ್ನ ಎಲ್ಲವನ್ನು ಕೂಡ ಯೋಗದ ರೀತಿಯಲ್ಲಿ ಇಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಆ ಭಗವದ್ಗೀತೆಯಲ್ಲಿ ನಾವು ಆತ್ಮ ಎನ್ನುವ ಶಬ್ದವನ್ನ ಮೊದಲು ಅನಿರ್ವಾಯವಾಗಿ ನಡೆದ ಕುರುಕ್ಷೇತ್ರದ ಯುದ್ಧದಲ್ಲಿ 2 ಸೈನ್ಯವನ್ನು ವೀಕ್ಷಿಸಿದ ಮಧ್ಯಮ ಪಾಂಡವನೆಂದು ಹೆಸರಾದ ಅರ್ಜುನನು ಅವನ ಕರ್ತವ್ಯದಲ್ಲಿ ಕಾರ್ಪಣ್ಯದ ದೌರ್ಬಲ್ಯದಿಂದ ಗೊಂದಲಕ್ಕೊಳಗಾಗಿ ಅವನಿಗೆ ಸಾರಥಿಯಾಗಿ ಬಂದಿದಂತಹ ಭಗವಂತನಿಗೆ, ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನದ ಆತ್ಮ, ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಎಂದು ಕೇಳುವುದರ ಮೂಲಕ ನಾವು ಈ ಆತ್ಮ ಎನ್ನುವ ಶಬ್ದವನ್ನು ಭಗವದ್ಗೀತೆಯ ಅಧ್ಯಾಯ 2ರ ಶ್ಲೋಕ 7ರಲ್ಲಿ ಮೊದಲ ಬಾಳಿಗೆ ಕೇಳುತ್ತೇವೆ. ನೋಡಿ, ಇಲ್ಲಿ ನಾವು ಆ ಆತ್ಮ ಅನ್ನೋದನ್ನ ನಾವಿಲ್ಲಿ ಆ ಅರ್ಜುನನ ಬಾಯಿಂದ ಮೊದಲ ಬಾರಿಗೆ ಕೇಳ್ತೇವೆ. ನಾನು ನಿನಗೆ ಶರಣಾಗತನಾದ ಆತ್ಮ, ನೀನು ನನಗೆ ಸರಿಯಾದ ಮಾರ್ಗದರ್ಶನ ನೀಡು, ನನ್ನನ್ನು ನಿನ್ನ ಶಿಷ್ಯ ಅಂತ ತಿಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಅರ್ಜುನ ಕೃಷ್ಣನಿಗೆ ಸಂಬಂಧಿಯಾಗಿ, ಸ್ನೇಹಿತನಾಗಿ, ಪರಮ ಭಕ್ತನಾಗೂ ಕೂಡ ಇರ್ತಾನೆ. ಆದ್ರೆ ಇಲ್ಲಿ ಆ ಶಿಷ್ಯನಾಗುವ ತನಕ, ಅವನನ್ನ ಗುರುವಾಗಿ ಕಾಣುವ ತನಕ ನಮ್ಗೆ ಏನು ದೊರಕದು ಅಂತ ಇಲ್ಲಿ ನಾವು ಅರ್ಜುನನಿಂದ ತಿಳಿಬಹುದು. ಅವನು ಮೊದಲ ಬಾರಿಗೆ ಹೇಳ್ತಾನೆ, ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ. ಕಾರ್ಪಣ್ಯ ದೋಷೋ ಪಹತಾ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಃ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿಮಾತ್ವಂ ಪ್ರಪನ್ನಂ. ಅದನ್ನ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು, ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳ್ತೇವೆ. ನಾವು ಕೂಡ ಕೆಲವೊಂದು ಟೈಮು ಆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನಾವು ಆ ಮೂಲನ ಹುಡುಕ್ಬೇಕಾದ್ರೆ ನಾವಲ್ಲಿ ಯಾರನ್ನಾರು ಗುರುಗಳಾಗಿ ತಗೋಬೇಕಾಗ್ತದೆ. ಆದ್ರೆ ಯಾರ ಹತ್ರನೂ ಹೋಗಿ ನಾವು ಗುರುಗಳಾಗಿ ತಗೊಳಕಾಗ್ತಾ ಇಲ್ಲ. ಇಲ್ಲಿ ಅರ್ಜುನ ಒಂದು ಪರಮ ಗುರು, ಎಲ್ಲದಕ್ಕೂ ಮೂಲಕರ್ತನಾದಂತ ಆ ಭಗವಂತ, ಅವನಿಗೆ ಸಾರಥಿಯಾಗಿ ಬಂದಂತ ಭಗವಂತನ ಇಲ್ಲಿ ಗುರುಗಳಾಗಿ ಆರಿಸ್ಕೊತಾ ಇದ್ದಾನೆ. ಆ ಭಗವಂತ ಆ ಗುರುಗಳಾಗಿ ಆ ಶಿಷ್ಯನಿಗೆ, ಅಂದ್ರೆ ನಾವು ಕೂಡ ಅಲ್ಲಿ ಶರಣಾಗತಿ ಆದ್ರೇನೆ ಕೂಡ ಇದು ನಮ್ಗೆ ಹರಿಯಂತದ್ದು. ನಾವ್ ಏನೇ ಒಂದು ದೊಡ್ಡ ಆಫೀಸರ್ ಆಗ್ಬೋದು, ದೊಡ್ಡ ಹಣವಂತ ಆಗ್ಬೋದು, ಎಲ್ಲವನ್ನು ಕೂಡ ಪಡೆದಿದ್ರು ನಾವು ಇಲ್ಲಿ ಶರಣಾಗತಿ ಆಗ್ಲಿಲ್ಲ ಅಂದ್ರೆ ನಮ್ಗೇನು ಇಲ್ಲಿ ಸಿಗಲ್ಲ. ಯಾಕಂದ್ರೆ ಅರ್ಜುನ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ, ಅವನೊಬ್ಬ ಒಂದು ಮಧ್ಯಮ ಪಾಂಡವ, ಎಲ್ಲಾ ವಿದ್ಯೆಗಳಲ್ಲೂ ಪಾರಂಗತನಾದಂತ ಅಂತಹ ಅರ್ಜುನ. ಅವನು ಇಂದ್ರ ದೇವರ ಒಂದು ಕೃಪೆಯಾಗಿ ಹುಟ್ಟಿದಂತ ಅರ್ಜುನನಿಗೆ ಅಷ್ಟೊಂದು ಗೊಂದಲ ಇದೆ ಅಂದ್ರೆ ನಮ್ಮಿನ ಐಕ ಪ್ರಪಂಚದಲ್ಲಿ ಎಷ್ಟೆಲ್ಲ ಗೊಂದಲಗಳಿದೆ ಅಲ್ವಾ?
84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಸ್ವರೂಪವು ಅಮೂಲ್ಯವಾದ ಆಸ್ತಿ. ಐಹಿಕ ಗೊಂದಲಗಳಿಗೆ ಸಿಕ್ಕ ಮನುಷ್ಯನನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3.8.10 ಹೀಗೆ ವರ್ಣಿಸಿದೆ. ಮನುಷ್ಯನಾಗಿ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ, ಆತ್ಮ ಸಾಕ್ಷಾತ್ಕಾರವಾದ ವಿಜ್ಞಾನವನ್ನು ತಿಳಿದುಕೊಳ್ಳದೆ, ಬೆಕ್ಕುಗಳು ಮತ್ತು ನಾಯಿಗಳಂತೆ ಬದುಕಿ ಜಗತ್ತನ್ನು ಬಿಡುವವನು ಕೃಪಣ. ಮನುಷ್ಯನಿಗೆ ಆ ಭಗವಂತನಿಗೆ ಒಂದು ಅತ್ಯುತ್ತಮವಾದ ಇಷ್ಟವಾದಂತ ಜೀವಿ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಮಾತನಾಡುವ ಪ್ರಾಣಿ ಅದೊಂದೇ. ಹಾಗಾಗಿ ಆ ಒಂದು ನಮಗೆ ಬಂದಿರಂತದ್ದನ್ನ ಆ ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ಆ ಪ್ರಾಣಿಗಳ ರೀತಿಯಲ್ಲಿ ನೀನು ಸತ್ರೆ ಅವನ ಕೃಪಣ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾದದ್ದು, ಅರ್ಜುನ ಇಲ್ಲಿ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ, ಒಬ್ಬ ಮಹಾಕ್ಷತ್ರಿಯ. ಹಲವಾರು ವಿದ್ಯೆಗಳನ್ನು ಪಾರಂಗತ ಮಾಡಿದ ಮಧ್ಯಮ ಪಾಂಡವನೆನಿಸಿದ ಇಂದ್ರದೇವರ ವರದಿಂದ ಜನಿಸಿದ ಕುಂತಿದೇವಿಯ ಪುತ್ರ. ಕೆಲವು ಸಂದರ್ಭಗಳಲ್ಲಿ ದೇವತೆಗಳು ಕೂಡ ಇವನು ಸಹಾಯ ಕೋರ್ತಾ ಇದ್ರು. ಅವರಿಂದ ಹಲವಾರು ವರಗಳನ್ನು ಮತ್ತು ಅಸ್ತ್ರಗಳನ್ನು ಪಡೆದು ಶ್ರೇಷ್ಠರಲ್ಲೇ ಶ್ರೇಷ್ಠನೆನಿಸಿದ. ಹಾಗೂ ಕೃಷ್ಣ ಪರಮಾತ್ಮನಿಗೆ ಸಂಬಂಧಿಯಾಗಿ, ಸ್ನೇಹಿತರಾಗಿ, ರಣರಂಗದಲ್ಲಿ ನಾನು ನಿನಗೆ ಶರಣಾಗತನಾದ ಆತ್ಮ ಮತ್ತು ನಿನ್ನ ಶಿಷ್ಯ ಎನ್ನುವ ಮೂಲಕ ಶರಣಾಗತನಾಗಿ ತನ್ನ ಗೊಂದಲವನ್ನು ಬಗೆಹರಿಸಿಕೊಳ್ಳುತ್ತಿದ್ದಾನೆ. ಅವನು ಶರಣಾಗತನಾದ ನಂತರವೇ ಇಲ್ಲಿ ಭಗವಂತ ಎಲ್ಲವನ್ನು ಅವನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಅವನು ಎಲ್ಲ ಹೇಳ್ತಾನೆ, ನನ್ನ ಒಂದು ಎಲ್ಲ ಅಲ್ಲಿ ಸಂಬಂಧಿಕರಿದ್ದಾರೆ, ನಾನು ಧಾರ್ಮಿಕ ತತ್ವಗಳನ್ನ ತಪ್ಪು ಮಾಡಿದ್ರೆ ಅದು ಪಾಪದ ಹೊರೆ ಆಗ್ತದೆ. ನಾನು ಇವ್ರನ್ನೆಲ್ಲ ಬಿಟ್ಟು ಈ ಸಂಬಂಧಿಗಳ ಇಲ್ಲದೆ ಇದ್ಮೇಲೆ ನಾನು ಇಂದು ಎಲ್ಲವನ್ನು ತೆಗೆದುಕೊಂಡು ಏನ್ ಪ್ರಯೋಜನ, ನನಗೆ ಯಾಕೆ ಎಂದ ಒಂದು 3 ಲೋಕಗಳನ್ನು ಕೊಟ್ಟರು ಕೂಡ ನನಗೆ ಬೇಡ ಅನ್ನೋ ರೀತಿಗೆ ಬಂದಂತಹ ಅರ್ಜುನನಿಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ಶ್ರೀ ಭಗವಾನುವಾಚ ಆಶೋಚ್ಯಾನನ್ವಶೋಚಸ್ತ್ವಂ ಪ್ರಜಾವಾದಾಂಚ ಭಾಸಸೆ ಗತಾಸು ನಾಸುಂಶ್ಚ ನಾನು ಶೋಚಂತಿ ಪಂಡಿತಃ. ದೇವೋತ್ತಮ ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನ ಕುರಿತು ಶೋಕಿಸುತ್ತಿದ್ದೀಯಾ. ಪಂಡಿತರು ಸತ್ತವರಿಗೆ ಆಗಲಿ ಬದುಕಿವರಿಗೆ ಆಗಲಿ ದುಃಖ ಪಡುವುದಿಲ್ಲ. ನೋಡಿ ಅಲ್ಲಿ ಭಗವಂತ ಹೇಳ್ತಾ ಇದ್ರೆ, ನೀನು ಪಂಡಿತನಾದವನು, ಪಂಡಿತ ಸತ್ತವರಿಗೆ ಆಗ್ಲಿ, ನೀನ್ ಎಲ್ಲವನ್ನು ತಿಳಿದವನು, ನೀನು ತಿಳಿದವನೇ ಈ ತರ ಆದ್ರೆ ನೀನ್ ಏನ್ ಪ್ರಯೋಜನ, ಅವ್ರಿಗೆ ದುಃಖ ನೀನು ಅವ್ರ ಬಗ್ಗೆ ಆ ಒಂದು ಮೃದುತ್ವನ ತೋರಿ ಅರ್ಥನೇ ಇಲ್ಲ. ನೀನು ಆ ಸತ್ತವರಿಗೆ ಆಗಲಿ ಬದುಕಿಯವರಿಗೆ ಆಗಲಿ ದುಃಖ ಪಡೋದ್ರಲ್ಲಿ ಇಲ್ಲಿ ಅರ್ಥನೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಮುಖ್ಯವಾದದನ್ನ ಎಲ್ಲರೂ ತಿಳಿಬೇಕು. ಭಗವದ್ಗೀತೆಯ ನುಡಿಗಳು ಯಾವ ಒಬ್ಬ ವ್ಯಕ್ತಿಗೆ ಆಗಲಿ ಅಥವಾ ಒಂದು ನಿರ್ದಿಷ್ಟ ಸಮುದಾಯಕ್ಕಾಗಲಿ ಅಥವಾ ಯಾವುದೇ ಸಮಾಜಕ್ಕಾಗಲಿ ಪ್ರತ್ಯೇಕವಾಗಿ ಹೇಳಿದ್ದಲ್ಲ. ಅವು ಎಲ್ಲರಿಗಾಗಿ ಹಾಡಿದ ಮಾತುಗಳು. ಇಲ್ಲಿ ನಾವ್ ಹೇಳ್ತಾ ಇರೋದು ಯಾವುದೇ ಧರ್ಮ ಅಲ್ಲ. ಇಲ್ಲಿ ನಾವು ಇಲ್ಲಿ ಆ ಭಗವಂತ ಹೇಳ್ತಾ ಇರೋಂಥದ್ದು ಇಲ್ಲಿ ಆತ್ಮಗಳು, ದೇಹಾತ್ಮ ಬೇರೆ ದೇಹ ಬೇರೆ ಅನ್ನೋದನ್ನ ಪ್ರತಿಯೊಂದು ಇಲ್ಲಿ ಯಾವುದೇ ಒಂದು ಸಮುದಾಯ ಆಗ್ಲಿ ಒಂದು ಸಮಾಜ ಆಗ್ಲಿ ಇಲ್ಲಿ ಎಲ್ಲೂ ಕೂಡ ಇಲ್ಲಿ ಪರಿಗಣಿಸಿಲ್ಲ. ಆದ್ರೆ ನಾವು ಇವತ್ತು ಆ ಸಮಾಜದಲ್ಲಿ ಆ ಜಾತಿ ಪದ್ಧತಿಯಲ್ಲಿ ನಾವು ಬಿದ್ದು ನರಳ್ತಾ ಇದ್ದೇವೆ ಅಲ್ವಾ. ಹಾಗಾಗಿ ಅವನು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾನೆ. ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳುತ್ತಿರುವುದು ಪ್ರತಿಯೊಬ್ಬ ಮನುಕುಲಕ್ಕೆ ಅವಶ್ಯಕತೆ ಇದೆ. ಇಲ್ಲಿ ಎಲ್ಲಾ ವಿಜ್ಞಾನಕ್ಕಿಂತ ಆತ್ಮ ಮತ್ತು ಪರಾತ್ಪರ ಜ್ಞಾನವು ಮುಖ್ಯ ಎಂದು ಹೇಳಲಾಗಿದೆ. ಯಾಕೆಂದರೆ ದೇಹ ಮತ್ತು ಆತ್ಮ ಬೇರೆ. ಆತ್ಮ ನಿರಂತರ, ಅದರ ಬಗ್ಗೆ ತಿಳಿಯದೆ ಐಹಿಕ ಪ್ರಪಂಚ ಕಾಲ್ಪನಿಕವನ್ನೇ ನಾವು ಅತ್ಯುತ್ತಮ ಎಂದು ತಿಳಿದಿದ್ದೇವೆ. ನಾವು ಅದನ್ನ ಬಿಟ್ಟು ನಾವು ಈ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಬಂದು ಹೋಗಂತದನ್ನೇ ನಾವು ಇಲ್ಲಿ ಗ್ರೇಟ್ ಅಂತ ತಿಳ್ಕೊಂಡಿದೀವಿ. ಅದು ಯಾವಾಗ್ಲೂ ಕೂಡ ಅದು ನಿರಂತರ ಅಂತ ನಾವಿಲ್ಲಿ ಅದನ್ನ ಮರ್ತಿದ್ದೇವೆ. ಇನ್ನು ನಾನು ನೀನು ಇರ್ಲಿಲ್ಲ ಎನ್ನುವ ಕಾಲವೇ ಇರ್ಲಿಲ್ಲ, ನೀನು ಈ ರಾಜರು ಇದ್ದಿದ್ದ ಕಾಲವೇ ಇರ್ಲಿಲ್ಲ, ಭವಿಷ್ಯದಲ್ಲಿ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ನಾವು ಹಿಂದೆನೂ ಕೂಡ ಇದ್ವಿ, ನಾವು ಮುಂದೆನೂ ಇರ್ತೀವಿ, ಈಗ್ಲೂ ಕೂಡ ಇದ್ದೀವಿ. ಹಾಗಾಗಿ ಆ ಒಂದು ಕಾಲ ನಾವು ಯಾವಾಗ್ಲೂ ಕೂಡ ನಿರಂತರವಾಗಿ ಇಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದೆ. ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಗಳನ್ನು ಪಾಲಿಸುವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮಾನುಫಲಸಾರವಾಗಿ ಅವುಗಳನ್ನ ಪಾಲಿಸುತ್ತಾನೆ. ತನ್ನ ಸ್ವಾಂಸದಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣನಾಗಿ ವಾಸಿಸುತ್ತಾನೆ. ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮಪ್ರಭುವನ್ನ ಕಾಣಬಲ್ಲರು. ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನ ಪಡೆಯಬಲ್ಲರು ಎಂದು ಈ ಕಠೋಪನಿಷತ್ತುಗಳಲ್ಲಿ ಹೇಳಿದೆ. ಹಾಗಾಗಿ ನಾವಿಲ್ಲಿ ಆ ಪರಮ ಪುರುಷ ಅಸಂಖ್ಯಾತ ಜೀವಿಗಳಲ್ಲಿ ನಾವು ಎಲ್ಲವನ್ನು ಪಾಲಿಸ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ ವೇದಗಳನ್ನ ತಾಯಿಗೆ ಹೋಲಿಸಲಾಗ್ತದೆ. ಯಾಕಂದ್ರೆ ಇಲ್ಲಿ ತಾಯಿ ಸತ್ಯ, ಆದ್ರೆ ತಂದೆ ನಂಬಿಕೆ. ತಾಯಿ ಹೇಳಿದ್ರೆ ಮಾತ್ರನೇ ಮಗು ತಂದೆ ಅಂತ ಒಪ್ಕೊಳ್ಳುವಂಥದ್ದು. ಇದು
ಕೆಲವೊಂದು ಟೈಮಲ್ಲಿ ಕಠಿಣ ಶಬ್ದ ಆದ್ರೂ ಕೂಡ ಇದೇ ಸತ್ಯ. ಯಾಕಂದ್ರೆ ತಾಯಿಗೆ ಮಾತ್ರ ಗೊತ್ತು ತಂದೆ ಯಾರು ಅಂತ. ಇವತ್ತಿನ ಏನೇ ಒಂದು ವಿಜ್ಞಾನಿಗಳು, ಏನೇ ಒಂದು ನಮ್ಮ ಸೈಂಟಿಫಿಕ್ ಆದ್ರೂ ಕೂಡ ತಾಯಿನೇ ಸತ್ಯ ಇಲ್ಲಿ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ಎಲ್ಲಾ ವೇದಗಳು, ಎಲ್ಲಾ ಪುರಾಣಗಳು ಕೂಡ ಇಲ್ಲಿ ಸತ್ಯನೇ. ಆದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಆ ಹೇಳುವಂತವರಿಂದ ಕೇಳಿದಾಗ ಮಾತ್ರ ಅದು ನಮ್ಗೆ ಆ ಸತ್ಯ ಅಂತ ಬರಬೇಕು. ಅದಕ್ಕೆ ಇಲ್ಲಿ ಒಂದು ಒಳ್ಳೆ ಗುರುಗಳ ಮುಖಾಂತರ ಇಲ್ಲಿ ಅರ್ಜುನ ಎಲ್ಲವನ್ನು ಕೂಡ ಹೇಳ್ತಾನೆ. ಅದರಲ್ಲಿ ಆ ಒಂದು ದೇಹಿನಸ್ಮಿನ್ ಹ್ಯತಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥಾತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾವದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ನೋಡಿ, ಇಲ್ಲಿ ಆ ದೇಹ ಸತ್ತ ನಂತರ ಆತ್ಮ ಮತ್ತೆ ಮುಂದಕ್ಕೆ ಹೋಗ್ತದೆ. ಇಲ್ಲಿ ಆ ಒಂದು ದೇಹ ಮಾತ್ರ ಇಲ್ಲಿ ಸಾಯ್ತಿರಂತದ್ದು. ಅದು ಬಾಲ್ಯದಿಂದ ಮುಪ್ಪಿನವರೆಗೆ ಆ ದೇಹ ಮಾತ್ರ ಒಂದು ಹಲವಾರು ಹಂತಗಳನ್ನ ತಗೊಳ್ತದೆ. ಆದ್ರೆ ಆತ್ಮ ಅದೇ ರೀತಿ ಇರ್ತದೆ. ನೋಡಿ, ನಮ್ಮ ಜರ್ನಿ ಮುಂದೆ ಸಾಕ್ತಾನೆ ಇರ್ತದೆ. ಇದು ಪುನರಪಿ ಜನನಂ ಪುನರಪಿ ಮರಣಂ. ಇದರಲ್ಲಿ ನಾವು ಇಲ್ಲಿ ಆತ್ಮ ಯಾವ ರೀತಿ ಅಂದ್ರೆ, ಈ ವಿಮಾನದಿಂದ ಇನ್ನೊಂದು ಕನೆಕ್ಟಿಂಗ್ ಫ್ಲೈಟ್ ಇನ್ನೊಂದು ಫ್ಲೈಟ್ ಹತ್ತುತ್ತೆ. ನಾವ್ ಹೇಗೆ ಇನ್ನೊಂದು ಜಾಗಕ್ಕೆ ಡೈರೆಕ್ಟ್ ಫ್ಲೈಟ್ ಇಲ್ಲದೆ ಇದ್ದಾಗ ಇನ್ನೊಂದು ಫ್ಲೈಟ್ ನಾವು ಹಿಡಿದು ಹೋಗ್ತೀವಿ, ಅದೇ ತರನೇ ಇಲ್ಲಿ ಆತ್ಮ ಇಲ್ಲಿ ಒಂದು ದೇಹ ತ್ಯಜಿಸಿ ಆದ್ಮೇಲೆ, ಈ ಒಂದು ಮುಪ್ಪಾದ್ಮೇಲೆ ಮತ್ತೆ ಆ ವಿಮಾನದಲ್ಲಿ ಪ್ರಯಾಣ ಮುಗಿದ್ಮೇಲೆ ಆತ್ಮ ಇನ್ನೊಂದು ವಿಮಾನನ ಹತ್ತುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾವು ಆತ್ಮ ಬೇರೆ ಮತ್ತೆ ದೇಹ ಬೇರೆ. ನೋಡಿ, ಪ್ರತಿಯೊಂದು ಜೀವಿ ಪ್ರತ್ಯೇಕ ಆತ್ಮ. ಈಗಾಗ್ಲೇ ನಾವು ಅದನ್ನ ದೇಹದಲ್ಲೂ ಕೂಡ ವ್ಯತ್ಯಾಸಗಳನ್ನ ನೋಡ್ಬೋದು. ಇವತ್ತಿನ ಟೆಕ್ನಾಲಜಿಲಿ ನಾವು ವಾಯ್ಸು ಎಲ್ಲಾರ್ಗು ಒಂದೇ ರೀತಿ ಇರಲ್ಲ. ಮತ್ತೆ ನಮ್ಮ ಮುದ್ರೆಗಳು ಇವತ್ತು ಬಯೋಮೆಟ್ರಿಕ್ ಅಂತ ಏನ್ ಹೇಳ್ತಾ ಇದೀವಿ, ಅದನ್ನ ಒಂದು ನ್ಯಾಷನಾಲಿಟಿಗೋಸ್ಕರ ಇವಾಗ ಎಲ್ಲಾ ಒಂದು ದೇಶಗಳಲ್ಲೂ ಕೂಡ ಅದನ್ನ ಬಳಸ್ತಾ ಇದಾರೆ. ಅದು ಕೂಡ ಎಲ್ಲ ಪ್ರತ್ಯೇಕ. ದೇಹದಲ್ಲೇ ಪ್ರತ್ಯೇಕ ಇದೆ ಅಲ್ವಾ? ದೇಹದಲ್ಲೇ ಒಂದು ಮನುಷ್ಯನ ಒಂದು ದೇಹ ಇನ್ನೊಂದು ಮನುಷ್ಯನ ದೇಹಕ್ಕೆ ಹೋಲಿಕೆಗಳೇ ಇರಲ್ಲ. ನಾವು ಈ ಬೆರಳಿನ ಒಂದು ಅಚ್ಚನ್ನ ಎಲ್ಲಾ ಒಂದು ಟೆಕ್ನಾಲಜಿ ಕೂಡ ಈಗ ಬಳಸ್ತಾ ಇದೀವಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಜೀವಿಯ ಪ್ರತ್ಯೇಕ ಆತ್ಮ ಇಲ್ಲಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದಾರೆ. ಮೊದಲಾಗಿ ಪ್ರತಿಯೊಂದು ಜೀವಿ ಪ್ರತ್ಯೇಕ ಆತ್ಮ. ದೇಹವು 24 ಅಂಶಗಳಿಂದ ಕೂಡಿದೆ. ಆದ್ರೆ ಆತ್ಮ ಇಲ್ಲದೆ ಇದ್ರೆ ಅದು ನಶ್ವರ ಅಥವಾ ಶವ. ಭಗವಂತನ ಭಿನ್ನಾಂಶಗಳ ಜೀವಾತ್ಮಗಳು ಇವು ಯಾವಾಗಲೂ ಸನಾತನವಾದದು. ಇವನು ಕ್ಷರ ಎಂದು ಕರೆಯುತ್ತಾರೆ. ನೋಡಿ, ಇದು ಸನಾತನ. ಇದು ಹುಟ್ಟಿದ ಮೇಲೆ ಇನ್ನೊಂದು ದೇಹ ಕರ್ಮಾನುಸಾರ ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತದೆ ಹೊರತು ಇದು ಯಾವಾಗ್ಲೂ ಕೂಡ ಇದು ದೇಹದ ತರ ಒಂದು ಜನ್ಮ, ಈ ಒಂದು ದೇಹ ಇದರಲ್ಲಿ ತಗೊಂಡಿರ್ತೀವಿ, ಮುಂದೆ ಅದೇ ದೇಹ ಬರುತ್ತೆ ಅಂತಿಲ್ಲ. ನಾವು ಮಾಡಿರುವಂತಹ ಕರ್ಮಗಳ ಮೇಲೆ ನಿಗದಿಯಾಗಿ ನಾವು ಇನ್ನೊಂದು ದೇಹವನ್ನ ಪಡಿತೇವೆ. ಇಲ್ಲಿ ನೋಡಿ, ಈ ದೇಹ ಅಂದ್ರೆ ಈ ಕಾರ್ಗೆ ಹೋಲಿಸಿದ್ರೆ, ಕಾರ್ ನೋಡಿ ಎಷ್ಟು ಸುಂದರವಾಗಿದೆ. ಒಳ್ಳೆ ಲಕ್ಸುರಿ ಅಪಾಲ್ಸ್ಟ್ರಿ ಇದೆ, ಒಳ್ಳೆ ಟೈರ್ ಇದೆ, ಒಳ್ಳೆ ಮೇಡು ಮಾಡಿರಂತದ್ದು. ಆದ್ರೆ ಆ ಬ್ಯಾಟ್ರಿ ಇಲ್ಲ ಅಂದ್ರೆ ಅದ್ರ ಚಾಲನೆನೇ ಇಲ್ಲ. ಆ ದೇಹ ಎಷ್ಟೇ ಒಂದು ಸುಂದರವಾಗಿದ್ರು ಕೂಡ, ಎಷ್ಟೇ ಒಂದು ನಿರ್ಮಾಣಕರ್ತನಿಂದ ಅದು ಇದಾಗಿದ್ರು ಕೂಡ, ಆ ಒಂದು ಆತ್ಮ ಅನ್ನೋ ಒಂದು ಆ ಬ್ಯಾಟ್ರಿ, ಆ ಚಾಲನೆ ಇಲ್ಲ ಅಂದ್ರೆ ಆ ಕಾರು ಚಲಿಸದೇ ಇಲ್ಲ. ಅದು ನಶ್ವರ ಇಲ್ಲಿ ಅಂತ ಹೇಳ್ತಾರೆ. ಈ ಆತ್ಮ ತನ್ನ ಕರ್ಮಾನುಸಾರ ಮುಂದೆ ಹೋಗ್ತಾ ಇರ್ತದೆ. ಅದು ಆ ಒಂದು ಕರ್ಮಾನುಸಾರ ಅದಕ್ಕೆ ಯಾವ್ದು ಸಿಗ್ಬೇಕು ಅಂತ ಇಲ್ಲಿ ಭಗವಂತನ ಇಲ್ಲಿ ನಿರ್ಣಯ ಮಾಡಂತದ್ದು. ನಾವೇ ಕ್ವಾಲಿಫೈಡ್ ಅಂತ ಅನ್ಕೊಂಡ್ರೆ ಆಗಲ್ಲ. ಅಲ್ಲಿ ಒಬ್ಬ ಒಂದು ನಿರ್ಣಾಯಕ ಮಾಡೋನ್ ಇರ್ತಾನೆ. ಈಗ ಕೋರ್ಟ್ಗಳಲ್ಲಿ ನನ್ನ ಪರವಾಗಿ ಮತ್ತೆ ಇನ್ನೊಬ್ಬನ ಪರವಾಗಿ ಏನೇ ವಾದ ಮಾಡಬಹುದು, ಆದ್ರೆ ಅಲ್ಲಿ ಆ ನ್ಯಾಯಾಧೀಶರು ಕೊಡಂತದಕ್ಕೆ ನಾವೆಲ್ಲ ಒಪ್ಕೋಬೇಕಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಆತ್ಮ ದೇಹ ಬೇರೆ ಅಂತ ಇಲ್ಲಿ ಭಗವಂತ ಇಲ್ಲಿ ರುಜುವಾತ್ಪಡಿಸ್ತಾ ಇದ್ದಾರೆ. ಮಾತೃ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಃ ಆಗಮ ಪಾಯಿನೋ ನಿತ್ಯ ಸ್ಥಾಂತಿ ತಿಕ್ಸಸ್ವ ಭಾರತ. ಹೆಂಗೆ ಒಂದು ಈ ಸ್ವಲ್ಪ ಕಾಲ ಈ ಇದು ಬೇಸಿಗೆಗಾಲ, ಚಳಿಗಾಲ ಯಾವ ತರ ಇದು ನಮ್ಗೆ ಚೇಂಜಸ್ ಗಳಾಗ್ತದೆ, ಅದೇ ತರನೇ ನಮ್ಗೆ ಒಂದು ಆ ಸ್ವಲ್ಪ ಕಾಲ ಕಾಣಿಸ್ಕೊಡ್ತದೆ ಸುಖ ದುಃಖ ಕೂಡ. ಇದು ಯಾವ್ದನ್ನು ಕೂಡ ಆ ಸುಖ ದುಃಖ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ನಾವು ಕೆಲವೊಂದ್ ಟೈಮ್ ಏನ್ ಮಾಡ್ತೀವಿ, ಸುಖ ಬಂದಾಗ ತುಂಬಾ ಹಿಗ್ತೀವಿ, ಆ ದುಃಖ ಬಂದಾಗ ತುಂಬಾ ಕೂಗ್ತೀವಿ. ಅದೆಲ್ಲ ಕಾಲ್ಪನಿಕ. ಎರಡು ಕಾಲಿಗೆ ಹೋಲಿಸಿದ್ರೆ ಒಂದು ಸುಖ ಒಂದು ದುಃಖ ಅದು ಹಿಂದೆ ಮುಂದೆ ಹೋಗ್ತಾ ಇರ್ತದೆ. ಇದರಿಂದ ನೀನು ಕುಗ್ಬೇಡ ಇಲ್ಲಿ ಅಂತ ಹೇಳ್ತಾರೆ.
ಅದು ಆ ಗ್ರಹಣ, ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತದೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನ ಕಲಿಬೇಕು ಇಲ್ಲಿ ಅಂತ ಹೇಳ್ತಾರೆ. ನಾವು ಆ ತುಂಬಾ ಬೇಸಿಗೆಗಾಲ ಇದ್ದಾಗ ಅಡಿಗೆ ಮಾಡೋದ್ ಬಿಡ್ತೀವ, ತುಂಬಾ ಸೆಕೆ ಆಗ್ತದೆ, ತುಂಬಾ ಬೆಂಕಿ ಕಾವು ಆಗ್ತದೆ ಅಂತ ಏನಾದ್ರು ಬಿಡ್ತೀವ? ಮಾಡೇ ಮಾಡ್ತೀವಿ. ಮಳೆಗಾಲದಲ್ಲೂ ಕೂಡ ಒಂದು ಕರ್ತವ್ಯಗಳನ್ನ ಮಾಡಕ್ಕೆ ಬೇರೆ ಏನಾದ್ರು ಒಂದು ವ್ಯವಸ್ಥೆಗಳನ್ನ ಮಾಡ್ಕೋತೀವಿ. ಒಂದು ಆ ಛತ್ರಿಯನ್ನ ಇಟ್ಕೊಂಡು ನಾವು ಮಳೆಗಾಲದಲ್ಲಿ ಹೋಗಂತದ್ದು ಏನೋ ಒಂದು ಮಾಡ್ಕೊಂತೀವಿ. ಹಾಗಾಗಿ ಇದು ಯಾವ್ದನ್ನು ಕೂಡ ಇದರಿಂದ ನೀನು ಕುಗ್ಬೇಡ ಇಲ್ಲಿ ಅಂತ ಹೇಳ್ತಾ ಇದಾರೆ ಭಗವಂತ. ಇಲ್ಲಿ ಒಂದು ಅಧ್ಯಾಯ 15ರಲ್ಲಿ ಹೇಳ್ತಾರೆ, ಯಂ ಹೀನಾ ವ್ಯತಯೇ ನಿತ್ಯೆ ಪುರುಷಂ ಪುರುಷ ಹರ್ಷಭ ಸಮಾ ದುಃಖ ಸುಖಾಧೀರಂ ಸೋಮೃತಾತ್ಪಾಯ ಕಲ್ಪತೆ. ಇಲ್ಲಿ ನೋಡಿ, ಆ ಸುಖ ದುಃಖಗಳನ್ನ ನೀನು ಎರಡನ್ನು ಈಕ್ವಲ್ ಆಗಿ ಇಟ್ಕೋಬೇಕು ಅಂತ ಹೇಳ್ತದೆ. ಆ ಎರಡನ್ನು ಕೂಡ ಈಕ್ವಲ್ ಆಗಿ ಇಟ್ಕೊಂಡವನು ಮೋಕ್ಷಕ್ಕೆ ಅರ್ಹನು. ಅದನ್ನ ನಾವು ಯಾವಾಗ ಆ ಉಭಯ ಸ್ಥಿತಿಗಳಲ್ಲೂ ವಿಚಲಿತನಾಗದೆ ಆ ದೃಢವಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಆ ಸುಖ ದುಃಖನ ಈಕ್ವಲ್ ಆಗಿ ತಗೋ ಅಂತ ಹೇಳ್ತಾರೆ. ನಾವು ಅಸ್ತಿತ್ವದಲ್ಲಿಲ್ಲದಿರುವುದು ಐಹಿಕ ದೇಹ, ಅದು ಉಳಿಯಲಾದು, ಮತ್ತು ನಿರಂತರವಾದುದು ಆತ್ಮ, ಅದು ಬದಲಾವಣೆ ಹೊಂದುವುದಿಲ್ಲ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನ ಯಾರು ನಾಶ ಮಾಡಲಾರರು ಅಂತ ಇಲ್ಲಿ ಆ ಭಗವಂತ ಹೇಳ್ತಾರೆ. ಇಲ್ಲಿ ನಾವು ಇದು ನಿರಂತರವಾದುದು ಆತ್ಮ ಅಂತ ನಾವು ತಿಳಿಬೇಕಿಲ್ಲಿ. ಈ ದೇಹ ಬಂದು ಟೆಂಪ್ರವರಿ, ಹಾವಾಗ್ಲಿ ಮತ್ತೆ ಇನ್ನೊಂದು ಏನು ಆಗ್ಲಿ ಕೂಡ ಅದು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ನಾವು ಕೆಲವೊಂದು ಟೈಮು ನಮ್ಗೆ ಎಷ್ಟೇ ಹತ್ತಿರದವರು ಆದ್ರೂ ಕೂಡ ಅಯ್ಯೋ ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ಹೆಂಡತಿ ಅಂತ ನಾವು ಈ ತರ ಒಂದು ವ್ಯಾಮೋಹನ ಇಟ್ಟಿರ್ತೀವಿ. ಏನೇ ಆದ್ರೂ ಕೂಡ ಆ ಒಂದು ಪ್ರತ್ಯೇಕ ಆತ್ಮದ ನೋವು ಇನ್ನೊಂದು ದೇಹಕ್ಕೆ, ಒಂದು ದೇಹದ ನೋವು ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರಬಲ್ ಇಲ್ಲ. ಜೊತೆಗಿದ್ದಿ ನಾವು ಸ್ಪಂದಿಸ್ಬೋದು, ಎಲ್ಲಾ ರೀತಿಗಳಲ್ಲೂ ಕೂಡ ನಾವು ಭಾಗಿಯಾಗ್ಬೋದು. ಆದ್ರೆ ಆ ನೋವನ್ನ ನನಗ್ ಕೊಡು ಅಂತ ನಾವಿಲ್ಲಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಪಡ್ಕೊಂಡು ಏನ್ ಬಂದಿರ್ತೀವಿ ಅದನ್ನ ಇಲ್ಲಿ ಅನುಭವಿಸೇ ತೀರ್ಬೇಕಿಲ್ಲಿ. ಜೊತೆಗಿರ್ಬೋದು ಅಷ್ಟೇ ಹೊರ್ತು ನೀವು ಆ ಒಂದು ಗೆಳೆತನ, ಒಂದು ಸಂಬಂಧ ಇರ್ಬೋದು ಅಷ್ಟೇ, ಕಾರಣಕರ್ತರಾಗಿರ್ಬೋದು. ಆದ್ರೆ ನಾವು ಆ ಒಂದು ಟ್ರಾನ್ಸ್ಫರ್ಬಲ್ ಇಲ್ಲ. ಒಂದು ಕೈ ಕಟ್ಟಾದ ನೋಡಿ, ತಾಯಿ ಮಗುಗೆ ಆಸ್ಪತ್ರೆ ಕರ್ಕೊಂಡು ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಬೋದು, ಬಟ್ ನಾನು ಆ ನೋವನ್ನ ತಗೊಳಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದಾರೆ ದೇವ್ರ ಸೇವೆ, ನಾವೇನಕ್ ಮಾಡ್ಬೇಕು, ನಮ್ಗೇನಿಲ್ಲ, ನಮ್ಗೆಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವ್ ಇಲ್ಲಿ ಪ್ರತ್ಯೇಕ ಅನ್ನೋದೇ ಗೊತ್ತಿಲ್ಲ. ಒಬ್ಬ ತಂದೆ ತನ್ನ ಮಕ್ಕಳು ಎಲ್ಲರಿಗೂ ಕೂಡ ನನ್ಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾನೆ. ಆದ್ರೆ ನಾವಿಲ್ಲಿ ಕರ್ಮಾನುಸಾರ ಪ್ರತಿಫಲನಗಳ ತಗೋತೀವಿ ಅನ್ನೋದನ್ನ ನಾವು ಮರ್ತಿರ್ತೇವೆ. ಇಲ್ಲಿ ಆತ್ಮ ಇರುವಿಕೆಯನ್ನ ಪ್ರಜ್ಞೆ ಎಂದು ತಿಳಿಯಬಹುದು ಎಂದು ಹೇಳಲಾಗಿದೆ. ಪ್ರತಿಯೊಂದು ದೇಹಕ್ಕೂ ಪ್ರತ್ಯೇಕ ಆತ್ಮವಿದೆ. ಒಂದು ದೇಹದ ನೋವುಗಳು ಮತ್ತು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಆತ್ಮದ ಗಾತ್ರನ ಇಲ್ಲಿ ಹೇಳ್ತಾರೆ, ಒಂದು ಕೂದಲಿನ ಮೊನೆಯ ಮೇಲ್ಭಾಗದ 10,000 ಭಾಗದಲ್ಲಿ 1 ಭಾಗದಷ್ಟು ಇರುದು ಅಂತ ಹೇಳಲಾಗಿದೆ. ನಿಮ್ದೆಂದು ಏನೇ ಒಂದು ಸೂಕ್ಷ್ಮಾಣು ಯಂತ್ರದಲ್ಲೂ ಕೂಡ ಅದು ಇರುವಿಕೆ ಗೊತ್ತಾಗಲ್ಲ. ಆ ಶ್ವೇತಾಸ್ವತ್ವರ ಉಪನಿಷತ್ತು 5.9ರಲ್ಲಿ ಇದು ಭೌತ ದ್ರವ್ಯದ ಅಣುವಿಗಿಂತ ಸಣ್ಣದು. ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು. ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಹಿಕ ದೇಹದ ಮೂಲ ತತ್ವ ಅಂತ ಇಲ್ಲಿ ಹೇಳ್ತದೆ. ಅದ್ರ ಅಣುವಿನ ಗಾತ್ರನು ಕೂಡ ಆ ಭಗವದ್ಗೀತೆಯಲ್ಲಿ ಹೇಳಿದೆ. ಇವತ್ತು ನಿಮ್ಗೆ ಡಾಕ್ಟರ್ಗಳೆಲ್ಲ ಕೂಡ ಮಾಡ್ತಾರೆ, ನೆಕ್ಸ್ಟ್ ದೇವ್ರ ಇಚ್ಛೆ ಅಂತ ಹೇಳ್ತಾರೆ, ಭಗವಂತನ ಮೇಲೆ ಭಾರ ಹಾಕಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವ್ರು ಚಿಕಿತ್ಸೆ ಕೊಡ್ತಾರೆ. ಅವರು ಕೂಡ ಒಂದು ಜಸ್ಟ್ ರಿಪೇರ್ಡ್ ಅಷ್ಟೇ, ಅವ್ರ ಮೆಕ್ಯಾನಿಕ್ ಅಷ್ಟೇ. ಅದನ್ನ ಅವರು ಕೂಡ ಹಿಡಿದು ನಿಲ್ಸಕ್ಕಾಗಲ್ಲ. ಅವ್ರಿಗೂ ಕೂಡ ಯಾವಾಗ ಪ್ರಾಣ ಹೋಗ್ತದೆ ಅಂತ ಹೇಳಕ್ಕಾಗಲ್ಲ. ಆ ಬಾಡಿಯಲ್ಲಿ ಯಾವಾಗ ಒಂದು ಅಂಗಾಂಗಗಳು ಕ್ಷೀಣ ಆದಾಗ ಮಾತ್ರ ಅವ್ರು ಹೇಳ್ಬೋದು ನೋಡೋಣ ಅಂತ. ಅವರು ಕೂಡ ಸರಿಯಾದ ನಿಗದಿನ ಇಲ್ಲಿ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಅದು ಯಾರಿಗೂ ಕಣ್ಣಿಗೂ ಕಾಣದೇ ಇರೋಂಥದ್ದು. ಆದ್ರೆ ಅದರಲ್ಲಿ ಎಲ್ಲವೂ ಕೂಡ ಇದೆ, ಆ ಪವರ್ ಇದೆ. ಅದು ಹೋದ ನಂತರ ಅದು ನಸ್ವರ ಅಂತ ಹೇಳ್ಬೋದು. ಅವಿನಾಶಿಯು ಹಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನು ಐಹಿಕ ದೇಶವು ನಾಶವಾಗ್ಲೇಬೇಕು. ಆದುದರಿಂದ ಭರತ ವಂಶಜನೇ ಯುದ್ಧ ಮಾಡು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದಾರೆ. ಇದು ಅವಿನಾಶಿಯು ಹಳತೆಗೆ ಸಿಗದೇ ಇರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಶವು ನಾಶವಾಗ್ಲೇಬೇಕು. ಈ ದೇಹ ಟೆಂಪ್ರವರಿ. ನಾವಿವಾಗ ಒಂದು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ. ಆ ಜರ್ನಿಗೆ ನಾವು ಇಲ್ಲಿ ನಾವು ಬರೀ ಪ್ರಯಾಣಿಕರಾಗಿ ನಾವು ಬಂದಿದ್ದೇವೆ ಅಷ್ಟೇ. ಈಗ ಒಂದು ಬಸ್ ಹತ್ತುತ್ತೀವಿ, ಅಲ್ಲಿ ನಮ್ಮ ಸ್ಟಾಪ್, ನಮ್ಮ ನಿಲುಗಡೆ
ನಮ್ಮ ಬಂದಾಗ ನಾವು ಇಳ್ಕೊಂಡು ಹೋಗ್ತಾ ಇರ್ತೀವಿ. ಒಬ್ರು ಬೇಗ ಬರ್ಬೋದು, ಒಬ್ರು ಲೇಟ್ ಆಗಿ ಬರ್ಬೋದು. ಅವ್ರವ್ರ ಸ್ಥಾನ ಬಂದಾಗ ಅವ್ರವ್ರು ನಾವ್ ಇಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ಯಾವತ್ತಿದ್ರು ಕೂಡ ಅದು ಒಂದು ನಮ್ ಸ್ಟಾಪ್ ಬಂದೇ ಬರ್ತದೆ, ನಾವ್ ಇಳಿಲೇಬೇಕು. ಕಡೆಗೆ ಏನಾಗ್ತದೆ, ಇಲ್ಲಾಂದ್ರೆ ಆ ಬಸ್ ಕೊನೆ ಇಲ್ಲಿಗೆ ಲಾಸ್ಟ್ ಅಂತಾನೂ ಕೂಡ ಬರ್ಬೋದು. ಲಾಸ್ಟ್ ಪ್ರಯಾಣ ಆದ್ರೂ ಕೂಡ ಒಬ್ರು ಜೀವಿತಾವಧಿ ಜಾಸ್ತಿ ಇರ್ಬೋದು, ಒಬ್ರು ಜೀವಿತಾವಧಿ ಕಮ್ಮಿ ಇರ್ಬೋದು. ಅಂದ್ರೆ ಒಂದಲ್ಲ ಒಂದು ದಿನ ಈ ದೇಹಕ್ಕೆ ಬರೀ ಆಯಸ್ಸು ಅಷ್ಟೇ. ಎಷ್ಟು ಒಂದು 100 ವರ್ಷ ನಿಗದಿ ಆಗಿರ್ಬೋದು. ಆ 100 ವರ್ಷದಲ್ಲೂ ಕೂಡ ಈಗ ಒಂದು ಆರೋಗ್ಯನೇ ಇಲ್ಲ. ಈಗೆಲ್ಲ ಒಂದು ಗಾದೆಗಳಿದೆ, ಆಫ್ಟರ್ 30 ಯು ಡೋಂಟ್ ಹ್ಯಾವ್ BP ಆರ್ ಶುಗರ್, ಸಮಥಿಂಗ್ ಪ್ರಾಬ್ಲಮ್ ಇನ್ ಯುವರ್ ಬಾಡಿ ಅಂತ ಅಲ್ವಾ. ಈ ತರ ಒಂದು ಆರೋಗ್ಯ ಪರಿಸ್ಥಿತಿ ಕೂಡ ಕದ್ಗೆಟ್ಟೋಗಿರ್ತದೆ. ಸಂಪೂರ್ಣ ಆತ್ಮದ ಸೂಕ್ಷ್ಮಾಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮದಿಂದನೇ ಆ ದೇಹಕ್ಕೆ ಚಾಲನೆ. ಆ ದೇಹಕ್ಕೆ ಆ ಒಂದು ಚಾಲನೆ ಸಿಗ್ಬೇಕಾದ್ರೆ ಆ ಒಂದು ಸಣ್ಣ ಕಿಡಿ ಬಂದ್ರೇನೆ ಅದಕ್ಕೆ ಚಾಲನೆ ಸಿಗಂತದ್ದು. ಅದು ಕರ್ಮಾನುಸಾರ ಬಂದಿರ್ತದೆ. ಆ ಕರ್ಮಾನುಸಾರ ಬಂದಾಗ ಆ ಒಂದು ದೇಹವನ್ನ ಅದು ಐಹಿಕ ಶರೀರವನ್ನ ಪಡೆಯುತ್ತದೆ. ಆತ್ಮದ ಪ್ರಕಾಶವು ಅಂದ್ರೆ ಆ ಒಂದು ಪವರ್ ಇದ್ರೇನೆ ಅದು ವರ್ಕ್ ಆಗಂತದ್ದು, ಇಲ್ಲ ಅಂದ್ರೆ ಅದು ಕೊಳೆತ ಶವ ಅಲ್ವಾ. ಹೀಗಾಗಿ ಇದೆಲ್ಲರಿಗೂ ಗೊತ್ತಿರೋಂತ ವಿಚಾರನೆ. ಆದ್ರೆ ನಾವು ಮೂಲನ ಹುಡುಕ್ದೆ ನಾವಿಲ್ಲಿ ಆ ಒಂದು ಎಲ್ಲವನ್ನು ಕೂಡ ನಾವು ಹೊರತು ಬಾಳ್ದಾಗ ಆ ಭಗವದ್ಗೀತೆಯಷ್ಟು ಲೈಫ್ ಮ್ಯಾನ್ಯುವಲ್ ಯಾವುದು ಬೇಡ ಅಂತ ಹೇಳ್ತದೆ. ಹಾಗಾಗಿ ನೀನು ಕರ್ಮಾನುಸಾರ ನೀನು ಕ್ಷತ್ರಿಯ ಗುಣಧರ್ಮಗಳಿಗೆ ಕ್ಷತ್ರಿಯನಾಗಿ ಅದರ ಗುಣಧರ್ಮದಂತೆ ನೀನು ಕರ್ತವ್ಯವನ್ನ ಮಾಡು. ಕರ್ತವ್ಯ ಲೋಪ ಮಾಡಬೇಡ. ಮಾ ಹಿಂಸಾತ್ ಸರ್ವಭೂತಾನಿ, ಇಲ್ಲಿ ಯಾರಿಗೂ ಪ್ರಾಣಿ ವಧೆಗೆ ಪ್ರೋತ್ಸಾಹ ನೀಡುವುದಲ್ಲ. ಅಧಿಕಾರವಿಲ್ಲದೆ ಯಾರನ್ನೇ ಕೊಲ್ಲುವುದು ಹೇಸಿಗೆ ಕೃತ್ಯ ಅಂತ ಹೇಳ್ತದೆ. ಇದಕ್ಕೆ ರಾಜ್ಯದ ಕಾನೂನಿನಿಂದಲೂ ಭಗವಂತನ ನಿಯಮದಿಂದಲೂ ಶಿಕ್ಷೆ ಆಗತಕ್ಕಂಥದ್ದು. ಅರ್ಜುನನಿಗೆ ವಧೆಯಲ್ಲಿ ತೊಡಗು ಎನ್ನುತ್ತಿರುವುದು ಧಾರ್ಮಿಕ ಕರ್ತವ್ಯ ಎಂಬ ಮಾತ್ರದಿಂದ. ಯಾಕಂದ್ರೆ ಇಲ್ಲಿ ಆ ಕುರುಕ್ಷೇತ್ರ ಯುದ್ಧದ ವಾತಾವರಣ ನಿರ್ಮಾಣ ಆಗಿದ್ದಂಥದ್ದು ಅವರ ಒಂದು ಇದರಿಂದ ಯಾರು ಆ ಕೌರವರ ಒಂದು ದುರಾಡದಿಂದ ನಿನಗೆ ಸೂಜಿ ಮೊನೆಯಷ್ಟು ಜಾಗ ಕೊಡದೆ ಇಲ್ದಾಗ ಅದು ಆ ಯುದ್ಧ ನಿರ್ಮಾಣ ಆದಂಥದ್ದು. ಹಾಗಾಗಿ ನೀನು ಕರ್ತವ್ಯ ಲೋಪ ಅಂದ್ರೆ ನೀನು ಕ್ಷತ್ರಿಯನಾಗಿ ಆ ಪ್ರಜೆಗಳಿಗೋಸ್ಕರ ನೀನು ಒಂದು ಧರ್ಮ ಸಂಸ್ಥಾನನ ನೀನು ನಿರ್ಮಾಣ ಮಾಡಬೇಕು. ನೀನು ಅದಕ್ಕೋಸ್ಕರ ನೀನು ಹೋರಾಡು. ನೀನು ಕರ್ತವ್ಯ ಲೋಪ ಮಾಡಬೇಡ. ನಮ್ಗೆ ಆ ಕರ್ಮಾನುಸಾರ ಏನ್ ಬಂದಿದೆ ಅದನ್ನ ನೀನು ಯಥಾವತ್ತಾಗಿ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತದೆ. ಯಾಕಂದ್ರೆ ಅರ್ಜುನ ಅಲ್ಲಿ ತನ್ನ ಸಂಬಂಧಿಗಳನ್ನ ಎಲ್ಲ ಒಂದು ತಾತ ಮುತ್ತಾತ ಈ ತರ ಒಂದು ಸಂಬಂಧಿಗಳನ್ನ ನೋಡಿ ಅಲ್ಲಿ ಅವ್ರ ಬಗ್ಗೆ ಮಾತ್ರ ನೋಡ್ತಿದ್ದ. ಆದ್ರೆ ಅವನು ಪ್ರಜೆಗಳಿಗೋಸ್ಕರ ನಾನು ಮಾಡ್ಬೇಕು ಅನ್ನೋದು ಕೂಡ ಅವನು ಕೂಡ ಒಂದು ಟೈಮ್ ಮರ್ತಿದ್ದ ಅಂತ ಹೇಳ್ತದೆ. ಅಲ್ಲಿ ಆ ಒಂದು ನೀನು ಧರ್ಮಾನುಸಾರ ನೀನು ಕ್ಷತ್ರಿಯನಾಗಿ ಆ ಧರ್ಮ ಸಂಸ್ಥಾಪನೆ ನೀನ್ ಮಾಡ್ಲೇಬೇಕು ಅಂತ ಇಲ್ಲಿ ಆ ಭಗವಂತ ಅವನಿಗೆ ಧಾರ್ಮಿಕ ಕರ್ತವ್ಯ ಎಂಬ ಮಾತ್ರದಿಂದ ಹೇಳ್ತಿರಂತದ್ದು. ಇಲ್ಲಿ ನೀನು ಆತ್ಮಕ್ಕೆ ಸಾವಿಲ್ಲ, ಅದ್ ಯಾವಾಗ್ಲೂ ಹುಡ್ತಾ ಇರ್ತದೆ, ನೀನು ಕೊಲ್ಲು ಅಂತ ಇಲ್ಲಿ ಹೇಳ್ತಾ ಇರೋದಲ್ಲ. ಈಗ ಇಲ್ಲಿ ಆ ನಮ್ಮ ಮಿಲಿಟರಿ ಸೋಲ್ಜರ್ಸ್ ಬಂದು ನಮ್ಗೆ ದೇಶ ಕಾಯ್ತಾ ಇರ್ತಾರೆ. ಅವ್ನ್ ಬಂದಿರಂತದ್ದೇ ಆ ಒಂದು ಕಾಯಂತ ಕೆಲ್ಸ. ಅದು ಬಂದಾಗ ನಾವು ಅವನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ನಾವು ಕಳ್ಸಿರ್ತೀವಿ ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ಘೋಷಣೆ ಮಾಡಿರ್ತೀವಿ. ನಮ್ಮ ಮಿಲಿಟರಿ ಅವರು ಕರೆಕ್ಟ್ ಆಗಿ ಕಾಯ್ಲಿಲ್ಲ ಅಂತ ನಾವು ಅವ್ರಿಗೆ ಹೇಳ್ತೀವಿ, ಅದ್ ಕರ್ತವ್ಯ ಲೋಪ ಆಗ್ತದೆ. ಹಾಗಾಗಿ ನೀನು ಕರ್ತವ್ಯ ಲೋಪ ಮಾಡ್ಬೇಡ, ನಿನಗೆ ಕರ್ಮಾನುಸಾರ ಮಾಡ್ತಾ ಇರು. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಲೇಬೇಕು ಅನ್ನೋ ರೀತಿಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಅಂತ ಹೇಳ್ತಾರೆ. ಅದು ಆ ದೇಹ ಮಾತ್ರ ಹೋಗ್ತದಷ್ಟೇ, ಅದು ಯಾವಾಗ್ಲೂ ಕೂಡ ಇರ್ತದೆ. ನಾವು ಕೂಡ ಇಲ್ಲಿ ಆ ಭಗವಂತನ ಒಂದು ಅಂಶಗಳು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಆ ಭಗವಂತ ಗಟ್ಟಿ, ಚಿನ್ನದ ಗಟ್ಟಿ ಆದ್ರೆ ನಾವು ಅದರಲ್ಲಿ ಸಣ್ಣ ಕಣಗಳು. ಇಲ್ಲಿ ದಪ್ಪ ಇದೆ, ಅದಕ್ಕಿಂತ ನಾವು ಇನ್ನ ಸಣ್ಣ ಕಣಗಳೇ. ನಾವಿಲ್ಲಿ ಆ ಒಂದು ಸಣ್ಣ ಸೂಕ್ಷ್ಮ ಕಣಗಳು ಎಲ್ಲ ಅವನಿಂದ ಬಂದಿರಂತದ್ದೇ. ಈಗ ಚಿನ್ನದ ಗಟ್ಟಿಗೂ 1 ಗ್ರಾಮ್ ಚಿನ್ನಕ್ಕೂ ವ್ಯತ್ಯಾಸ ಇರಲ್ವಾ? ಅದು ಗುಣ ಮಾತ್ರ ಚಿನ್ನದೇ ಆಗಿರ್ತದೆ, ತೂಕ ಮಾತ್ರ ಅಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಾವು ಎಲ್ಲರೂ ಕೂಡ ಇಲ್ಲಿ ಆ ಭಗವಂತನ ವಿಭಿನ್ನ ಅಂಶಗಳು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನೀನು ಆತ್ಮ ಬೇರೆ ದೇಹ ಬೇರೆ ಅನ್ನೋದನ್ನ ಇಲ್ಲಿ ಭಗವಂತ ಒಂದು ಪೂರ್ತಿ ಚಾಚು ತಪ್ಪದೆ ಎಳೆಯಾಗಿ ಇಲ್ಲಿ ಹೇಳ್ತಾ ಇದಾರೆ. ಆತ್ಮ ಹುಟ್ಟುವುದೂ ಇಲ್ಲ, ಆದ್ರೆ ಅದು ಒಂದು ಐಹಿಕ ದೇಹವನ್ನು ಧರಿಸುವುದರಿಂದ ಜನ್ಮ ತಾಳ್ತದೆ. ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆತ್ಮದ ಮೇಲೆ ಯಾವ ಪರಿಣಾಮ ಆಗುವುದಿಲ್ಲ. ಇಲ್ಲಿ ದೇಹ ಮಾತ್ರ ಬದಲಾವಣೆಗಳಾಗ್ತಾ ಇರ್ತದೆ ಅಷ್ಟೇ. ಆದ್ರೆ ಇಲ್ಲಿ ಆತ್ಮ ಯಾವಾಗ್ಲೂ ಕೂಡ ಇಲ್ಲಿ ಒಂದು ಬದಲಾವಣೆ ಆಗಲ್ಲ ಅಂತ ಹೇಳ್ತಾರೆ. ಹೇಗೆ ನಾವು ಹಳೆ ದೇಹ
ಹಳೆ ದೇಹ ಇದು ಅಂದ್ರೆ ದೇಹ ಯಾವಾಗ ನಶಿಸ್ತಾ ಇರ್ತದೆ, ಅದು ಮುಪ್ಪಾಗ್ತಾ ಇರ್ತದೆ. ನಾವ್ ಹೇಗೆ ಬಟ್ಟೆ ಕೊಳೆ ಆಗಿದ ತಕ್ಷಣ ಆ ಬಟ್ಟೆನ ಅಲ್ಲಿ ಬೇರೆ ಚೇಂಜ್ ಮಾಡಿ ನಾವು ಬೇರೆ ಬಟ್ಟೆ ಹಾಕೊಳ್ತೀವಿ, ಅದೇ ತರ ಇಲ್ಲಿ ಅಂತ ಹೇಳ್ತದೆ. ಹಾಗಾಗಿ ನಾವು ಆ ದೇಹ ಯಾವಾಗ ಸ್ಪಂದಿಸಲ್ಲ, ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ ಅಂತಾನು ಕೂಡ ಹೇಳಿದೆ. 2ನೇ ಅಧ್ಯಾಯದಲ್ಲಿ ಎಲ್ಲವನ್ನು ಕೂಡ ಹೇಳಲಾಗಿದೆ. ಆದ್ರೆ ನಮಗೆ ಇನ್ನು ಹಂತವಾಗಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ತಿಳಿಸುವ ಒಂದು ಇದರಿಂದಲೇ ಅದನ್ನ ಇನ್ನು ಹಲವಾರು ಅಧ್ಯಾಯಗಳಲ್ಲಿ ಆ ಒಂದು ಅದಕ್ಕೆ ಅಧ್ಯಾಯಕ್ಕೆ ಒಂದು ಹೆಸರುಗಳನ್ನ ಇಟ್ಟು ಇಲ್ಲಿ ಹೇಳಿರಂತದ್ದು. ಇಲ್ಲಿ ಆತ್ಮದಲ್ಲಿ ಎಲ್ಲಾ ಒಂದು ಪ್ರಾಣಿಗಳಲ್ಲೂ ಕೂಡ ಆ ಭಗವಂತನ ಅಂಶನೇ ಇರ್ತದೆ. ಎಲ್ಲಾ ಒಂದು ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲ ಕೂಡ 84 ಲಕ್ಷ ರೀತಿಯಲ್ಲೂ ಕೂಡ ಆ ಭಗವಂತನ ಒಂದು ಸೂಕ್ಷ್ಮಾಣುವಿಂದನೇ ಆಗಿರಂತದ್ದು. ನಮ್ಮ ಆತ್ಮದಲ್ಲಿ ನಾವಿಲ್ಲಿ ನಮ್ಮ ದೇಹದಲ್ಲಿ ಆತ್ಮ ಮತ್ತೆ ಅದಕ್ಕೆ ಪರಮಾತ್ಮ ಅಂತ ಇಬ್ರು ಇರ್ತಾರಲ್ಲಿ. ಹಾಗಾಗಿ ನಾವು ಆ ಪರಮಾತ್ಮನ ಅರಿಯಂತದ್ದೇ ಎಲ್ಲಾ ಜೀವಿಗಳ ಉದ್ದೇಶ ಇಲ್ಲಿ ಅಂತ ಹೇಳ್ತಾರೆ. ಅದರಲ್ಲೂ ಆ ಮನುಷ್ಯನ ಒಂದು ಮಾತನಾಡುವ ಪ್ರಾಣಿಗೆ ಅದು ಒಂದು ಸಿಕ್ಕಂತಹ ಒಂದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆ ಕಲಿಯುಗದಲ್ಲಿ ಆ ಭಗವಂತನ ನಾಮವನ್ನ ಆಡೋದ್ರ ಮುಖಾಂತರ ನೀನು ಆ ಒಂದು ಫಲನ ಪಡಿಬಹುದು ಅಂತ ಹೇಳ್ತದೆ. ಎಲ್ಲಾ ಯುಗದಲ್ಲಿ ಪಡೆದಂತಹ ಒಂದು ತಪಸ್ಸಾಗ್ಲಿ, ಒಂದು ಹೋಮ ಹವನಗಳಿಂದ ಆಗ್ಲಿ, ಒಂದು ಭಗವಂತನ ಮೂರ್ತಿಯಿಂದ ಆಗ್ಲಿ ಪಡೆಯುವಂಥದ್ದನ್ನ ನೀನು ಬರೀ ಆ ನಿನ್ನ ಆ ಕಲಿಯುಗದ ಧರ್ಮದ ಪ್ರಕಾರ ನೀನು ಆ ಬರೀ ಒಂದು ಮಂತ್ರವನ್ನ ಜಪಿಸೋದ್ರ ಮುಖಾಂತರ ಎಲ್ಲವನ್ನು ಪಡಿಬಹುದು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆ ಮನುಷ್ಯನ ಶ್ರೇಷ್ಠ ಅಂತ ಹೇಳ್ಬೋದು. ಅಸ್ತ್ರಗಳಾಗ್ಲಿ ಶಸ್ತ್ರಗಳಾಗ್ಲಿ ಕತ್ತಲಿಸರಾಲವು. ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಾಯಂತ್ಯ ಪೋನ ಶೋಷಯತಿ ಮಾರುತಃ. ಒಂದು ಅಗ್ನಿಯಿಂದ ಆಗ್ಲಿ, ನೀರಿಂದ ಆಗ್ಲಿ, ಗಾಳಿಯಿಂದ ಆಗ್ಲಿ ಇದನ್ನ ನಾವು ಕೊಲ್ಲಕ್ಕಾಗಲ್ಲ ಇಲ್ಲಿ ಅಂತಾನು ಕೂಡ ಹೇಳ್ತಾರೆ. ನಾವಿಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ನಾನು ಅಷ್ಟೇ ಮಾತ್ರ ಹೇಳ್ತಾ ಇರೋಂಥದ್ದು. ಆದ್ರೆ ಇದ್ರ ಎಲ್ಲವೂ ಕೂಡ ಇದೆ. ಯಾಕಂದ್ರೆ ಆ ಬೆಂಕಿಯಲ್ಲೇ ಆಗ್ಲಿ, ಮತ್ತೆ ಗಾಳಿಯಲ್ಲೇ ಆಗ್ಲಿ, ನೀರಿನಲ್ಲೇ ಆಗ್ಲಿ ಆ ಒಂದು ಅಣುನ ಅಂದ್ರೆ ಆತ್ಮನ ಸಾಯಿಸಕ್ಕೆ ಅದು ನೆನೆಯೋದು ಇಲ್ಲ, ಅದು ಗಾಳಿಗೆ ಸಿಗಲಿಕ್ಕೂ ಇಲ್ಲ, ಬೆಂಕಿಲಿ ಸುಡೋದು ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಭಗವಂತ ಸರ್ವಗತ, ಎಲ್ಲೆಡೆ ಇರುವ ಜೀವಿಗಳು ಭಗವಂತನ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಇವೆ ನೋಡಿ. ಆ ಭಗವಂತ ಸರ್ವಗತ ಅಂದ್ರೆ ನಾವು ಅಗ್ನಿಯಲ್ಲಿ ದಗ್ಧವಾಗುತ್ತೇವೆ ಅನ್ನೋ ನಂಬಿಕೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಏಕೆಂದರೆ ಬೆಂಕಿಯಲ್ಲೂ ಕೂಡ ಆತ್ಮವನ್ನು ಸುಡಲಾರದು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಸೂರ್ಯ ಗ್ರಹದಲ್ಲಿ ಸಹ ಅಲ್ಲಿಗೆ ಹೊಂದುವ ದೇಹಗಳಲ್ಲಿ ಜೀವಿಗಳಿದ್ದಾರೆ ಎನ್ನುವುದರಲ್ಲಿ ಕೂಡ ಅನುಮಾನವೇ ಇಲ್ಲ ನೋಡಿ. ಸೂರ್ಯ ಗ್ರಹದಲ್ಲೂ ಕೂಡ ಅಲ್ಲಿಗೆ ಹೊಂದುವಂತಹ ಜೀವಿಗಳಿದ್ದಾರೆ ಅಂತ ಇದರಲ್ಲಿ ಹೇಳ್ತದೆ. ಯಾರು ಇಲ್ಲದಿದ್ದರೆ ಅದು ಸರ್ವಗತ ಎನ್ನುವ ಶಬ್ದಕ್ಕೆ ಅರ್ಥ ಇಲ್ಲ. ಭಗವಂತ ಎಲ್ಲಾ ಕಡೆನೂ ಇದ್ದಾನೆ ಅನ್ನೋದಕ್ಕೆ ಇದನ್ನ ಸರ್ವಗತ ಅಂತ ಹೇಳ್ತಿರಂತದ್ದು. ಎಲ್ಲ ಕಣಗಳಲ್ಲೂ ಕೂಡ, ಎಲ್ಲ ಅಣುಗಳಲ್ಲೂ ಕೂಡ ಇಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಹೇಳಿದ್ರೆ ಇಲ್ಲಿ ತಪ್ಪಾಗಲ್ಲ. ಯಾಕಂದ್ರೆ ಇಲ್ಲಿ ಭಗವಂತನ ಎಲ್ಲವನ್ನು ಕೂಡ ರುಚಿತಪಡಿಸೋದು. ಆದ್ರೆ ಆತ್ಮನು ಕಣ್ಣಿಗೆ ಕಾಣುವುದಾಗಲಿ, ಅವನ ಗಾತ್ರ ಎಷ್ಟು ಸೂಕ್ಷ್ಮವೆಂದರೆ ಅತ್ಯಂತ ಸಕ್ತವಾದ ಸೂಕ್ಷ್ಮದರ್ಶಕ ಯಂತ್ರವು ಅವನನ್ನು ಕಾಣಲಾರದು. ಆದುದರಿಂದ ಅವನನ್ನ ಅದೃಶ್ಯ ಅಂತ ಹೇಳ್ತಾರೆ ನೋಡಿ. ನಮ್ಗೆ ಆ ಕರೆಂಟ್ ವೈರಲ್ಲಿ ಆ ಕರೆಂಟ್ ವೈರ್ ನೋಡ್ತಾ ಇರ್ತೀವಿ, ಅದ್ರಲ್ಲಿ ಕರೆಂಟ್ ಇದೆ, ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ. ಅದ್ರಲ್ಲಿ ನಮ್ಗೇನು ಕಣ್ಣು ಕಾಣಲ್ಲ, ಅದು ಬರೀ ತಂತಿ ಮಾತ್ರ ಕಾಣ್ತಾ ಇದೆ ಅಷ್ಟೇ. ನಾವು ಅದು ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಗಾಳಿ ಬೀಸ್ತಾ ಇದೆ, ಗಾಳಿನ ನಾವು ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ, ಆದ್ರೆ ನಮ್ಗೆ ಗಾಳಿ ಬೀಸುವಂತ ಅನುಭವ ಆಗ್ತಾ ಇದೆ. ಅದೇ ತರನಲ್ಲಿ ಆ ಆತ್ಮ ಅದೃಶ್ಯ, ಅದು ಆ ಚಲನೆ ಆ ಪ್ರಜ್ಞೆಯಿಂದ ಇದ್ದಾಗ್ಲೇ ಮಾತ್ರ ಅದನ್ನ ನಾವು ಕಂಡುಹಿಡಿಯಕ್ಕಾಗಂಥದ್ದು. ಕೆಲವರು ಆತ್ಮನನ್ನ ಆಶ್ಚರ್ಯದಿಂದ ನೋಡ್ತಾರೆ. ಆತ್ಮದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಪರಮಾಧಿಕಾರಿಯಾದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಮಾತುಗಳನ್ನು ಸ್ವೀಕರಿಸುವುದು. ಆದರೆ ಪರಿಶುದ್ಧ ಭಕ್ತನ ಹವ್ಯಾಜ ಕೃಪೆಯಿಂದ ಮಾತ್ರ ಕೃಷ್ಣನನ್ನ ಹರಿಯಬಹುದು. ಇದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವಿಲ್ಲಿ ಆ ಯಾರು ಹೇಳಿದರೆ ಅವನ್ನ ಒಂದು ನಾವು ಪಾಲನೆ ಮಾಡಿದಾಗ ಮಾತ್ರ ಅವನ ನಿಯಮಗಳು ನಮ್ಗೆ ಅಲ್ಲಿ ಅರ್ಥ ಆಗಂತದ್ದು. ನಾವು ಇಲ್ಲಿ ಆ ಬೂಟಾಟಿಕೆ ನಾವು ಇದು ಮಾಡಿದಾಗ ನಮ್ಗೆ ಇದು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಇನ್ನ ಕರ್ಮ ಕೃಷ್ಣ ಸನ್ಯಾಸ ಯೋಗದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ತಾರೆ, ಸರ್ವ ಕರ್ಮಾಣಿ ಮನಸ ಸನ್ಯಾಸಾಸ್ತೆ ಸುಖಂ ವಸಿ ನವದ್ವಾರೆ ಪುರಿ ದೇಹಿ ನೈವ ಕುರ್ವನ್ನ ಕಾರಯನ್. ನಾವು ಆ ಒಂದು ಎಲ್ಲಾ ಜೀವಿಗಳು ಕೂಡ ಈ ಒಂದು 9 ನವದ್ವಾರ ನಗರ, ನವದ್ವಾರ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ರಂಧ್ರಗಳು, ಅದರಲ್ಲಿ ನಾವು ಇಲ್ಲಿ ಇದಕ್ ಮಾತ್ರ ನಾವು ಇಲ್ಲಿ ಈ ದೇಹ ಅಂದ್ರೆ ಈ ಆತ್ಮ ಒಂದು ಯಜಮಾನ ಆಗಿರ್ತದೆ. ಆದ್ರೆ ಆ ನಿರ್ಮಾಣ ಸೃಷ್ಟಿಕರ್ತ ಆ ಭಗವಂತನ ಒಂದು ಅಧೀನದಲ್ಲಿ ಇದೆ ಆತ್ಮ ಅನ್ನೋದು ಕೂಡ ನಮ್ಗೆ ಈಗಾಗ್ಲೇ ಮುಂದಿನ ಅಧ್ಯಾಯಗಳಲ್ಲಿ ಇಲ್ಲಿ ಗೊತ್ತಾಗ್ತದೆ. ನವದ್ವಾರೆ ಪುರಿ ಅಂತ ಇಲ್ಲಿ ಹೇಳ್ತಾರೆ.
ಒಂದು 5 ರಂಧ್ರಗಳಂತ ಇರೋ ದೇಹಕ್ಕೆ ಮಾತ್ರ ನಿನ್ಗೆ ಒಂದು ಆಡಳಿತಕ್ಕೆ ಆಗ್ಲಿ ಅದ್ರ ಬಗ್ಗೆ ಮಾತ್ರ ಗೊತ್ತು. ಇಲ್ಲಿ ನಮ್ಗೆ ಈ ದೇಹದ ಬಗ್ಗೆ ಮಾತ್ರ ಗೊತ್ತು. ಆದ್ರೆ ಈ ದೇಹ ಬಿಟ್ಟು ನಮ್ಗೆ ಬೇರೆದ್ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವ್ ಈ ದೇಹಕ್ಕೆ ಮಾತ್ರ ಇಲ್ಲಿ ನಮ್ಗೆ ಒಂದು ಮ್ಯಾನೇಜ್ ಮಾಡೋಂತ ಅಧಿಕಾರ ಅಷ್ಟೇ. ಆದ್ರೆ ಇಲ್ಲಿ ಭಗವಂತ ಎಲ್ಲಾ ಜೀವಿಗಳಲ್ಲೂ ಕೂಡ ಇದ್ದಾನೆ. ನಾವಿಲ್ಲಿ ಈ ದೇಹಕ್ಕೆ ಮಾತ್ರ ನಾವಿಲ್ಲಿ ಯಜಮಾನಿಕೆ ಅಷ್ಟೇ. ಜ್ಞಾನಕ್ಕೆ ಯಾವಾಗಲೂ ಬಹು ಗೌರವ. ಕೃಷ್ಣನಿಗೆ ಶರಣಾದಾಗ ಪರಿಪೂರ್ಣ ಜ್ಞಾನವು ಲಭಿಸುತ್ತದೆ. ನೋಡಿ, ನಾವು ಇದು ಜ್ಞಾನನೆಯಲ್ಲಿ ಒಂದು ಪ್ರತಿಷ್ಠೆ ಅಂತ ಹೇಳ್ತಾರೆ. ಜ್ಞಾನ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಜ್ಞಾನ ನಾವು ಆ ಕೃಷ್ಣನಿಗೆ ಶರಣಾದಾಗ ಮಾತ್ರ ಆ ಪರಿಪೂರ್ಣ ಜ್ಞಾನವು ಲಭಿಸುತ್ತದೆ ಅಂತ ಹೇಳ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತೀಶ ಮಹಾತ್ಮ ಸುದುರ್ಲಭ. ಅಂದ್ರೆ ನಾವು ಈ ಒಂದು ಆ ಜ್ಞಾನ ತಗೋಬೇಕಾದ್ರೂ ಕೂಡ 7 ಜನ್ಮದ ಪುಣ್ಯಗಳನ್ನ ಮಾಡಿಬೇಕು. ಅನೇಕ ಜನ್ಮಗಳು ತದನಂತರನೇ ನಮ್ಗೆ ಆ ಮನುಷ್ಯನ ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗತನಾದಾಗ, ಕೃಷ್ಣ ಪ್ರಜ್ಞೆಯನ್ನು ಗಳಿಸಿದಾಗ ಸೂರ್ಯನು ಹಗಲಿನಲ್ಲಿ ಎಲ್ಲವನ್ನು ತೋರಿಸಿಕೊಡುವಂತೆ ಅವನಿಗೆ ಎಲ್ಲ ತೆರೆದಿಟ್ಟಾಗುತ್ತದೆ. ನೋಡಿ, ನಮ್ಗೆ ಆ ಒಂದು ಜ್ಞಾನ ಬರ್ಬೇಕಾದ್ರೂ ಕೂಡ ಅನೇಕ ಜನ್ಮಗಳು ಕಳಿಬೇಕು ಅಂತ ಹೇಳ್ತದೆ. ಆ ಕಳೆದ್ರೆ ಮಾತ್ರ ಇಲ್ಲಿ ಬರಂತದ್ ಹೇಳೋದು. ಭಗವಂತ ಇಲ್ಲಿ ಪುನರ್ಜನ್ಮದ ಬಗ್ಗೆನೇ ಹೇಳ್ತಾ ಇದ್ರೆ, ಎಷ್ಟೋ ಜನ್ಮಗಳು ಕಳೆದ ನಂತರ ಇಲ್ಲಿ ಭಗವಂತ ಇಲ್ಲಿ ಸಿಗಂತದ್ದು ಅಂತ. ನಾವು ಆ ಅಜ್ಞಾನ ಎಂಬ ಕತ್ತಲಿನಿಂದ ನಾವು ಆ ಜ್ಞಾನದ ಬೆಳಕಿನೆಡೆಗೆ ಬಂದಾಗ ನಮ್ಗೆ ಇದೆಲ್ಲವೂ ಕೂಡ ಇಲ್ಲಿ ತಿಳಿತದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನ ಅಕ್ಷರ ಬ್ರಹ್ಮ ಯೋಗದಲ್ಲಿ ಭಗವಂತ ಹೇಳ್ತಾರೆ, ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ಯಸ್ತ್ರ ಸಂಶಯ. ಅಂತ್ಯಕಾಲದಲ್ಲಿ ಇನ್ನು ನಾವು ಮುಂದೆ ಆ ಪುನರ್ಜನ್ಮನ ಯಾವ ರೀತಿ ಪಡಿಬಹುದು ಇಲ್ಲಿ ಅಂತನೂ ಕೂಡ ಇಲ್ಲಿ ಆ ಭಗವಂತ ಹೇಳ್ತಾರೆ. ಅನ್ಯಕಾಲ ಅಂದ್ರೆ ನಾವು ಅಂತ್ಯಕಾಲದಲ್ಲಿ ನಾವು ಯಾವಾಗ ಆ ದೇಹವನ್ನ ಬಿಡ್ತೀವಿ, ಆ ಟೈಮಲ್ಲಿ ನಾವು ಅವನನ್ನೇ ಸ್ಮರಣೆ ಮಾಡಿದಾಗ ಸ್ವಭಾವವನ್ನು ಹೊಂದುತ್ತೇವೆ, ಇದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ನಾವು ಆ ದೇಹವನ್ನ ತ್ಯಜಿಸುವಾಗ ನಾವು ಆ ಏನು ಇದರಲ್ಲಿ ಇಡ್ತೀವಿ, ಆ ಒಂದು ದೇಹನು ಕೂಡ ಇಲ್ಲಿ ಪಡಿಬಹುದು ಅಂತ ಹೇಳ್ತಾರೆ. ನಾವು ಆ ಭೀಷ್ಮ ಮಹರ್ಷಿಗಳದು ಮತ್ತೆ ಭರತ ಮಹಾರಾಜರದು ಕೂಡ ಇಲ್ಲಿ ನಾವು ನೋಡ್ಬೋದು. ಭರತ ಮಹಾರಾಜರು ಆ ಇದರಲ್ಲಿ ಯಾವಾಗ ಆ ಜಿಂಕೆ ಮೇಲೆ ಅವಲಂಬಿತರಾಗಿ ಅವರು ಕಾಡಿನಲ್ಲಿ ತನ್ನ ಇದನ್ನ ಕಳಿಬೇಕು ಅಂತ ಹೋಗ್ತಾರೆ. ಅಲ್ಲಿ ಆ ಜಿಂಕೆಯ ಆಕರ್ಷಣೆಯಿಂದಾಗಿ, ಆ ಜಿಂಕೆಯ ಒಡನಾಟದಿಂದಾಗಿ ಅವರು ಮತ್ತೆ ಆ ದೇಹನ ತ್ಯಜಿಸಿದಾಗ ಮತ್ತೆ ಅವರು ಜಿಂಕೆಯಾಗಿ ಹುಡ್ತಾರೆ. ಯಾಕಂದ್ರೆ ಅವರು ಜಿಂಕೆ ಮೇಲೆ ತುಂಬಾ ಅಟ್ರಾಕ್ಷನ್ ಇಟ್ಕೊಂಡಾಗ, ಅದ್ರ ಮೇಲೆ ಅವಲಂಬಿತರಾದಾಗ ಅದೇ ತರ ನಾವು ಇಲ್ಲಿ ದೇಹನ ಪಡಿತೀವಿ ಅನ್ನೋದಕ್ಕೆ ಇಲ್ಲಿ ಭರತ ಮಹಾರಾಜರದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಇನ್ನ ಭೀಷ್ಮರು ಇಚ್ಛಾಮರಣಿ, ಅವರು ಆ ದಕ್ಷಿಣಾಯಣದಲ್ಲಿ ಆ ಯುದ್ಧ ಆಗಿ ಆ ಉತ್ತರಾಯಣದವರೆಗೂ ಕೂಡ ದೇಹನ ತ್ಯಜಿಸ್ತೆ ಆ ಕೃಷ್ಣನ ನೋಡ್ಬೇಕು ಅಂತ ಕಾದಿದ್ರು ಅಂತಾನು ಕೂಡ ನಾವು ಅವರೊಂದು ಕಥೆಗಳಲ್ಲಿ ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ನಾವು ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡುವನು. ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ನೋಡಿ, ನಾವ್ ಇದ್ರಲ್ಲಿ ಏನ್ ಕ್ವಾಲಿಫೈ ಮಾಡ್ತೀವಿ, ಅದು ನಮ್ಮ ಮುಂದಿನ ವಿದ್ಯಾಭ್ಯಾಸ. ಹೆಂಗೆ ನಾವು ಗುಣಮಟ್ಟದ ವಿದ್ಯಾಭ್ಯಾಸ ನೋಡ್ತೀವಿ, ಹಾಗೆ ಆ ಮುಂದಿನ ಜನ್ಮ ಕೂಡ ನಮ್ಮ ಗುಣಮಟ್ಟದ ಬೇಕು ಅಂದ್ರೆ ನಾವಿಲ್ಲಿ ಈ ಜನ್ಮದಲ್ಲಿ ನಾವು ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತದೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನ ಸ್ಮರಿಸುವುದು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ನಾವೇನ್ ಈಸಿ ಬಿಡು ಅನ್ಕೊಂತೀವಿ ಅಲ್ವಾ? ಆದ್ರೆ ನಾವು ಅದನ್ನ ಆ ಸ್ಮರಣೆಯಲ್ಲಿ ಇರಕ್ಕೆ ನಾವು ಟ್ರೈ ಮಾಡಿದಾಗ ಅಂತ್ಯಕಾಲದಲ್ಲೂ ಕೂಡ ನಾವು ಏನನ್ನ ಸ್ಮರಿಸ್ತೀವಿ ಆ ತರ ದೇಹನ ಪಡಿತೀವಿ ಅಂತ ಹೇಳ್ತಾ ಇದೀವಿ. ನಮ್ಗಿದು ಅಭ್ಯಾಸ ಮಾಡ್ಕೊಳ್ಳೋದು ಸಡನ್ ಆಗಿ ಆಗ್ತದ? ಆಗಲ್ಲ. ಇದನ್ನ ನಾವು ಚಿಕ್ಕದ್ರಿಂದ ಮಕ್ಕಳಿಗೆ ಯಾವ ತರ ವಿದ್ಯಾಭ್ಯಾಸ ಕಲ್ಸರೆ ಒಳ್ಳೇದು ಅಂತ ಹೇಳ್ತೀವಿ, ಅದನ್ನ ಅಳವಡಿಸ್ಕೋಬೇಕು ಅಂತ ಹೇಳ್ತದೆ. ಆ ಮುಂದಿನ ಜನ್ಮಕ್ಕೋಸ್ಕರ ಈ ಜನ್ಮದಲ್ಲಿ ನೀವು ಸತ್ವಗುಣದಲ್ಲಿ ಬಾಳು ಅಂತ ಹೇಳ್ತದೆ. ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಭಗವಂತ ಇಲ್ಲಿ ವಿವರಿಸಿದ್ದಾರೆ. ಭಗವಂತನಿಗೆ ಶರಣಾಗತರಾದ ಪರಮಪ್ರಭುವಿನ ಪರಿಶುದ್ಧ ಭಕ್ತರು ತಮ್ಮ ದೇಹಗಳನ್ನು ಯಾವಾಗ ಹೇಗೆ ತ್ಯಜಿಸುತ್ತೇವೆ ಎಂದು ಚಿಂತಿಸುವುದೇ ಇಲ್ಲ. ನೋಡಿ, ಶಾಸ್ತ್ರದಲ್ಲಿ ಇದೆ. ಶಾಸ್ತ್ರದಲ್ಲಿ ನಿಮ್ಗೆ ಆ ದೇಹವನ್ನ ತ್ಯಜಿಸುವಂತಹ ಗಳಿಗೆ, ಆ ಸಮಯ ಎಲ್ಲವನ್ನು ಕೂಡ ನೋಡ್ತಾರೆ. ಯಾವ ಸಮಯದಲ್ಲಿ ಅವನು ಬಿಟ್ರೆ ಹಿಂದಕ್ ಬರ್ತಾನೆ, ಹಿಂದಕ್ ಬರಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ದಕ್ಷ ಅಂದ್ರೆ ಎಲ್ಲಾ ಪರಬ್ರಹ್ಮನನ ಬಲವರು ಅಗ್ನಿದೇವೆಯ ಪ್ರಭಾವ ಕಾಲದಲ್ಲಿ, ಬೆಳಕಿನಲ್ಲಿ ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನ ಸೇರುತ್ತಾರೆ. 2 ಆಯನ ನಮಗೆ, ದಕ್ಷಿಣಾಯಣ, ಉತ್ತರಾಯಣ.
ಉತ್ತರಾಯಣದಲ್ಲಿ 6 ಮಾಸಗಳಲ್ಲಿ ಜಗತ್ತನ್ನ ಬಿಟ್ರೆ ಆ ಭಗವಂತನ ಸೇರ್ತಾರೆ ಅಂತ ಇದೆ. ಅಗ್ನಿ ದೇವತೆಯ ಪ್ರಭಾವ ಕಾಲ ಅಂದ್ರೆ ನಮಗೆ ಬೆಳಗಿನ ಸಮಯದಲ್ಲಿ, ಮತ್ತೆ ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ 2 ಪಕ್ಷಗಳು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಈ ಪಕ್ಷಗಳಲ್ಲಿ ಮತ್ತೆ ಈ ಮಾಸಗಳಲ್ಲಿ ಜಗತ್ತನ್ನ ಬಿಟ್ರೆ ಪರಬ್ರಹ್ಮವನ್ನ ಸೇರುತ್ತೇವೆ ಅಂತ ಹೇಳ್ತದೆ. ಧೂಮಕಾಲದಲ್ಲಿ ಅಂದ್ರೆ ಧೂಮಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯಣದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಅವನು ಮತ್ತೆ ಬರ್ತಾನೆ. ಅವನು ಕರ್ಮಾನುಸಾರ ಎಷ್ಟೋ ಒಂದು ಸೋಮರಸ ಪಾನ ಮಾಡಿ ಸುಖಿಸ್ತಾರೆ. 10 ವರ್ಷ ಆಯುಸ್ಸು ಜಾಸ್ತಿ ಇದೆ ಅಂತ ಗೊತ್ತಲ್ವಾ ನಮ್ಗೆ. ಆ ದೇವತೆಗಳಿಗೆ ನಮ್ಗಿನ್ನ ಆಯುಸ್ಸು ಜಾಸ್ತಿ. ಆದ್ರೆ ಅಲ್ಲಿ ಕಳೆದ್ಮೇಲೆ ಮತ್ತೆ ಅವನು ಇಲ್ಲಿಗೆ ಬರ್ತಾನೆ ಅಂತ ಇದೆ. ಈ ತರ ಆ ರಾತ್ರಿ ಹೊತ್ತಿನಲ್ಲಿ ಬಿಟ್ರೆ ಹೆಂಗೆ, ಹಗಲೊತ್ತಿನಲ್ಲಿ ಬಿಟ್ರೆ ಹೆಂಗೆ ಅಂತ ಇದೆ. ತಿರ್ಗ ನಾವು ಈ ಹುಟ್ಟು ಸಾವು ಅನ್ನೋ ಚಕ್ರದಲ್ಲೇ ನಾವ್ ಇಲ್ಲೇ ಇರ್ತೀವಿ ಅಂತಾನು ಕೂಡ ಇದೆ. ಆದ್ರೆ ಭಗವಂತನ ಭಕ್ತನಾದವನಿಗೆ ಇದು ಯಾವುದನ್ನು ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅರ್ಜುನನ ಭಕ್ತರಿಗೆ ಅಂದ್ರೆ ವೈದಿಕ ಅಪರಾಧ 2 ರೀತಿ, ಒಂದು ಬೆಳಕಿನಲ್ಲಿ, 2ನೇದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸುವ ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆ ನಿರ್ಗಮಿಸಿದ್ರು ಹಿಂದಕ್ಕೆ ಬರುತ್ತಾನೆ ಅಂತ ಕೂಡ ಇದೆ. ಆದ್ರೆ ಭಕ್ತರಿಗೆ 2 ಮಾರ್ಗಗಳು ತಿಳಿದಿದ್ರು ಅವ್ರು ಗೊಂದಕ್ಕಿಡ್ಕೋದಿಲ್ಲ. ಆದ್ದರಿಂದ ಅವರು ಸದಾ ಯೋಗಯುಕ್ತನಾಗಿರು. ಯಾರು ನಾವು ಕೃಷ್ಣನ ಭಕ್ತರಾಗ್ತಿವೆ ನಮ್ಗೆ ಇದು ಯಾವ್ದು ಅಪ್ಲೈ ಆಗಲ್ಲ ಇಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನೇ ವೇದ ಅಧ್ಯಯನ ಭಕ್ತಿ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ಯಜ್ಞಗಳ ಆಚರಣೆ, ದಾನ ಮಾಡುವುದು, ಕಾಮ್ಯ ಕರ್ಮಗಳಿಂದ ಬರುವ ಫಲವನ್ನು ಕಳೆದುಕೊಳ್ಳಬೇಕಲ್ಲ. ಭಕ್ತಿ ಸೇವೆ ಒಂದು ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ಆ ಭಗವಂತನ ಶಾಶ್ವತ ನಿವಾಸವನ್ನ ಸೇರ್ತಾನೆ ಅಂತ ಇದೆ. ನೋಡಿ, ನಾವು ಈ ಹುಟ್ಟು ಸಾವು ಚಕ್ರದಲ್ಲೇ ಅದು ಬೇರೆಯವರಿಗೆಲ್ಲ ಅಪ್ಲೈ ಆಗ್ತದೆ. ಇಲ್ಲಿ ಭಗವಂತನ ಭಕ್ತರಾದವರಿಗೆ. ಆದ್ರೆ ನಾವು ಎಲ್ಲವೂ ಕೂಡ ಒಂದೇ ಸಲ ಹೋಗ್ತೀವ? ಇಲ್ಲ. ಈಗ IAS ಆಫೀಸಲ್ಲಿ ಎಷ್ಟೋ ಗ್ರೇಡ್ಗಳು ಇರ್ತದೆ, ಎಲ್ಲರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರ? ಇಲ್ಲ. ಫಸ್ಟ್ ಬಂದವನಿಗೆ ಮೊದಲನೇ ಬಹುಮಾನ, ಈ ತರ ಏನಾರು ಇರ್ತದೆ. ಅಲ್ಲಿ ಕಂಡೀಷನ್ ಸಪ್ಲೈ ಅಂತೂ ಆಗ್ತದೆ. ಆದ್ರೆ ಕೃಷ್ಣನ ಭಕ್ತನಾದವರಿಗೆ ಸ್ವಲ್ಪ ಒಂದು ಕನ್ಸೆಷನ್ ಸಿಗ್ಬೋದೇನೋ. ಆದ್ರೆ ನಾವು ಹಂತವಾಗಂತೂ ಭಗವಂತನ ಕಾಣಬಹುದು ಅಂತ ಹೇಳ್ತದೆ. ಇನ್ನ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಆ ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ನೋಡಿ, ನಾವು ಎಲ್ಲಾ ಜೀವಿಗಳು ಒಂದೇ, ಆದ್ರೆ ನಾವು ಈ ಪ್ರಕೃತಿಗೆ ಬಂದಾಗ ಅದರಲ್ಲಿ ಮಾರ್ಪಾಡುಗಳಾಗ್ಬಿಟ್ಟಿರ್ತವೆ ಆ ಗುಣಗಳು. ಹಾಗಾಗಿ ನಾವು ಎಲ್ಲಾ ಐಹಿಕ ಕಾರ್ಯಕಾರಣಗಳಿಗೆ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಎಲ್ಲಾ ಕಾರಣಗಳಿಗೂ ಕೂಡ ಇಲ್ಲಿ ಆ ಭಗವಂತನೇ. ಆದ್ರೆ ಆ ಪ್ರಕೃತಿನೇ ಕಾರಣ. ನಾವಿಲ್ಲಿ ಆ ಇದರಲ್ಲಿ ಬಂದಾಗ ನಾವು ಇಲ್ಲಿ ಆ ಕಷ್ಟ ಸುಖಗಳಿಗೆ ನಾವು ಇಲ್ಲಿ ಕಾರಣಕರ್ತರಾಗ್ತೇವೆ. ಇಲ್ಲಿ ಆ ಭಗವಂತ ಹೇಳ್ತಾರೆ, ಯಾರ ಪಾಪ ಪುಣ್ಯಗಳನ್ನು ಕೂಡ ಇಲ್ಲಿ ಭಗವಂತ ತಗೊಳಲ್ಲ. ಅಂದ್ರೆ ಈಗ ನೋಡಿ, ಯಾವ್ದೋ ಸೆಕ್ಯೂರಿಟಿ ಕೆಲಸನ ಏನೋ ಕೊಡ್ತಾರೆ, ಅವ್ರು ಕೊಟ್ಟಿರೋದು ತಪ್ಪಲ್ಲ. ಅವನು ಒಳ್ಳೆ ರೀತಿಲಿ ಅಲ್ಲಿ ಹೆಸರು ಮಾಡಂತದ್ದು ಇಲ್ಲ, ಆ ಹೆಸರು ಅದು ಪೋಸ್ಟ್ಗೆ ಕಳಂಕ ತರಂತದ್ದು ವ್ಯಕ್ತಿಗೆ ಸೇರಿರ್ತದೆ. ಇದನ್ನ ನಾವಿಲ್ಲಿ ಹಲವಾರು ಅಧ್ಯಾಯಗಳಲ್ಲೂ ಕೂಡ ಅದನ್ನ ನಾವು ಕಾಣಿರ್ತೀವಿ. ಈ ಇದನ್ನ ನಾವು ಪ್ರಕೃತಿ ಮತ್ತು ಪುರುಷ ಪ್ರಜ್ಞೆಯಲ್ಲಿ ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣ ಪ್ರಕೃತಿನೇ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಇಲ್ಲಿ ಜೀವಿಯು ಕಾರಣ ಅಂತ ಹೇಳ್ತದೆ. ನಾವೆಲ್ಲ ಶುದ್ಧ ನೀರೇ ಬರ್ಬೇಕಾದ್ರೆ ಇಲ್ಲಿ ನಾವೆಲ್ಲ ಕೂಡ ಒಳ್ಳೆ ನೀರೇ ಆಗಿರ್ತೀವಿ. ಆ ಬಿದ್ದಂತ ಪ್ರದೇಶದ ಮೇಲೆ, ಆ ಬಿದ್ದಂತ ಜಾಗದಿಂದ ನಾವು ಕೂಡ ನಾವಿಲ್ಲಿ ಚೇಂಜಸ್ ಗಳಾಗ್ತೇವೆ. ಅದಕ್ಕೆ ವಾಲ್ಮೀಕಿ ಅವರ ಕಥೆನೂ ಕೂಡ ನಿಮ್ಗೆ ನಾವು ಪಾಠಗಳ ಅಧ್ಯಾಯಗಳಲ್ಲಿ ಹೇಳ್ತೇವಲ್ವಾ. 84 ಲಕ್ಷ ಜೀವರಾಶಿಗಳಲ್ಲಿ ಯಾವ್ದಾರು ತಗೊಂಬೋದು. ನಾವಿಲ್ಲಿ ಆ ಪಾಪ ಕರ್ಮಗಳನ್ನ ಮಾಡಂತದ್ದು, ನಾವಿಲ್ಲಿ ಆ ಸುಖ ದುಃಖಗಳನ್ನ ಮಾಡಂತದ್ದು ನಾವು ತುಂಬಾ ಆಸೆ ಇಟ್ಕೊಂತೀವಿ. ನೆರವೇರದೆ ಇದ್ದಾಗ ಅದರಿಂದ ಅನಾಹುತಗಳನ್ನ ಮಾಡ್ಕೋತೀವಿ. ತುಂಬಾ ಸಿಕ್ಕಿದಾಗ ನಾನೇ ಎಲ್ಲವನ್ನು ಪಡೆದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಅದು ಹೊರಟೋದಾಗ ದುಃಖಿಗಳಾಗ್ತೀವಿ ಅಲ್ವಾ. ಹಾಗಾಗಿ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ನಮ್ಗೆ ಇಲ್ಲಿ ಆ ಸಹವಾಸ, ರಾಜಸ ಗುಣ, ತಮಸ ಗುಣ, ಸಾತ್ವಿಕ ಗುಣಗಳ ಸಹವಾಸದಿಂದ ನಾವಿಲ್ಲಿ ಇದ್ರ ಮೇಲೆ ನಾವು ಅವಲಂಬಿಸ್ಕೊಂಡ್ಬಿಟ್ಟಿರ್ತೀವಿ. ನಾವಿಲ್ಲಿ ಬಂದಿರೋದು ಜರ್ನಿಗೆ ಅಂತ ನಾವು ಮರ್ತಿರ್ತೀವಿ. ನಾವಿಲ್ಲಿ ಯಾವ್ದೋ ಆ ಜರ್ನಿ ನೋಡ್ಕೊಂಡ ಅಂದ್ರೆ ನಾವು ಪ್ರವಾಸಕ್ಕೆ ಬಂದವರು ಆ ಪ್ರವಾಸ ನೋಡ್ಕೊಂಡು ನಾವು ಬರ್ತಿರಲ್ಲ. ಅಲ್ಲಿ ಯಾವ್ದೋ ಗೊಂಬೆ ಆಟನೋ ಇನ್ನೊಂದೇನೋ ನಡೀತಾ ಇರ್ತದೆ, ಅಲ್ಲಿ ನಾವು ನೋಡಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ನಮ್ಮ ಆ ಪ್ರಕೃತಿ ಗುಣಗಳಿಂದ ನಾವಿಲ್ಲಿ ಅವಲಂಬಿತರಾಗಿರ್ತೀವಿ. ನಮ್ಮ ಮೂಲ ತತ್ವನ ನಾವು ಮರ್ತ್ಬಿಟ್ಟಿರ್ತೇವೆ ಇಲ್ಲಿ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನ ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದು ಕೆಟ್ಟದನ್ನ
ಅನುಭವಿಸುತ್ತಾನೆ. ನಾವೀಗ ಒಂದು ಮನುಷ್ಯರಾಗಿದ್ದೀವಿ, ಆ ಮನುಷ್ಯನ ಇದು ಒಂದು ಪ್ರಾಣಿ ಆದಾಗ ಆ ಪ್ರಾಣಿಗೆ ತಕ್ಕಂತೆ ನಾವು ಆ ಒಳ್ಳೇದು ಕೆಟ್ಟದನ್ನ ಅನುಭವಿಸ್ಲೇಬೇಕಿಲ್ಲಿ. ಮನುಷ್ಯನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಈಗ ಈ ದೇಹವು ಬಂದಿದೆ. ನಾವ್ ಹಿಂದಿನ ಜನ್ಮದಲ್ಲಿ ನಾವು ಏನನ್ನ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲವೂ ಅವನೇ, ಜ್ಞಾಪಕನೂ ಅವನೇ, ನೆನಪು ಅವನೇ, ಮರವೂ ಕೂಡ ಇಲ್ಲಿ ಭಗವಂತನೇ. ನಮ್ಗೆ ಆ ಒಂದು ದೇಹದಿಂದ ಮತ್ತೆ ಇನ್ನೊಂದು ದೇಹ ನಾವು ಬಿಟ್ಟಾಗ ಹಿಂದಿನದು ನಮ್ಗೆ ಅರ್ಥ ಆಗಲ್ಲ. ಆದ್ರೆ ನಾವು ಹಾಡು ಭಾಷೆಯಲ್ಲಿ ನಾವು ಮಾತಾಡ್ತಾ ಇರ್ತೇವೆ. ಯಾಕಂದ್ರೆ ನಮ್ಗೆ ಆ ಜೀವಿಗೂ ಭಗವಂತನಿಗೂ ಕನೆಕ್ಟಿಂಗ್ ಇರೋದನ್ನೋದಕ್ಕೆ ನಾವು ಮಾತಾಡುವಂತ ಮಾತಲ್ಲೇ ನಾವ್ ಇರ್ತದೆ. ಹಾಗಾಗಿ ನಾವು ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ನಾವು ಹಿಂದೆ ಏನ್ ನೆನೆಸಿರ್ತೀವಿ ಅದನ್ನೇ ಈಗ ನಾವು ತಗೊಂಡಿದೀವಿ. ಐಹಿಕ ಪ್ರಕೃತಿಯ ಸಂಪರ್ಕದಿಂದ ಜೀವಾತ್ಮನಿಗೆ ಬೇರೆ ಬೇರೆ ದೇಹಗಳು ಬಂದಿವೆ. ಕೆಲವರೆಲ್ಲ ನೋಡ್ಬಿರ್ಬೇಕು ನಿಮ್ಗೆ ಹಳ್ಳಿಗಳ ಕಡೆ, ಅಯ್ಯೋ ಮುಂದಿನ ಜನ್ಮದಲ್ಲಿ ಒಂದ್ ಮರಗಾರು ಉಟ್ಬಿಡ್ತೀನಿ, ನನಗೆ ಮನುಷ್ಯನ ಜೀವನ ಬೇಡ ಅಂತಾರೆ. ಮುಂದಿನ ಜನ್ಮದಲ್ಲಿ ನಾನೊಂದು ಬಸವಣ್ಣ ಆಗಿದ್ಬಿಡ್ತೀನಿ ಅಂತಾರೆ, ಹಸುಗಳಿಗೆ ಹೋಲಿಸ್ಕೊತಾರೆ. ಈ ತರ ನಾವ್ ಏನ್ ನೆನ್ಸಿರ್ತೀವಿ ಅದೇ ತರ ಬಂದಿರ್ತದೆ ಅಂತ ಹೇಳ್ತದೆ. ಆದ್ರೆ ಜೀವಾತ್ಮನ ಗೆಳೆಯನಾಗಿ ಎಲ್ಲಾ ದೇಹಗಳಲ್ಲಿರುವ ಪರಮಾತ್ಮನಿಗೆ ಎಲ್ಲಾ ದೇಹಗಳ ಪ್ರಜ್ಞೆ ಇರ್ತದೆ. ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇದೆ ನೋಡಿ. ನಮ್ಗೆ ಆ ಪರಮ ಪ್ರಜ್ಞೆ ವೈಯಕ್ತಿಕ ಪ್ರಜ್ಞೆಗೂ ಇರುವ ವ್ಯತ್ಯಾಸ ಇಷ್ಟೇ. ನಮ್ಮ ದೇಹಕ್ಕೆ ಏನಾಗ್ತದೆ ಮಾತ್ರ ನಮಗೆ ಗೊತ್ತು. ಆದ್ರೆ ಆ ಭಗವಂತನಿಗೆ ಎಲ್ಲಾ ದೇಹ, ಎಲ್ಲಾ ಪ್ರಾಣಿ ವರ್ಗಗಳಲ್ಲೂ ಕೂಡ ಏನೇನಾಗ್ತಿದೆ ಅಂತ ಗೊತ್ತು. 84 ಲಕ್ಷ ಜೀವವರ್ಗ ಅಂದ್ರೆ ನಮ್ಗೆ ಕ್ವಶನ್ ಬರ್ತದೆ, 84 ಲಕ್ಷ ಜೀವವರ್ಗ ಇದೆಯಾ ಅಂತ. ಇರ್ಬೋದು. ಮಾವಿನಣ್ಣ ಕಾಲದಲ್ಲಿ ಕಣ್ಣತ್ರ ಒಂದು ಸಣ್ಣ ಸೊಳ್ಳೆ ಬರ್ತದೆ ಅಲ್ವಾ, ಅದನ್ನು ಕೂಡ ಎಲ್ಲಾ ಜೀವಿಗಳೇ. ಈ ತರ ನಮ್ಗೆ ಇನ್ನ ಒಂದು ನೀರಿನ ಆಳದಲ್ಲಿ ಏನೇನಿದೆ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ. ಅಮೆಜಾನ್ ಕಾಡಿನಲ್ಲಿ ವಿಚಿತ್ರವಾದ ಪ್ರಾಣಿಗಳನ್ನ ನಾವು ಇನ್ನೂ ನೋಡ್ತಾ ಇದ್ದೇವೆ. ಇನ್ನ ಹೊಸ ಸಂಶೋಧನೆಯಲ್ಲಿ ನಮ್ಗೆ ಏನೆಲ್ಲ ಸಿಗ್ತಾನೆ ಇದೆ. ಹಾಗಾಗಿ ಎಲ್ಲವೂ ಕೂಡ ಇಲ್ಲಿ ಭಗವಂತನಿಗೆ ಗೊತ್ತಿರ್ತದೆ. ಆದ್ರೆ ನಾವು ಬರೀ ಈ ದೇಹಕ್ಕೆ ಮಾತ್ರ ನಮ್ಗೆ ಗೊತ್ತಿರೋಂಥದ್ದು. ಅದು ಬಿಟ್ಟು ಇನ್ನೊಂದು ನಾವು ಪರಮ ಪ್ರಜ್ಞೆಗೂ ನಮ್ಮ ವೈಯಕ್ತಿಕ ಪ್ರಜ್ಞೆಗೂ ಇದೇ ವ್ಯತ್ಯಾಸ ಇಲ್ಲಿ ಅಂತ ಹೇಳ್ತಾರೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ನೋಡಿ, ಜ್ಞಾನದ ಕಣ್ಣುಗಳಿಂದ ನೋಡ್ಬೇಕು ಅಂತ ಹೇಳ್ತದೆ. ನಮ್ಗೆ ಆ ಜ್ಞಾನ ತಗೊಂಡಾಗ ಅದ್ರದ್ದು ಒಂದು ಗುಣಮಟ್ಟ ನಮ್ಗೆ ಗೊತ್ತಾಗಂತದ್ದು. ಆ ಜ್ಞಾನದ ಕಣ್ಣುಗಳಿಂದ ಮಾತ್ರನೇ ನಾವಲ್ಲಿ ನಮ್ಮಲ್ಲಿರುವಂತಹ ಕ್ಷೇತ್ರಜ್ಞನನ್ನ ನಾವು ಕಂಡುಹಿಡಿಬಹುದು ಅಂತ ಹೇಳ್ತದೆ. ಹಾಗಾಗಿ ನಾವು ಆ ಜ್ಞಾನದ ಕಣ್ಣುಗಳಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಇನ್ನ ಗುಣತ್ರಯ ವಿಭಾಗ ಯೋಗದಲ್ಲಿ ಹೋದ್ರೆ ಸತ್ವಗುಣ, ನಾವೀಗ 3 ಗುಣಗಳನ್ನ ತಿಳ್ಕೊಂಡ್ವಿ. ಆ 3 ಗುಣದ ಮೇಲೆ ನಾವು ಅವಲಂಬಿತರಾಗಿ ಆ ಗುಣಕ್ಕೆ ತಕ್ಕಂತೆ ನಾವು ಇರ್ತೀವಿ ಅಂತ. ಸತ್ವಗುಣದಲ್ಲಿ ಮನುಷ್ಯ ಏನಾದ್ರು ಸತ್ರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪುತ್ತಾನೆ. ರಜೋಗುಣದಲ್ಲಿ ಏನಾದ್ರು ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷಿಯುವ ಕರ್ಮಗಳ ತೊಡಗಿರುವ ಹುಟ್ಟುತ್ತೆ. ನಿನಗೆ ಆ ಆಕಾಂಕ್ಷೆ ಫಲಾಪೇಕ್ಷೆ ಇರುವಂತ ಒಂದು ಇದ್ರಲ್ಲೇ ಕೂಡ ಅದು ಇಲ್ಲೇ ನರಳ್ತಾ ಇರ್ತದೆ. ಅದು ಆ ಒಂದು ಬಂಧನಕ್ಕೆ ಸಿಗಾಕೊಂಡಿರ್ತದೆ. ಇನ್ನ ಅದನ್ನೂ ಕೂಡ ತಿಳಿದೆ ಆ ಒಂದು ತಾಮಸ ಗುಣದಲ್ಲಿ ಇರುವಂತವನ್ನ ಅದು ನರೋಗದ ಅದನ್ಗೆ ಆ ಪ್ರಾಣಿ ವರ್ಗಕ್ಕೆ ಕೂಡ ಇಲ್ಲಿ ಭಗವಂತ ಇಲ್ಲಿ ಅದನ್ನ ನಮ್ಮನ್ನ ಕಳಿಸ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಅವನೇ ಇಲ್ಲಿ ನಿರ್ಣಾಯಕನಾಗಿರ್ತಾನೆ. ನಾವು ಸುಮ್ನೆ ಅನ್ಕೊಬಹುದು ನಾವಿಲ್ಲಿ ಎಲಿಜಿಬಿಲಿಟಿ ಆಗ್ಬೇಕು ಅಂದ್ರೆ ನಾವ್ ಏನ್ ಶಿಕ್ಷಣ ಪಡೆದಿರ್ತೀವಿ ಅದ್ರ ಮೇಲೆ ನಮ್ಗೆ ಅಲ್ಲಿ ಅಂಕಗಳು ಸಿಗಂತದ್ದು. ಹಾಗಾಗಿ ನಾವು ಆ ರಜೋಗುಣದಲ್ಲಿ ಇದ್ದಾಗ ನಾವು ಮತ್ತೆ ಇಲ್ಲಿಲ್ಲೇ ಸಿಕ್ಕಿ ನರಳ್ತಾ ಇರ್ತೇವೆ. ಮತ್ತೆ ನಾವು ಅದನ್ನು ಕೂಡ ಇಲ್ದೆ ನಾವು ಆ ತಾಮಸ ಗುಣದಲ್ಲಿ ಹೋದಾಗ ಪ್ರಾಣಿ ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತದೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಆ ಸತ್ವ ಗುಣದಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಆ ಒಂದು ನಮಗಿನ್ನ ನಾವು ಆ ಒಂದು ಶ್ಲೋಕ 18ಕ್ಕೆ ಬಂದ್ರೆ ಆ ಬ್ರಹ್ಮಾಂಡದಲ್ಲಿ ನಾವು ಸತ್ವ ಗುಣದಲ್ಲಿ ಇದ್ದವನ್ಗೆ ಮೇಲೆ ಊರ್ಧ್ವ ಲೋಕಗಳಿಗೆ ಹೇರಿ ಹೋಗೋರು ಅಂತ ಇದೆ. ಆ ಒಂದು ಸತ್ವ ಗುಣದಲ್ಲಿ ಅಳವಡಿಸ್ಕೊಂಡು ನಾವೊಂದು ಆ ಕ್ವಾಲಿಟಿನ ತಗೊಂಡಾಗ ನಾವು ಮೇಲಿನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತದೆ. ಮತ್ತೆ ಆ ರಜಗುಣದಲ್ಲಿ ಇರೋನು ಈ ಭೂರ್ಲೋಕ ಮಧ್ಯದಲ್ಲೇ ಇರ್ತಾನೆ. ಅದೇ ತರ ಆ ತಾಮಸ ಗುಣದಲ್ಲಿರೋನು ನರಲೋಕಗಳಿಗೆ ಇಳಿಬೋದು. ಕೆಲವೊಂದ್ ಕಡೆ ಹೇಳ್ತಾರೆ ಮನುಷ್ಯನ ಜನ್ಮನೇ ಶ್ರೇಷ್ಠ, ಮನುಷ್ಯನ ಜನ್ಮ ಬಂದ್ಮೇಲೆ ಎಲ್ಲದಕ್ಕಿಂತ ಶ್ರೇಷ್ಠ ಅದು ಮನುಷ್ಯನ ಇದ್ರಲ್ಲೇ ಹೋಗ್ತದೆ ಅಂತ. ಅದು ಆ ಒಂದು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಯಾವಾಗ ಬೇಕಾರೆ ಅದು ಮತ್ತೆ ಅದು ಯಾಕೆ ನಾವು ಫೇಲ್ ಅಂತ ಹೇಳ್ತೀವಿ ಆ ಫೇಲ್ ಆಗಿ ಅದನ್ನು ಕೂಡ ಹೋಗ್ಬೋದು. ಎಲ್ಲಾ ನಿರ್ಣಾಯಕ ಅವನೇ ಆಗಿರ್ತಾನೆ ಅಲ್ವಾ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಂಗಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನೇ ಬಹುವಾಗಿ ಕಷ್ಟಪಡುತ್ತಾರೆ. ನೋಡಿ, ನಾವು ಆ ಬದ್ಧ ಎಲ್ಲಾ ಜೀವಿಗಳು ಕೂಡ ಆ ಭಗವಂತನ ಸಣ್ಣ ಸಣ್ಣ ಭಾಗಗಳೇ. ನಾವು ಅವಾಗ್ಲೇ ನಾವು ಚಿನ್ನದ್ ನೋಡಿದ್ವಲ್ಲ, ಇಲ್ಲಿ ನೋಡಿ ಆ ಬೆಂಕಿಯ ಜ್ವಾಲೆಯಲ್ಲಿ ಬರುವಂತಹ ಕಿಡಿ, ಆ ಬೆಂಕಿ ಆ ಭಗವಂತ ಆದ್ರೆ ಆ ಕಿಡಿ
ಆ ಒಂದು ಜೀವಿಗಳು. ಆ ಕಿಡಿ ಬಂದದ್ದು ಬೆಂಕಿಯಿಂದನೇ, ಆದ್ರೆ ಆ ಬರುತ್ತೆ ಆರೋಗ್ಬಿಡುತ್ತೆ. ಅದು ಒಂದು ಪರ್ಮನೆಂಟ್ ಅಲ್ಲ ಅದು, ಅಲ್ವಾ? ಹಾಗಾಗಿ ಎಲ್ಲಾ ಕೂಡ ಅವನಿಂದ ಬಂದಿರಂತದ್ದೇ. ಆದ್ರೆ ನಾವು 6 ಇಂದ್ರಿಯಗಳಿದೆಯಲ್ಲ, ಆ 6 ಇಂದ್ರಿಯಗಳಿಂದ ನಾವು ಅದನ್ನ ಆ ಕಷ್ಟಗಳನ್ನ ಇದು ಮಾಡ್ತಾ ಇದೀವಿ. ನಾವು ಹೇಗೆ ನೋಡಿ, ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ತಾ ಇದ್ದೇವೆ. ನಮ್ಮ ಕಲ್ಪನೆಗಳ ಮೇಲೆನೆ ನಾವು ಈ ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇರೋದು. ಹೀಗೆ ಅವನು ಒಂದು ದೇಹವನ್ನು ಪಡೀತಾನೆ, ಮತ್ತೊಂದು ದೇಹವನ್ನ ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ನಮ್ಮ ಆಸೆಗಳನ್ನ ಇಟ್ಕೊಂಡು ನಾವು ಆ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ನಾವಿಲ್ಲಿ ಹೋಗ್ತಾ ಇದ್ದೇವೆ, ಅಲ್ವಾ? ಇಲ್ಲಿ ನೋಡಿ, ಆ ಒಂದು 5 ನಮ್ಗೆ ಯಾವ್ದು ಒಂದು ಇಂದ್ರಿಯಗಳಿದೆ, ಆ ಇಂದ್ರಿಯಗಳು ಆ ಮನಸ್ಸಿನ ಸುತ್ತ ಇರಂತದ್ದೇ. ನಾವು ಅದನ್ನ ಯಾವ್ದನ್ನ ನಾವು ಪಾಲಿಸ್ತೀವಿ ಅದ್ರ ಮೇಲೆ ನಾವಿಲ್ಲಿ ಆ ಒಂದು ಇದನ್ನ ಪಡೀರಂತದ್ದು. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು, ಸ್ಪರ್ಶೇಂದ್ರಿಯಗಳನ್ನು ಪಡಿತಾನೆ. ಇವನು ಮನಸ್ಸಿನ ಸುತ್ತ ಜೋಡಿಸಿದೆ. ಅವನಿಗೆ ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ನೋಡಿ, ಇದನ್ನ ಆ ಇಂದ್ರಿಯಗಳನ್ನ ಆ ಮನಸ್ಸಿನ ಸುತ್ತನೇ ಇರಂತದ್ದು. ಅದ್ರ ಮೇಲೆ ಅವನು ಏನ್ ಬೇಕು ಅಂತ ತಗೋಬಹುದು ಅಂತ ಇಲ್ಲಿ ಹೇಳ್ತದೆ. ಆ ಒಂದು ಅದನ್ನ ನಾವು ಯಾವ ರೀತಿ ಬಳಸ್ತೀವಿ ಅದ್ರ ಮೇಲೆ ನಾವು ತಗೋಬಹುದು ಅಂತ ಇದೆ. ಆ ಭಕ್ತ ಅಂಬರೀಷ ಮಹಾರಾಜರು ಕೂಡ ಅದನ್ನ ಯಾವ ರೀತಿ ಬಳಸಿದ್ರು ಅಂತ ನಾವು ನೋಡಿದೀವಿ. ಆ ಕಿವಿಗಳನ್ನ ಭಗವಂತನ ನಾಮಗಳನ್ನ ಕೇಳೋದಕ್ಕೋಸ್ಕರ, ಕೈಗಳು ಭಗವಂತನ ದೇವಸ್ಥಾನವನ್ನ ಸ್ವಚ್ಛ ಮಾಡೋದಕ್ಕೋಸ್ಕರ, ಮೂಗು ಆ ಭಗವಂತನ ಪ್ರಸಾದವನ್ನೇ ತಗೊಳ್ಳೋದಕ್ಕೋಸ್ಕರ, ಆ ಬಾಯಿ ಆ ಭಗವಂತನ ಕೀರ್ತನೆಗಳನ್ನ ಹಾಡೋದಕ್ಕೋಸ್ಕರ, ಮತ್ತೆ ಕಣ್ಣು ಆ ಭಗವಂತನ ವಿಗ್ರಹಗಳನ್ನ ನೋಡೋದಕ್ಕೋಸ್ಕರನೇ ಬಳಸ್ತಾ ಇದ್ರು. ನಾವು ಅದನ್ನ ಒಂದು 6 ಇಂದ್ರಿಯಗಳನ್ನ ನಾವು ಯಾವ ರೀತಿ ಬಳಸ್ತೀವಿ ಅದರಲ್ಲಿ ನಾವು ನಾವು ಗುಣಮಟ್ಟದ ಜೀವನವನ್ನ ಮುಂದಿನ ಜನ್ಮಕ್ಕೆ ಅಭಿವೃದ್ಧಿ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳ್ತಾರೆ. ನಾವಿಲ್ಲಿ ಎಲ್ಲರೂ ಕೂಡ ಇಲ್ಲಿ ನೀರು ಆ ಶುದ್ಧ ನೀರೇ, ಆದ್ರೆ ಆ ಬಣ್ಣಗಳು ಸೇರಿದಾಗ ಅದು ಕಲರ್ ನೀರಾಗಿ ಹಾಗೆ ಪರಿವರ್ತನೆ ಆಗ್ತದೆ. ಹಾಗಾಗಿ ನಾವು ಆ ನೀರಿನ ಗುಣಗಳನ್ನ ನಾವು ಆ ಪರಿಶುದ್ಧವಾಗಿ ಇಟ್ಕೋಬೇಕು ಅಂದ್ರೆ ಈ ಒಂದು ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಾನು ಕೂಡ ಹೇಳಿದ್ದಾರೆ, ಅಲ್ವಾ? ಇನ್ನ ನೋಡಿ, ಎಲ್ಲಾ ಜ್ಞಾನ, ನಾನು ಡಾಕ್ಟರ್, ನಾನೊಬ್ಬ ಸೈನ್ಸಿಸ್ಟ್, ನಾನೊಬ್ಬ ಆಸ್ಟ್ರೋನೇಟ್, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಎಲ್ಲಾ ಕೂಡ ಇರ್ತದೆ. ಆದ್ರೂ ವೃತ್ತಿಗೆ ಸಂಬಂಧಪಟ್ಟದಂಗೆ ಮಾತ್ರ ಅದನ್ನ ತಿಳ್ಕೊಂಡಿರ್ತಾನೆ ಅಷ್ಟೇ. ಅವನು ವೃತ್ತಿಗೆ ಮಾತ್ರ ಆಗಿರ್ತಾನೆ. ಆದ್ರೆ ಮುಂದಿನ ಜನ್ಮ ನಿಗದಿ ಮಾಡೋಂಥದ್ದಕ್ಕೆ ಆ ಒಂದು ಯಾವ ತರ ಒಂದು ಗುಣಮಟ್ಟನ ತಗೋಬೇಕು ಅಂದ್ರೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡ್ಕೊಳಕ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಅದರ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವುದನ್ನ ಒಂದು ಕಾಣಬಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಅಲ್ಲ. ಇದಕ್ಕಿನ್ನ ಸಾಮಾಜಿಕ ಜ್ಞಾನ, ಆಯುರ್ವೇದ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ವಿಜ್ಞಾನ ಜ್ಞಾನಕ್ಕಿನ್ನ ಗೀತಾ ಜ್ಞಾನ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಗೀತಾ ಜ್ಞಾನ ಇದ್ರೆ ಮಾತ್ರ ಇದನ್ನ ಹರಿಬೋದು. ಅವನು ಎಷ್ಟೇ ಒಂದು ಸಾಮಾಜಿಕ ಜ್ಞಾನದಲ್ಲಿ ಒಂದು ಉನ್ನತಿ ಪಡೆದಿದ್ರು, ಆಯುರ್ವೇದದಲ್ಲೂ ಕೂಡ ಪಡೆದಿದ್ರು, ಅವನು ಜ್ಯೋತಿಷ್ಯ ವಿಜ್ಞಾನದಲ್ಲಿ ಏನೇ ಮುಂಚೂಣಿಯಲ್ಲಿದ್ರು, ಆ ಗೀತಾ ಜ್ಞಾನ, ಆ ಜ್ಞಾನ ಇಲ್ಲ ಅಂದ್ರೆ ಅವನು ಒಂದು ನಸ್ವರ, ಅವನಿಗೆ ಏನು ವ್ಯರ್ಥ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆ ಗೀತಾ ಜ್ಞಾನದಿಂದ ಮಾತ್ರ ಇದೆಲ್ಲವನ್ನ ಪಡಿಬಹುದು ಅಂತ ಹೇಳ್ತಾರೆ. ಇನ್ನ ದೈವಾಸುರ ಸಂಪದ ವಿಭಾಗ ಯೋಗಕ್ಕೆ ಬಂದ್ರೆ, ಅಸೂಯ ಪರರು, ಕ್ರೂರರು, ನರಧಾಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ನರಧಾಮರು, ಕ್ರೂರ ಅಂತ ಯಾರಿರ್ತಾರೆ ಅವ್ರಿಗೆ ಒಂದು ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಅಸುರಿ ವರ್ಗಗಳಿಗೆ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಉಂಟುವ ಇಂತಹ ಜನರು ಎಂದು ನನ್ನ ಬಳಿಗೆ ಬರಲಾರರು, ಕ್ರಮೇಣ ಅವರು ಅಧಮಗತಿಗೆ ಹೋಗಿ ಇಳಿಯುತ್ತಾರೆ. ನಾವ್ ಹೇಳಿದ್ವಲ್ಲ, ಇಲ್ಲಿ ಆ ಭಗವಂತನ ನಿರ್ಣಾಯಕ ಆಗಿರ್ತಾನೆ. ಇಲ್ಲಿ ಆ ಭಗವಂತ ಯಾವ ಒಂದು ರೂಪನ ಕೊಡ್ಬೇಕು ಅಂತ ಡಿಸೈಡ್ ಮಾಡೋನೆ ಅವನೇ. ಈಗ ನಿಮ್ಗೆ ಒಂದು ಎಕ್ಸಾಂಪಲ್, ನಿಮ್ಗೆ KSRTC ಚಾಲಕರನ್ನ ತಗೊಂಡ್ರೆ ಅವರೆಲ್ಲ ಆ ಚಾಲಕರನ್ನ ಭಗವಂತನಿಂದ ಆದಂತ ಜೀವಿಗಳು ಅಂತ ತಿಳ್ಕೋಣ. ಅವನೇ ಅಲ್ಲಿ ಬಸ್ನ ಅಲರ್ಟ್ ಮಾಡಂತದ್ದು, ನೀನು ಈ ಬಸ್ಗೆ ಹೋಗಿ, ಈ ಬಸ್ಗೆ ಹೋಗಿ, ಈ ಬಸ್ಗೆ ಹೋಗು ಅಂತ ಏನ್ ಡಿಸೈಡ್ ಮಾಡ್ತಾರೆ ಅದು ಅವನೇ ಅಲ್ಲಿ ನಿರ್ಣಾಯಕ. ಅವನು ಕೊಟ್ಟಂತ ಆ ಬಸ್ನ ಅವ್ನು ಓಡಿಸ್ಬೇಕಾಗಿರ್ತದೆ. ನಮಗೂ ಅಷ್ಟೇ, ನಾವು ಒಂದು ಒಳ್ಳೆ ಚಾಲನೆ ಮಾಡಿದ್ರೆ, ನಾವು ಒಳ್ಳೆ ಎಲ್ಲಾ ಗುಣಗಳನ್ನ ಅಳವಡಿಸ್ಕೊಂಡಿದ್ರೆ ಅವ್ನು ನಮ್ಗೆ ಒಳ್ಳೆ ಬಸ್ ಕೊಡ್ಬೋದು, ಇನ್ನೂ ಒಂದು ಒಳ್ಳೆ ಜವಾಬ್ದಾರಿ ಕೊಡ್ಬೋದು. ಇಲ್ಲ ನಾವು ಅದನ್ನ ಒಂದು ದುರಹಂಕಾರದಿಂದ ನಾವು ವರ್ತನೆಗಳನ್ನ ಮಾಡಿದಾಗ ನಮ್ಗೆ ಅವನು ಅದಕ್ಕಿನ್ನ ಕೆಳಮಟ್ಟದಲ್ಲೂ ಕೊಡ್ಬೋದು, ಕೆಲ್ಸದಿಂದನೂ ತೆಗಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಿರ್ಣಾಯಕ ಇಲ್ಲಿ ಅವನೇ. ಅಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಉಂಟುವ ಇಂತಹ ಜನರು ಎಂದು ನನ್ನ ಬಳಿಗೆ ಬರಲಾರರು, ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಒಂದು ನಿರ್ದಿಷ್ಟ ಆತ್ಮವನ್ನ ಒಂದು ನಿರ್ದಿಷ್ಟ ದೇಹದಲ್ಲಿ ಇಡುವುದು ಪರಮ ಸಂಕಲ್ಪದ ಪ್ರಶ್ನಾತೀತ ಹಕ್ಕು. ಈ ಶ್ಲೋಕದಲ್ಲಿ ಹೇಳಲಾಗಿದೆ,
ಪರಮಶಕ್ತಿಯ ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಶ್ರೀ ಮದ್ಭಾಗವತದ 3ನೇ ಸ್ಕಂದದಲ್ಲಿ ಹೇಳಿದೆ. ನೋಡಿ, ನಮ್ಮ ನಿರ್ದಿಷ್ಟ ಆತ್ಮವನ್ನ ಒಂದು ನಿರ್ದಿಷ್ಟ ದೇಹದಲ್ಲಿ ಇಡುವುದು ಇಲ್ಲಿ ಭಗವಂತನ ಸಂಕಲ್ಪದ ಪ್ರಶ್ನಾತೀತ ಹಕ್ಕು. ನಾವಲ್ಲಿ ಯಾರನ್ನ ಕ್ವಶನ್ ಮಾಡಕ್ಕಾಗಲ್ಲ. ನಾವಿಲ್ಲಿ ಏನು ಒಂದು ಕ್ವಾಲಿಟಿ ಗುಣಗಳನ್ನ ಅಳವಡಿಸ್ಕೊಂಡಿರ್ತೀವಿ, ಅದ್ರ ಮೇಲೆ ನಮ್ಗೆ ಮುಂದಿನ ಪದವಿ. ಇಲ್ಲಾಂದ್ರೆ ನಿಮ್ಗೆ ಅದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅವ್ನು ಯಾವಾಗ ಬೇಕಾದ್ರೆ ನಮ್ಮನ್ನ ಕಿತ್ತು ಅದರಿಂದ ಹಾಕ್ಬೋದು. ನಮ್ಗೆ ಆ ಒಳ್ಳೆ ದೇಹ ಇಲ್ಲಿ ವಾಹನಕ್ಕೆ ಹೋಲಿಸಿದೀನಿ, ಆದ್ರೆ ಆ ವಾಹನ ಒಂದು ಹೆಲಿಕಾಪ್ಟರ್, ಒಂದು ಒಂದು ಉನ್ನತ ಒಂದು ಶ್ರೇಣಿಯ ತಗೋಬಹುದು, ಇಲ್ಲ ಗೂಡ್ಸ್ ಗಾಡಿಗೆ ಬರ್ಬೋದು, ಏನ್ ಬೇಕಾರಾಗು. ಆದ್ರೆ ನಿರ್ದಿಷ್ಟ ಹಕ್ಕು ಅವನಿಗೆ ಬಿಟ್ಟಂತದ್ದು. ಆದ್ರೆ ಇಲ್ಲಿ ಇನ್ನೊಂದು ಲಾಸ್ಟ್ ಕಡೆ ಅಧ್ಯಾಯ, ಇದು ಕಡೆ ಶ್ಲೋಕ, ಭಗವಂತನು ಸರ್ವದಯ ಪರ, ಆದರೆ ಅಸೂರಿಸುವವರಿಗೆ ದೇವರು ಎಂದೇ ದಯೆ ತೋರಿಸುವುದಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಜನ್ಮ ಜನ್ಮಾಂತರಗಳಲ್ಲಿಯೂ ಅವರಂತಹ ಅಸುರರ ಗರ್ಭಗಳಲ್ಲಿ ಅವರನ್ನು ಇಡಲಾಗುವುದು. ಪರಮ ಪ್ರಭುವಿನ ಕರುಣೆಯನ್ನು ಪಡೆಯದೆ ಅವರು ಕೆಳಕ್ಕೆ ಹೋಗುವವರು ಕಡೆಗೆ ಬೆಕ್ಕುಗಳು, ನಾಯಿಗಳು ಮತ್ತು ಹಂದಿಗಳಂತಹ ದೇಹಗಳನ್ನು ಕೂಡ ಅವರು ಪಡೆಯುತ್ತಾರೆ. ನೋಡಿ, ನಾವಿಲ್ಲಿ ಈ ಆತ್ಮ, ಈ ಒಂದು ಪುನರ್ಜನ್ಮ ಇದೆ ಅನ್ನೋದಕ್ಕೆ ನಾವು ಹಲವಾರು ಶ್ಲೋಕಗಳಲ್ಲಿ ಒಂದು 18 ಅಧ್ಯಾಯದಲ್ಲಿ ಅದನ್ನ ತಿಳ್ಕೊಂಡ್ವಿ. ಇದರಲ್ಲಿ ಆ ಒಂದು ಅಸುರರ ಗರ್ಭಗಳಲ್ಲಿ ಇಡಲಾಗುವುದು, ಜನ್ಮ ಜನ್ಮಾಂತರಗಳು ಅಂತ ಹೇಳ್ತಿದ್ರೆ ನೋಡಿ, ಜನ್ಮ ಜನ್ಮಾಂತರಗಳಲ್ಲಿ ಅವರಂತ ಅಸುರರ ಗರ್ಭಗಳಲ್ಲಿ ಅವರನ್ನ ಇಡಲಾಗುವುದು. ಪರಮ ಪ್ರಭುವಿನ ಕರುಣೆಯನ್ನು ಪಡೆಯದೆ ಅವರು ಕೆಳಕ್ಕೆ ಹೋಗೋರು. ಭಗವಂತನ ಕರುಣೆ ಇಲ್ಲ ಅಂದ್ರೆ ನಾವು ಒಂದು ಉನ್ನತಿ ಸ್ಥಾನಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಇದೆ. ಆ ಪ್ರಾಣಿಗಳಲ್ಲಾದ್ರೂ ಕೂಡ ಅದಕ್ಕೆ ಮುಗಿಬೇಕು ಅಂತ ನಿರ್ಣಾಯಕ ಮಾಡೋನ್ ಭಗವಂತನೇ. ಸಾಕು, ಆ ಪ್ರಾಣಿ ವರ್ಗದಲ್ಲೂ ಕೂಡ ಒಳ್ಳೇದು ಕೆಟ್ಟದ್ದು ನೋಡ್ಬೋದು, ಎಲ್ಲಾದ್ರಲ್ಲೂ ಕೂಡ ನೀವು ಒಳ್ಳೇದು ಕೆಟ್ಟದ್ದು ಅಂತ ನೋಡ್ಬೋದು. ಅದನ್ನ ಆ ನಿರ್ಣಯ ಮಾಡಿ ನಮ್ಮ ಉನ್ನತ ಸ್ಥಾನಕ್ಕೆ ಕೊಡುವಂತನು ಅವನೇ, ನಮ್ಮ ಹದಮ ಗತಿಗೆ ತಳ್ಳುವಂತವನು ಕೂಡ ಅವನೇ. ಹಾಗಾಗಿ ಇಲ್ಲಿ ಆತ್ಮನು ಕೂಡ ಉಂಟು, ಪುನರ್ಜನ್ಮನು ಕೂಡ ಉಂಟು. ನಾವು ಈ ದೇಹ ಬೇರೆ, ನಾವು ಆತ್ಮ ಅನ್ನೋದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದೇ ನಿರ್ಣಾಯಕ ಅಂತ ಕೂಡ ನಾವು ತಿಳ್ಕೊಬೇಕಾಗಿರ್ತದೆ. ಈ ಒಂದು ಆತ್ಮ ಪುನರ್ಜನ್ಮದ ಮೇಲೆ ಈ ಒಂದು ಪ್ರಸ್ತುತ ಪಡಿಸೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ರಾಧಾ ಗೋವಿಂದ ಮಂದಿರದ ಎಲ್ಲಾ ಒಂದು ಆಚಾರ್ಯರಿಗೂ ಹಾಗೂ ಇಲ್ಲಿ ಸೇರುವಂತ ಎಲ್ಲ ನಮ್ಮ ಮಿತ್ರರಾದಂತ ಎಲ್ಲ ಕೃಷ್ಣನ ಭಕ್ತರಿಗೂ ನನ್ನ ನಮಸ್ಕಾರಗಳು. ನಾನೊಂದು ಮಾತಾಡುವಾಗ ನನ್ನ ಉಚ್ಚಾರಣೆಯಲ್ಲಾಗಲಿ, ಇಲ್ಲ ನಾನು ಒಂದು ಮುದ್ರಿತವಾಗ್ಬೇಕಾರೆ ಅದು ಟೈಪಿಂಗ್ ಇಂದ ಏನಾದ್ರು ವರ್ಡ್ ಮಿಸ್ಟೇಕ್ ಆಗಿದ್ರೆ ಎಲ್ಲ ನಿಮ್ಮ ಪಾದಗಳಿಗೆ ಹಾಕಿ ಕ್ಷಮಿಸಿ ಅಂತ ಕೇಳ್ತಾ ಈ ಒಂದು ಅಧ್ಯಾಯನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಬಂತು. ದೀರ್ಘವಾಗಿ ಚೆನ್ನಾಗಿ ಹೇಳಿದ್ದೀರಿ ಪ್ರಭುಜಿ, ತುಂಬಾ ಥ್ಯಾಂಕ್ಸ್. ಹರೇ ಕೃಷ್ಣ. ಎಲ್ಲ ಶ್ಲೋಕ ಎಲ್ಲ ಡೀಟೇಲ್ ಆಗಿ ಎಲ್ಲ ಹೇಳಿದ್ರ. ಓಕೆ, ಅದು ಟೈಮ್ ಸಾಕಾಗ್ಲಿಲ್ಲ ಪ್ರಭುಜಿ, ಅಷ್ಟು ಶ್ಲೋಕಗಳನ್ನ ಪೂರ್ತಿ ಹೇಳಕ್ಕಾಗ್ಲಿಲ್ಲ. ಇಲ್ಲ ಅಷ್ಟೇ, ಹಾಗೆ ಎಲ್ಲ ಕವರ್ ಮಾಡ್ತೀವಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ಏನೋ ಹೇಳ್ತಾ ಇದ್ವಿ. ಇಲ್ಲಿ ಕ್ವಶನ್ ಇದೆ, ಇದು ಕೃಷ್ಣ ಯಾವಾಗ ನಾವು ದೇಹತ್ಯಾಗ ಮಾಡಿದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿದಾರಲ್ವಾ ಪ್ರಭುಜಿ, ಅದು ಉತ್ತರಾಯಣ ದಕ್ಷಿಣಾಯಣ ಎಲ್ಲ ಅವ್ರು ಹೇಳಿದ್ರು. ಬಟ್ ನಂಗೆ ಸ್ವಲ್ಪ ಡೌಟ್ ಇದೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಅಕಸ್ಮಾತ್ ದಕ್ಷಿಣಾಯಣದಲ್ಲೂ ಆಮೇಲೆ ಇದು ಆತರ ಮಾಸಗಳಲ್ಲೂ ನಾವು ದೇಹ ಬಿಟ್ರೆ ಭಕ್ತರಾದವರು ಕೃಷ್ಣನ್ನೇ ಸೇರ್ತಾರೆ ಅಂತ ಹೇಳಿದಾರಲ್ವಾ ಪ್ರಭುಜಿ? ಹೌದು ಹೌದು. ಸೊ ಅದು ಚಂದ್ರಲೋಕ ಅನ್ನೋದು ಒಂಥರ ಇದು ಲೋಕನ ಪ್ರಭುಜಿ, ಇಲ್ಲ ಹೇಗೆ? ಅದು ಸ್ವರ್ಗಲೋಕ ಅಂತಾನೆ ಹೇಳೋದು. ಚಂದ್ರಲೋಕ ಅನ್ನೋದು ಚಂದ್ರಗ್ರಹ, ಉನ್ನತ ಲೋಕ, ಸ್ವರ್ಗಲೋಕಗಳಲ್ಲಿ ಒಂದು ಅಂತ ಹೇಳೋದು. ಸೊ ಹಾಗೆ ಆಚಾರ್ಯರು ಯಾವಾಗಲೂ ಇಲ್ಲ ಹೋಗ್ಲೇ ಇಲ್ಲ, ಯಾಕಂದ್ರೆ ನಮಗೆ ಹೇಳೋದಿಲ್ಲ ಚಂದ್ರಗ್ರಹಣ, ಚಂದ್ರಯಾನ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ ಇವರು. ಆದ್ರೆ ಪ್ರಭುಪಾದರವಾಗ್ಲೂ ಇಲ್ಲ, ಶಾಸ್ತ್ರದ ಪ್ರಕಾರ ಇದು ಉನ್ನತ ಲೋಕ. ಆದ್ರಿಂದ ಕೃಷ್ಣ ಹೇಳಿದ್ದು ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, 15ನೇ ಅಧ್ಯಾಯದ ನಾವು ನೋಡಿದ್ದೀವಿ ಇವತ್ತು. ಸತ್ವಗುಣ ಪ್ರಾಪ್ತಿ ಇಲ್ಲದೆ ಉನ್ನತ ಲೋಕಗಳಿಗೆ ಹೋಗಕ್ಕಾಗಲ್ಲ ಅಂತಾನೆ ಹೇಳೋದು. ಸೊ ಹೋದ್ರು ಕೂಡ ಅಲ್ಲಿ ಇರ್ಲಿಕ್ಕಾಗಲ್ಲ ಅಲ್ಲಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿರುವ ದೇಹ ಬೇರೆ, ಅಲ್ಲಿರುವ ಒಂದು ವ್ಯವಸ್ಥೆ ಬೇರೆ ಎಲ್ಲವೂ. ಸೊ ಹಾಗೆ
ಚಂದ್ರಯಾನ ಹೋಗ್ತಾ ಇರೋದು, ಅದೆಲ್ಲ ಹೋಗ್ತಾ ಇದಾರೆ ಗೊತ್ತಿಲ್ಲ. ಅದು ಸೊ ಆಚಾರ್ಯರು ಹೇಳೋದು ಇಲ್ಲ, ಅದು ಸಾಧ್ಯ ಇಲ್ಲ, ಅದು ಒಂದು ಚಂದ್ರಗ್ರಹ ಅಲ್ಲ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಸತ್ವಗುಣ ಬೇಕು. ಸತ್ವಗುಣ ಇಲ್ಲದೆ ಉನ್ನತ ಲೋಕಗಳಲ್ಲಿ ಅಷ್ಟು ದೊಡ್ಡ ಆಯುಷ್, ಅಷ್ಟು ದೊಡ್ಡ ಸೌಲಭ್ಯಗಳು, ಸೌಕರ್ಯಗಳು ಅದನ್ನ ಅನುಭವಿಸ್ಲಿಕ್ಕೆ ಅಲ್ಲಿ ನಮ್ಗೆ ಅರ್ಹರಲ್ಲ ನಾವು ಅಂತಾನೆ ಹೇಳೋದಲ್ಲಿ. ಹಾಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲಿ ಆಚಾರ್ಯ 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಅದೇ ಯೋಗಿಗಳಾದವರು ಅಂದ್ರೆ ಈ ಧ್ಯಾನ ಮಾರ್ಗದಲ್ಲಿ ಮಾಡೋರು, ಅವರು 2 ವಿಧವಾಗಿ ಹೋಗ್ತಾರೆ ಅಂತ ಕೃಷ್ಣ ಹೇಳೋದಾಗಿ. ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ ಅಂತ ಆ ರೀತಿಯಲ್ಲಿ ಹೇಳಿ ಅವರು ಆಧ್ಯಾತ್ಮಿಕ ಪಥ ಅಂದ್ರೆ ಈ ಯೋಗಾಭ್ಯಾಸದಲ್ಲಿ ಇದ್ರೂ ಕೂಡ ಅವರು ಈ ಸಮಯವನ್ನು ತಿಳ್ಕೊಂಡು ಈ ತರ ಒಂದು ಸೂಕ್ತ ಸಮಯದಲ್ಲಿ ಬಿಟ್ಟರೆ ಅವರು ಈ ಬ್ರಹ್ಮಜ್ಯೋತಿಗೆ ಒಂದಾಗ್ಬೋದು ಅಂತ ಆ ರೀತಿ ಹೇಳ್ತಾರೆ. ಆದ್ರೆ ಅವ್ರೇನಾದ್ರು ಅಷ್ಟು ಸೂಕ್ತ ಸಮಯದ ಹೋಗ್ಲಿಲ್ಲ ಅಂದ್ರೆ ಅವರು ಚಂದ್ರಲೋಕಕ್ಕೆ ಇಲ್ಲೆಲ್ಲಾದ್ರೂ ಹೋಗಿ ಮತ್ತೆ ಅವರು ಸ್ವರ್ಗಲೋಕದ ಸುಖವನ್ನು ಅನುಭವಿಸಿ ಮತ್ತೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಈ ಯೋಗಿಗಳ ಬಗ್ಗೆ ಅದು 2 ಮಾರ್ಗಗಳು, ದೇಹತ್ಯಾಗ ಮಾಡೋದೊಂದು ಅಂತ ಹೇಳೋದು. ಆದ್ರೆ ಆ ಯೋಗಾಭ್ಯಾಸ ಸಾಧಾರಣವಾಗಿ ಧ್ಯಾನ ಯೋಗ ಮಾರ್ಗದಲ್ಲಿ ಕೃಷ್ಣ ಹೇಳೋದು 8ನೇ ಅಧ್ಯಾಯದಲ್ಲಿ. ಆದ್ರೆ ಶುದ್ಧ ಭಕ್ತರಾದವರು ಭಕ್ತಿ ಮಾರ್ಗದಲ್ಲಿರೋರು ಅದನ್ನ ಒಂದು ಲೆಕ್ಕಾಚಾರ ಗ್ರಹಣೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಕೃಷ್ಣ ಹೇಳೋದು ಅರ್ಜುನನಿಗೆ. ನೀವು ಯಾವಾಗಲೂ ಯೋಗಿ ಭವ ಅರ್ಜುನ. ಯೋಗಿ ಅಂದ್ರೆ ಅಲ್ಲಿ ಹೇಳೋದು ಶುದ್ಧ ಭಕ್ತನೇ ಯೋಗಿ ಅಂತ. ಅಲ್ಲಿ ಕೃಷ್ಣ ಅಲ್ಲಿ ಯೋಗಿ ಅಂದ್ರೆ ಯೋಗಾಭ್ಯಾಸದ ಯೋಗಿ, ಧ್ಯಾನ ಯೋಗಿ ಅಲ್ಲ. ಯಾಕಂದ್ರೆ ಎಲ್ಲ ಯೋಗಿಗಳು ಉನ್ನತ ಯೋಗಿ ಅಂದ್ರೆ ಭಕ್ತಿ ಯೋಗಿನೇ. ಯೋಗಿ ನಾಮಪಿ ಸರ್ವೇಶ ಮದ್ಗತೆ ನಂತರ ಆತ್ಮನ ಶ್ರದ್ಧಾವಾನ್ ಭಜತೆ ಯೋಗಂ ಸಮಯುಕ್ತ ಅಂತ. ಸೊ ಅರ್ಜುನನಿಗೆ ಕೃಷ್ಣ ಅಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳೋದು 2 ಮಾರ್ಗಗಳಿದೆ. ಈ ಧ್ಯಾನ ಯೋಗ ಮಾರ್ಗ ಅಭ್ಯಾಸ ಮಾಡೋರು, ಈ ಬ್ರಹ್ಮನ ಪರಿಕಲ್ಪನೆ ಇಟ್ಕೊಂಡು ಅಭ್ಯಾಸ ಮಾಡೋರು, ಅವರು ಆ ಬ್ರಹ್ಮಜ್ಯೋತಿಗೆ ಲೀನರಾಗಬೇಕು, ಐಕ್ಯರಾಗಬೇಕು ಅನ್ನೋರು, ಅವರು ಶುಕ್ಲ ಮಾರ್ಗದಲ್ಲಿ ಒಂದು ಇದನ್ನು ಗುರಿಯನ್ನು ತಲುಪ್ತಾರೆ. ಇನ್ನೊಂದು ಕೃಷ್ಣ ಮಾರ್ಗದಲ್ಲಿ ಅದರಲ್ಲಿ ಇನ್ನೊಂದು ತಲುಪ್ತಾರೆ ಅಂತ ಕೃಷ್ಣ ಹೇಳ್ತಾರೆ. ಆದ್ರೆ ನನ್ನ ಒಂದು ಸ್ಮೃತಿಯಲ್ಲಿರೋ ವ್ಯಕ್ತಿ ಅವರು ಬರೋದಿಲ್ಲ. ಮಾಮುಪೇತ್ಯ ಕೃಷ್ಣ ಹೇಳೋದು ನನ್ನ ಭಕ್ತರು ನನ್ನ ಜಲೋಕಕ್ಕೆ ಬರ್ತಾರೆ, ನನ್ನ ಸ್ಮರಣೆ ನನ್ನ ಲೋಕಕ್ಕೆ ಬರ್ತಾರೆ. ಸೊ ಆಗಿರೋರು ಅವರು ಇದರ ಪರಿಗಣನೆ ತಗೊಳ್ಳೋದು ಅಗತ್ಯ ಇಲ್ಲ ಅಂತ ಆ ರೀತಿಯಲ್ಲಿ ಅರ್ಜುನನಿಗೆ ನೀನು ಭಕ್ತನಾಗಿ ನೀನು ಮುಂದುವರಿಸು ಅಂತ ಹೇಳೋದಿಗೆ ಅದೇ. ಧನ್ಯವಾದಗಳು ಪ್ರಭುಜಿ. ಓಕೆ, ಇನ್ಯಾರಾದ್ರೂ ಹೇಳ್ತೀರಾ ಕಮೆಂಟ್ಸ್, ಪ್ರಶ್ನೆಗಳು ಪ್ರಭುಜಿಗೆ ಏನಾದ್ರು? ಆದ್ರೆ ತುಂಬಾ ಸ್ಪಷ್ಟವಾಗಿ ನಮಗೆ ಗೀತೆಯಲ್ಲಿ ಹೇಳಿರೋ ರೀತಿಯಲ್ಲಿ ಕೃಷ್ಣನ ಮಾತನ್ನು ನಾವು ಸರ್ವೋನ್ನತ ಅಂತ ಸ್ವೀಕರಿಸಿದ್ರೆ ಕೃಷ್ಣ ಹೇಳಿದಾಗೆ ನಮಗೆ ಎಷ್ಟೋ ದೇಹಗಳಿವೆ. ಸೊ ಆ ರೀತಿ ನಮ್ಮ ಕೋರಿಗೆ ಇಚ್ಛೆಗಳ ಪ್ರಕಾರ ನಮಗೆ ದೇಹಗಳು ಸಿಗುತ್ತದೆ. ಒಂದೊಂದು ಧರ್ಮಗ್ರಂಥಗಳಲ್ಲಿ ಮನುಷ್ಯರಲ್ಲಿ ಮಾತ್ರ ನಾವು ಆತ್ಮಗಳಿರೋದು, ಬೇರೆದೆಲ್ಲ ಆತ್ಮಗಳಿಲ್ಲ, ಈ ರೀತಿ ಎಲ್ಲ ಇದೆ ಇಲ್ಲ. ಸೊ ಕೃಷ್ಣ ನಮಗೆ ಗೀತೆಯಲ್ಲಿ ಆ ರೀತಿಯ ಒಂದು ಜ್ಞಾನವನ್ನು ಹೇಳ್ತಾ ಇಲ್ಲ. ಆತ್ಮ ಅನ್ನೋದು ಬೇರೆ, ದೇಹ ಅನ್ನೋದು ಬೇರೆ. ಜೀವ ಅನ್ನೋದು ಆತ್ಮದ ಒಂದು ಲಕ್ಷಣ. ಇಲ್ಲಿ ಜೀವ ಅನ್ನೋದೊಂದು ಲೈಫ್ ಅನ್ನೋದೊಂದು ನಾವು ಅದು ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ನೋಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ತಕ್ಷಣ ಒಂದು ಆತ್ಮ ಇದೆ ಅಂತ ನಾವು ಇದು ಮಾಡ್ಬೇಕು. ಜಡವಸ್ತುಗೆ ಈ ಜೀವದ ಕಣವಾದ ಆತ್ಮಕ್ಕೆ ಕೃಷ್ಣ ತುಂಬಾ ಒಂದು ಪ್ರಜ್ಞೆಯ ಮೂಲಕ ಒಂದು ಚೆನ್ನಾಗಿ ತಿಳಿಸ್ಕೊಡೋದು. ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ಒಂದು ಅನುಭವ, ನಮ್ಮ ಒಂದು ಚಿಂತನೆ, ನಮ್ಮ ಒಂದು ಆಲೋಚನೆ, ನಮ್ಮ ಭಾವನೆಗಳು, ಸೊ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್, ಈ ತರ ಒಂದು ಜೀವಿಯ ಲಕ್ಷಣಗಳಿದೆಲ್ಲ ಇಲ್ಲ. ಪ್ರಜ್ಞೆ, ಚೈತನ್ಯ, ಇದೆಲ್ಲ ಇದು ಜಡವಸ್ತುವನ್ನು ಒಂದು ಜೀವಂತ ಇದನ್ನು ಬೇರೆ ಮಾಡುವಂಥದ್ದು. ಸೊ ಕೃಷ್ಣ ನಮಗೆ ತೋರಿಸ್ಕೊಡೋದು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಆ ಜೀವಂತವಾದ ಒಂದು ಕಣ, ಭಗವಂತನ ಒಂದು ಚಿಕ್ಕ ಕಣ, ನಾವು ಒಂದು ಚಿಕ್ಕ ಭಾಗ ನಾವು. ಸೊ ಆ ರೀತಿಯಲ್ಲಿ ಕೃಷ್ಣ ನಮಗೆ ಈ ದೇಹಕ್ಕಿಂತ, ಈ ಜಡವಸ್ತುವಿಗಿಂತ ನಾವು ಬೇರೆ, ನಾವು ಜಡವಸ್ತುಗೆ ನಮಗೇನು ಸಂಬಂಧ ಇಲ್ಲ ನಮಗೆ ಅಂತ ಭಗವಂತನು ಸ್ಪಷ್ಟವಾಗಿ ತಿಳಿಸ್ಕೊಡೋದು. ಎಸ್, ನಮಿತಾ ಮಾತಾಡಿ, ನೀವೇನಾದ್ರು ಬಂದಿದ್ದೀರಾ? Hare Krishna Prabhuji. Very nice Prabhuji, your presentation you did in a very systematic manner. Thanks Prabhuji for the information. Prabhuji, ನನ್ನ ಪ್ರಶ್ನೆ,
ಈಗ ಪ್ರಭುಜಿ ಹೇಳಿದ್ರು ಗುಣಗಳ ಬಗ್ಗೆ. ಯಾವುದು ಇದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ ಗುಣಗಳ ಆಧಾರದ ಮೇಲೆ ನಮ್ಗೆ ಏನಾಗುತ್ತೆ, ಈ ಮುಂದಿನ ಜನ್ಮದಲ್ಲಿ ನಾವು ದೇಹವನ್ನ ಪಡಿತೀವಿ ಅಂತ ಅವ್ರು ಒಂದು ಸ್ಲೈಡ್ ನಲ್ಲಿ ನಮ್ಗೆ ಹೇಳಿದ್ರು. ಸೊ ಸತ್ವಗುಣದಲ್ಲಿ ಇರ್ಬೇಕು, ಮತ್ತೆ ತಮೋಗುಣದಲ್ಲಿ ಬಂದ್ರೆ ನಾವು ಈ ಪ್ರಾಣಿಗಳ ದೇಹವನ್ನ ಮುಂದಿನ ಜನ್ಮದಲ್ಲಿ ಪಡಿತೀವಿ ಅಂತ. ಈ 3 ಗುಣಗಳನ್ನ ಬಿಟ್ಟು ಮತ್ತೆ ನಮ್ಗೆ ಈ ಸತ್ವಗುಣ ಅಂತ ಹೇಳಿದ್ರೆ ಪ್ರಭುಜಿ, ಸತ್ವಗುಣದಲ್ಲಿನೇ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಬೋದಾ, ಅಥವಾ ಮತ್ತೆ ಅದಕ್ಕಿಂತ ಏನಾದ್ರೂ ಹೆಚ್ಚು ಹೈಯರ್ ಇದು ಇದೆಯಾ ಪ್ರಭುಜಿ ಗುಣ, ಹೇಳಿ ಅಥವಾ ದಟ್ ಇಸ್ ದ ತ್ಯಾಗರಾಜ್ ಆನ್ಸರ್. ಅಲ್ಲ, ಸತ್ವಗುಣನ ಅಳವಡಿಸ್ಕೊಂಡಾಗ ನಾವು ಆ ಭಗವಂತನ ಹರಿಯಕ್ಕೆ ಸಾಧ್ಯ ಅಂತ ಇರೋದಲ್ವಾ. ಗುಣಗಳ ಆಧಾರದ ಮೇಲೆ ನಾವು ಆ 3 ಗುಣ ಪ್ರಕೃತಿಲಿ ಮಾಯೆ ಅದಕ್ಕೂ 3ಕ್ಕೂ ಕೂಡ ಹಿಂದೆ ಮುಂದೆ ಚರ್ಚಾ ಸ್ಪರ್ಧೆಗಳು ನಡೀತಾನೆ ಇರ್ತದೆ. ಅದರಲ್ಲಿ ನಾವು ಪರಿಸತ್ವತ ಆಗ್ಬೇಕು ಅಂತ ಇದೆ. ಸಾತ್ವಿಕದಲ್ಲೇ ಅತಿ ಸಾತ್ವಿಕರಾಗ್ಬೇಕು ಅಂತ ಇದೆ. ಆ ಸಾತ್ವಿಕ ಆಗ್ಬೇಕು ಅಂದಾಗ, ಆ ಭಗವಂತನ ಹರಿಬೇಕು ಅಂದಾಗ ಸಾತ್ವಿಕ ಗುಣನೇ ಭಗವಂತನಿಗೆ ಇಲ್ಲಿ ಶ್ರೇಷ್ಠ ಅಂತಾನು ಕೂಡ ನಾವು ತಿಳ್ಕೊಂಡಿದ್ವಿ. ಆ ಭಗವಂತನಿಗೆ ತುಂಬಾ ಇಷ್ಟವಾದ ಗುಣ ಸತ್ವಗುಣ. ಹಾಗಾಗಿ ನಾವು ಆ ಸತ್ವಗುಣದಲ್ಲಿ ನಾವು ಪಾಲನೆ ಮಾಡಿದಾಗ, ಸತ್ವಗುಣಕ್ಕೆ ಆದಂತ ಒಂದು ಏನಿದೆ ಅದನ್ನ ನಾವು ಪಾಲನೆ ಮಾಡಿದಾಗ ಆ ಭಗವಂತನ ಹರಿಬಹುದು ಅಂತ. ನಾವಿಲ್ಲಿ ಯಾರು ಕೂಡ ಪರಿಪೂರ್ಣರಲ್ಲ. ಈಗ ನಮ್ಗೆ ಎಷ್ಟೋ ಇಲ್ಲಿ ಕ್ವಶನ್ಗಳು ಬರ್ತದೆ, ಹಂಗಾರೆ ಯಾರು ಇದು ಪರಿಪೂರ್ಣರಂತ? ಯಾರು ನಾವಿಲ್ಲಿ ಪರಿಪೂರ್ಣರಲ್ಲ ಇಲ್ಲಿ, ಯಾಕಂದ್ರೆ ಭಗವಂತನೇ ಹೇಳಿದಾರಲ್ವಾ, ಎಲ್ಲರೂ ಕೂಡ ಇಲ್ಲಿ ಪರಿಪೂರ್ಣರಲ್ಲ ಅಂತ. ಹಾಗಾಗಿ ನಾವು ಅದನ್ನ ಒಂದು ಹಂತ ಹಂತವಾಗಿ ಹೋಗ್ಬೋದು ಹೊರತು ನಾವು ಒಂದೇ ಸಲಿಗೆ ಹೋಗಕ್ಕಾಗಲ್ಲ. ಆದ್ರಿಂದ ಆ ಸತ್ವಗುಣಗಳನ್ನ ಅಳವಡಿಸ್ಕೊಂಡಾಗ ನಾವು ಅಟ್ಲೀಸ್ಟ್ ಆ ಭಗವಂತನ ಜ್ಞಾನನ ಇನ್ನೂ ತಗೋಬಹುದು ಅಂತ ಇದೆ ಅಲ್ವಾ ಪ್ರಭುಜಿ? ಇನ್ನೇನು ಚೇಂಜಸ್ ಇದೆಯಾ? ಕರೆಕ್ಟ್. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ಗುಣ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಶುದ್ಧ ಸತ್ವ ಅಂತ ಒಂದಿದೆ ಅಲ್ಲ ಪ್ರಭುಜಿ, ಸತ್ವ ಅಂತ ಮೂರನ್ನು ಮೀರಿದ್ದು. ಈ 3ನ್ನ ದಾಟಿ ನಾವು ಆ 3 ಪ್ರಕೃತಿಯ ಮಾಯೆ 3 ಗುಣಗಳನ್ನ ದಾಟಿ ನಾವು ಶುದ್ಧ ಸತ್ವಕ್ಕೆ ಹೋಗ್ಬೇಕು ಅಂತ ಇದೆ. ಶುದ್ಧ ಸತ್ವ. ಸೊ ಈ 3 ಗುಣಗಳು, ಈ ಸತ್ವಗುಣ ಕೂಡ ಸ್ವಲ್ಪ ಕಲ್ಮಶ ಇದೆ, ಮಾಯೇನೆ ಇದನ್ನು ಕೂಡ. ಅಲ್ಲಿ ಭೌತಿಕ ಜಗತ್ತಾದ್ರಿಂದ ಅದು ಯಾವಾಗಾದ್ರೂ ರಜೋಗುಣ ತಮೋಗುಣದ ಒಂದು ಪ್ರಭಾವ ಬಂದು ಅದು ಪತನ ಆಗೋ ಸಾಧ್ಯತೆ ಇದ್ದೇ ಇದೆ. ಸೊ ಅದಕ್ಕೆ ಮೀರಿದಾಗ ಅದು ಶುದ್ಧ ಸತ್ವ, ಇಲ್ಲ ವಿಶುದ್ಧ ಸತ್ವ. ಕರೆಕ್ಟ್. ಆ ಗುಣ ಬಗ್ಗೆ ಮಾತಾಡಿದ್ದೀವಿ. ಕರೆಕ್ಟ್. ಸೊ ಅದು ಸಾಧಿಸಿದಾಗ ನಾವು ಭಗವದ್ಧಾಮವನ್ನು ಪ್ರವೇಶಿಸಬಹುದು, ನಾವು ವೈಕುಂಠ ಲೋಕ ಪ್ರವೇಶಿಸಬಹುದು. ಇಲ್ಲಾಂದ್ರೆ ಈ ಭೌತಿಕ ಜಗತ್ತಿನಲ್ಲೇ ನಾವು ಇರ್ಬೇಕಾಗತ್ತೆ. ಸತ್ವಗುಣ ಇದ್ರೂ ನಾವು ಬ್ರಹ್ಮಲೋಕವರೆಗೂ ಹೋಗ್ಬೋದೇನೋ ನಾವು ಅಷ್ಟೇ. ಅದರಿಂದ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರಭುಜಿ ಏನಾದ್ರು ಕರೆಕ್ಷನ್ ಇತ್ತ? ಸರಿ ಇತ್ತ ಇಲ್ಲ ತಪ್ಪಿತ್ತ ಪ್ರಭುಜಿ? ಓಕೆ, ಕರೆಕ್ಟ್ ಆಗಿದೆ. ಸೊ ಮೊದಲಿಗೆ ನೀವು ಕೃಷ್ಣನ ಇದನ್ನಂತ ಹೇಳ್ಬಿಟ್ರಿ, ಪರಮ ಪುರುಷ, ಅವನ ಪರಮ ಅಧಿಕಾರಿ ಅಂತ. ಸೊ ಅದ್ರ ಮೇಲೆ ಆತ್ಮ ಅವನು ಹೇಳೋದೆಲ್ಲ ನಾವು ಒಪ್ಲೇಬೇಕು ನಾವು. ಹೌದು, ಯಾಕಂದ್ರೆ ಈಗ ಎಡಿಷನ್ ಅಲ್ಲಿ ಸುಮಾರು ಇದೆಯಲ್ಲ ಪ್ರಭುಜಿ. ಈಗ ಎಷ್ಟೋ ಜನ ಗುರುಗಳು ಮೂಲ ಭಗವದ್ಗೀತೆಯಿಂದ ಬಂದು ಅವರೇ ಮೇಲೆ ಅದನ್ನ ತಿಳ್ಕೊಳ್ತಾರೆ. ಕೃಷ್ಣ ಹೇಳಿದ ಮೇಲೆ ಆಯ್ತು, ಫೈನಲ್ ಅಥಾರಿಟಿ. ಆದ್ರೆ ಕೃಷ್ಣ ನಮಗೆ ಸ್ವಲ್ಪ ಅರ್ಥ ಆಗುವ ರೀತಿಯಲ್ಲಿ ಸ್ವಲ್ಪ ಇದು ಕೂಡ ಆರ್ಗ್ಯುಮೆಂಟ್ಸ್, ವಾದಗಳು ಅದೇ ರೀತಿಯೆಲ್ಲ ಕೊಡ್ತಾರೆ. ಆತರ ಪ್ರಜ್ಞೆ ಇದೆ, ಇದರಿಂದ ನಾವು ತಿಳ್ಕೊಳ್ಬೇಕು, ನಾವು ಆತ್ಮ ಬೇರೆ ದೇಹ ಬೇರೆ, ಅದಕ್ಕೆ ಅಂತ ಆ ರೀತಿಯಲ್ಲಿ ಕೃಷ್ಣ ಕೊಡೋದಿದೆ. ದೇಹ ಬದಲಾವಣೆ ಆಗ್ತಾ ಇದೆ, ಆದ್ರೆ ನಾವು ಬದಲಾವಣೆ ಆಗೋದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹ ಶ್ಲೋಕದಲ್ಲಿ. ಸೊ ಬದಲಾವಣೆ ಆಗ್ತಾ ಇದೆ, ನಾವು ಬದಲಾವಣೆ ಆಗ್ತಾರೆ ಅಂದ್ರೆ ಆ ವ್ಯಕ್ತಿ ನಾವೇ ನಮ್ಮ ಹೊರಗೆ ನಮಗೆ ಎಷ್ಟೋ ನಮ್ಮನ್ನು ದೂರ ನೆಂಟರು ಇನ್ಯಾರೋ ನೋಡಿದವರು ಇದ್ಯಾರು ಹೊಸ ವ್ಯಕ್ತಿ ಅನ್ಸ್ಬೋದು ಅವ್ರಿಗೆ, ಒಂದು 20 ವರ್ಷ 30 ವರ್ಷ 40 ವರ್ಷ ಸಮಯದ ನಂತರ ನೋಡಿದ್ರೆ. ಆದ್ರೆ ನಮಗೆ ನಾವೇನೋ ಬೇರೆ ವ್ಯಕ್ತಿ ಆದ್ವಿ ಅನ್ಸೋದಿಲ್ಲ ನಮ್ಗೆ, ಯಾಕೆಂದ್ರೆ ನಾವು ಅಲ್ಲಿರುವ ಆತ್ಮ ಅದು ಒಂದೇ, ಅದು ಹಾಗೆ ಇರ್ತೇವೆ ನಾವು. ಏನು ಬದಲಾವಣೆ ಇಲ್ಲ ಆತ್ಮಕ್ಕೆ, ಬದಲಾವಣೆ ಈ ದೇಹಕ್ಕೆ. ಆ ರೀತಿಯಲ್ಲಿ ಕೃಷ್ಣ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ದೇಹದಿಂದ ನಾವು ಬೇರೆ ಅನ್ನೋ ರೀತಿ ನಮ್ಗೆ ಹೇಳ್ಕೊಡೋದು. ಹರೇ ಕೃಷ್ಣ ಪ್ರಭುಜಿ. ಒಂದು ಪ್ರಶ್ನೆ ಪ್ರಭುಜಿ, ಸ್ಮಾಲ್. ಈಗ ಹೇಳಿದ್ರಿ ನಾವು ಈಗ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಆಯ್ತು, ನಾವು ಇಲ್ಲಿ ಬಂದ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ನಾವು ದೇವರ ಸನ್ನಿಧಾನವನ್ನ ಪಡಿಬಹುದು, ನಾವೇನಾದ್ರೂ ಈ ಪ್ರಜ್ಞೆಯಲ್ಲಿ ಮುಂದುವರೆದು ನಮ್ಮ ಆತ್ಮ ಸಾಕ್ಷಾತ್ಕಾರ ಆದಾಗ. ಅದಕ್ಕಿಂತ ಮುಂದೆ ನಾವು ಹೊರದ್ರೆ ನಾವು ಕೃಷ್ಣನ ಪಾದದಲ್ಲಿ ಸೇರ್ಬೋದು ಅಂತ ಹೇಳಿದ್ರಿ. ಮತ್ತೆ ಅದೇ ಕೆಲವೇ ಈಗ ನಮ್ಗಿದು ಒಂದು ಅವಕಾಶ ಪ್ರಭುಜಿ. ಓಕೆ, ನಾವು ಪ್ರಜ್ಞೆಯಲ್ಲಿ ಬಂದು ನಾವು ಹೋಗ್ಬೋದು. ಹಾಗೆ ರಜೋಗುಣ ಮತ್ತೆ ತಪೋಗುಣ ಇದ್ದವರು ಈಗ ಪ್ರಾಣಿ ಜನ್ಮವನ್ನ ಪಡೆದಾಗ ಅಲ್ಲಿ ಏನ್ ಇದಕ್ಕೆ ಅವಕಾಶ ಇಲ್ಲ ಪ್ರಭುಜಿ? ಪ್ರಾಣಿ ಜನ್ಮದಲ್ಲಿ ಅವನು ಸತ್ವಗುಣಕ್ಕೆ ಬರ್ಬೋದಲ್ವಾ, ಅವ್ನು ಮಾಡಿಫೈ ಮಾಡ್ಕೋಬೋದಲ್ವಾ?
ನಾ ಇದ್ರೆ ಅಂದ್ರೆ ಪ್ರಾಣಿ ಜನ್ಮದಲ್ಲಿ ಹೇಳಿದೆ ಪ್ರಭುಜಿ. ಈಗ ನಾವು ಓಕೆ ಅವರು ಪ್ರಾಣಿ ಜನ್ಮಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಪ್ರಭುಜಿ, ಆವಾಗ ಹೇಗೆ ಪ್ರಭುಜಿ ಇದು? ಮತ್ತೆ ಅಲ್ಲ ನಾವೀಗ ನಮ್ಗೆ ಮನುಷ್ಯ ಜನ್ಮ ನಾಯಿ ಜನ್ಮ ಶ್ರೇಷ್ಠ ಬಂದ್ಬಿಟ್ಟಿದೆ ಆಯ್ತು. ಇವಾಗ ಅವ್ರಿಗೆ ಸಿಕ್ಬಿಟ್ಟಿದೆ, ಇವಾಗ ನಾಯಿ ಜನ್ಮ ಸಿಕ್ಬಿಟ್ಟಿದೆ, ಏನ್ ಮಾಡೋದು ಅವ್ರು ಅಂತ ಹ್ಮ್. ಓಕೆ. ಅಲ್ಲ ಅದ್ರಲ್ಲೂ ಕೂಡ ಭಗವಂತ ಅದ್ರಲ್ಲಿ ಈಗ ರಾವಣ ಮತ್ತೆ ಈಗ ಇನ್ನು ಯಾರು ಕಂಸ ಮತ್ತೆ ಈಗ ಸಾರಿ ರಾವಣ ಮತ್ತೆ ಹಿರಣ್ಯಕಶಿಪು ಅವ್ರಿಗೆಲ್ಲರಿಗೂ ಕೂಡ ಆ ಭಗವಂತ ಮತ್ತೆ ದಯೆ ತೋರಿದ್ರಿಂದನೇ ಅವರು ಮತ್ತೆ ಈಗ ಅವನು ಆ ಮರಣ ಏನು ಈ ಮರಣ ದಂಡನೆ ಅಂತ ಏನ್ ಹೇಳ್ತಾರೆ ಅದನ್ನ ಕೊಟ್ಟಾಗ್ಲೂ ಕೂಡ ಅವನಿಗೆ ಆ ಪಾಪ ನಿಷ್ಕ್ರಿಯ ಆಯ್ತು ಅಂತಾನು ಕೂಡ ಹೇಳಿದಾರಲ್ವಾ ಇಲ್ಲಿ ಭಗವಂತ. ಮತ್ತೆ ನಾಯಿ ಜನ್ಮ ಆಗ್ಲಿ ಮತ್ತೆ ಬೆಕ್ಕಿನ ಜನ್ಮ ಆಗ್ಲಿ ಆ ಭಗವಂತನ ಏನಾದ್ರು ತಿರ್ಗಾ ಅದಕ್ಕೆ ದಯೆ ತೋರಿಸ್ಬೋದು. ಆ ಪ್ರಾಣಿ ವರ್ಗದಲ್ಲೂ ಕೂಡ ಒಳ್ಳೇದು ಕೆಟ್ಟದ್ದು ಅಂತ ಇದೆ, ಅದನ್ನ ಪಾಲಿಸಿದಾಗ ಅವನೇ ಏನಾದ್ರು ಅದಕ್ಕೆ ಮತ್ತೆ ತಿರ್ಗಾ ಒಂದು ಏನೋ ಒಂದು ತಿರ್ಗಾ ಇನ್ನೊಂದು ಅವಶ್ಯಕತೆನ ಕೊಡಬಹುದು. ಇಲ್ಲ ಸಾಧಾರಣವಾಗಿ ಅಂದ್ರೆ ಮಾತಾಜಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಂದ್ರೆ ಅವರು ಆಟೋಮ್ಯಾಟಿಕ್ ಆಗಿ ಈ ಪ್ರಾಣಿ ಜನ್ಮದಿಂದ ಹೇಗೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇಂದ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್, ಆ ತರ ಒಂದು ಏಣಿ ಗ್ರೇಡ್ ಇರ್ಬೋದು. ಅದೇ ತರ 84 ಲಕ್ಷ ಕೃಷ್ಣ ಮಾಡಿರೋದು ಒಂದಾದ್ಮೇಲೆ ಒಂದಾದ್ಮೇಲೆ ಗ್ರೇಡ್ ಇರ್ಬೋದು. ಗ್ರೇಡ್ ಬರ್ತಾ ಇರ್ತಾರೆ ಆಟೋಮ್ಯಾಟಿಕ್ ಆಗಿ ಅವರು ಒಂದು ಪ್ರಾಣಿ ಆದ್ಮೇಲೆ ಇನ್ನೊಂದು ಪ್ರಾಣಿಯಾಗಿ ಕೊನೆಗೆ 80 ಲಕ್ಷ ಆದ್ಮೇಲೆ ಅವರು ಸಾಧಾರಣವಾಗಿ 1ರಿಂದ ಶುರು ಮಾಡಿದ್ರೆ, ಆದ್ರೆ ಫಸ್ಟ್ಗೆ 1ರಿಂದ ಶುರು ಮಾಡಿ ಗೊತ್ತಿಲ್ಲ ಅದು ಹೇಗೆ ಆಗುತ್ತೆ ಎಕ್ಸಾಕ್ಟ್ ಆಗಿ. ಫಸ್ಟ್ಗೆ ಆಕ್ಚುಲಿ ಹೇಳ್ತಾರೆ ನಮ್ಗೆಲ್ಲರಿಗೂ ಭಗವಂತನ ಮರೆತು ಬಂದ್ಮೇಲೆ ನಮ್ಗೆ ಒಳ್ಳೆ ಬ್ರಹ್ಮ ಜನ್ಮನೇ ಸಿಗುತ್ತೆ ಅಂತ ಕೂಡ ಹೇಳೋ ರೀತಿಯಲ್ಲೂ ಇದೆ. ಆಮೇಲೆ ನಾವು ಪತನಗೊಳ್ತೇವೆ ಅಂತ ಹೇಳ್ತಾರೆ. ಅದೆಲ್ಲಿ ಪತನಗೊಳ್ತೇವೆ? ಏರ್ಪೋರ್ಟ್ ಅಲ್ಲಿ ಆ ರೋ ಅಲ್ಲಿ ನಮ್ ಲಗೇಜ್ ಮಿಸ್ ಆದ್ರೆ ಮತ್ತೆ ಅದ್ರ ರೌಂಡ್ ಹೊಡ್ಕೊಂಡ್ ಬರುತ್ತಲ್ವಾ? ಬರುತ್ತೆ. ಆ ರೀತಿಯಲ್ಲಿ ನಮ್ಗೆ ಒಂದಾದ್ಮೇಲೆ ಎಲ್ಲ ಇದು ಜನ್ಮಗಳೆಲ್ಲ ಆದ್ಮೇಲೆ ನಮ್ಮ ಮನುಷ್ಯ ಜನ್ಮ ಸಾಧಾರಣವಾಗಿ ಹಾಗೆ ಅದು. ಈಗ ಭಾರತ ಮಹಾರಾಜ್ ಅವರು ಹೇಳಿದ್ರು ಪ್ರಭುಜಿ, ಅವರು ಸಾಯೋ ಕಾಲದಲ್ಲಿ ಅವ್ರಿಗೆ ಏನಾಯ್ತು, ಜಿಂಕೆಯ ಒಂದು ಇದು ಬಂದಿರೋದ್ರಿಂದ, ಕಲ್ಪನೆ ಬಂದಿರೋದ್ರಿಂದ ಅವರು ಆ ಜಿಂಕೆ ಜನ್ಮ ಪಡೆದ್ರು. ಸೊ ಅವರು 84 ಲಕ್ಷ ಜೀವ ನೆಕ್ಸ್ಟ್ ಮನುಷ್ಯ ಜನ್ಮ ಸಿಕ್ಬಿಡ್ತು ಅವ್ರಿಗೆ. ಹೌದು, ಅದೇ ಪ್ರಭುಜಿ. ಹೇಗೆ ಪ್ರಭುಜಿ ಅದು? ನಿಮ್ಗೆ ಕೇಳ್ತಾ ಇರೋದು ಪ್ರಭುಜಿ ನಾನು, ನೀವು ಇವ್ರು ಪ್ರಭುಜಿ ಹೇಳಿ. ಅವರಿಗೆ ಭಗವಂತನ ಕೃಪೆಯಿಂದ ಹಿಂದಿನ ಜನ್ಮದ ನೆನಪು ಬರುತ್ತೆ ಭರತ ಮಹಾರಾಜನಿಗೆ. ಅದಕ್ಕೆ ಅವರು ಅಲ್ಲಿ ಎಲ್ಲಾದ್ರೂ ಇದು ಪ್ರವಚನ ಎಲ್ಲ ನಡೀತಾ ಇದ್ರೆ ಅಜಿಂಕೆ ಹೋಗಿ ಕುತ್ಕೊಳ್ತಿತ್ತಂತೆ, ಕುತ್ಕೊಂಡು ಕೇಳಿಸ್ಕೊಳ್ತಾ ಇತ್ತಂತೆ. ಅದು ಅವರಿಗೆ ಯಾಕಂದ್ರೆ ಅವ್ರು ಆಲ್ಮೋಸ್ಟ್ 8 ಸ್ಟೆಪ್ಸ್ ದಾಟಿದ್ರು, ಇನ್ನು ಒಂದೇ ಒಂದು ಸ್ಟೆಪ್ ಬಾಕಿ ಇತ್ತು ಅವರಿಗೆ. ಸೊ ಹಾಗಾಗಿ ಭಗವಂತನ ಕರುಣೆ ಇತ್ತು ಅವ್ರ ಮೇಲೆ, ಅಲ್ವಾ ಪ್ರಭುಜಿ? ಅಲ್ಲ ಈಗ ಗಜೇಂದ್ರ ಮೋಕ್ಷದಲ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಕರೆಕ್ಟ್ ಮತ್ತೆ ಹೇಳಿ ಕರೆಕ್ಟ್. ಅಂದ್ರೆ ಅಲ್ಲ ಈಗ ಗಜೇಂದ್ರ ಮೋಕ್ಷದಲ್ಲೂ ಕೂಡ ಆನೆಗೆ ಅದೇ ತರನೇ ಅಲ್ವಾ? ಗಜೇಂದ್ರನಿಗೆ ಆ ಹಿಂದಿನ ಜನ್ಮದ ಒಂದು ಇದನ್ನ ನೆನ್ಸಿ ಅವನ ಮಂತ್ರ ಅದನ್ನ ಓಂ ನಮೋ ಭಗವತೆ ವಾಸುದೇವ ಎಂದಾಗ್ಲಿ ಅದು ಆ ಒಂದು ಮಸಳೆಯಿಂದ ಪಾರ್ ಮಾಡಕ್ಕೆ ಭಗವಂತ ಬರ್ತಾರೆ. ಅಂದ್ರೆ ಇಂತ ಅವಕಾಶ ಇದೆ ಪ್ರಭುಜಿ ಪ್ರಾಣಿ ಜನ್ಮದಲ್ಲೂ ಕೂಡ. ಅದೇ ಎಲ್ಲೋ ಒಂದೊಂದು ಮಾತಾಡಿ ಈ ತರ ಶುದ್ಧ ಅವರೆಲ್ಲ ಭಕ್ತರೆ, ಶುದ್ಧ ಭಕ್ತರೆ. ಯಾರು ಭರತ ಮಹಾರಾಜರಾಗ್ಬೋದು, ಗಜೇಂದ್ರ ಮೋಕ್ಷದಲ್ಲಿ ಇಂದ್ರದ್ಯುಮ್ನ ಮಹಾರಾಜರಾಗ್ಬೋದು, ಅವ್ರಿಗೆ ಒಂದು ಸ್ವಲ್ಪ ಚಿಕ್ಕ ಶಿಕ್ಷೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮಗೆಲ್ಲ ಪಾಠ ಅಂತ, ನಮಗೆ ಈಗ ನಾವು ಎಷ್ಟು ಜಾಗರೂಕತೆ ಇರ್ಬೇಕು ಅನ್ನೋದಕ್ಕೆ ನಮಗೆ ತೋರಿಸ್ಲಿಕ್ಕೆ ಭಗವಂತನ ತನ್ನ ಭಕ್ತರ ಮೂಲಕ ತೋರಿಸೋದು ಕೂಡ ಇದೆ. ಸೊ ಹಾಗೆ ಅವ್ರಿಗೆ ಒಂದು ಚಿಕ್ಕ ಶಿಕ್ಷೆ ತರ ತೋರಿಸಿನೂ ಆದ್ರೆ ಅವ್ರನ್ನ ತಕ್ಷಣವೇ ಅವ್ರಿಗೆ ಪರಿಪೂರ್ಣತೆಯನ್ನು ಭಗವಂತನು ಅನುಗ್ರಹಿಸ್ಬೇಕು. ಸಾಧಾರಣವಾಗೋದಿಲ್ಲ ಇದು. ಸಾಧಾರಣವಾಗಿ ಇವಾಗ ಅಕಸ್ಮಾತ್ ನಾವ್ ಯಾರಾದ್ರು ನೆಕ್ಸ್ಟ್ ಪ್ರಾಣಿ ಜನ್ಮ ಹುಟ್ಟಿದ್ರೆ ನಾವು ಅದೆಲ್ಲ ಎಷ್ಟು ಸಾವಿರಾರು ಲಕ್ಷ ಜನ್ಮಗಳು ಮುಗದೆ ನಾವು ಮನುಷ್ಯ ಜನ್ಮ ಪಡೆಯೋದು. ಮತ್ತೆ ಅದಕ್ಕೆ ಹೇಳೋದು ಲಬ್ಧ್ವಾ ಸುದುರ್ಲಭಂ ಬಹು ಸಂಭವ ಅಂತೆ. ಎಷ್ಟೋ ಜನ್ಮಗಳ ನಂತರ ನಮ್ಗೆ ಮನುಷ್ಯ ಜನ್ಮ ಸಿಗ್ತಾ ಇದೆ ಅಂತ. ಸೊ ನಮಗೆ ಸಿಕ್ಕಿದೆ ಇವಾಗ ಮನುಷ್ಯ ಜನ್ಮ ಅಂದ್ರೆ ನಾವು ಎಷ್ಟೋ ಜನ್ಮಗಳು ಎಲ್ಲ ಮುಗಿಸಿ ಬಂದಿದ್ದೇನೋ. ಅದು ವಿಕಾಸ, ನ್ಯಾಚುರಲ್ ಎವಲ್ಯೂಷನ್, ಹೇಗೆ ನಾವು ಡಾರ್ವಿನ್ ಸಿದ್ಧಾಂತ ಆ ರೀತಿ ಸಿದ್ಧಾಂತ ಅದಲ್ಲ. ದೇಹ ಬದಲಾಗೋದಲ್ಲ, ಆತ್ಮ ಬೇರೆ ದೇಹಗಳನ್ನ ಪಡೆಯುತ್ತೆ, ಒಂದು ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ. ಎಕ್ಸೆಪ್ಷನ್ ಇನ್ನೊಂದು ಈಸಿಯಾಗಿ ಅಂದ್ರೆ ನಾವೆಲ್ಲ ಬರೀ ಅಲ್ಲಿ ಕಲಾವಿದ್ರಷ್ಟೇ. ಈಗ ಒಬ್ಬ ನಿರ್ಮಾಪಕ ನಿರ್ದೇಶಕ ಯಾರು ಬಂದಿ ಇವತ್ತು ನೀನ್ ರಾಜನ್ ಪಾರ್ಟೇ ಮಾಡ್ತಾ ಇದ್ಯಾ, ಅವ್ನ್ ಇನ್ನೊಬ್ಬ ಬಂದಿಲ್ಲ ಅವ್ನ್ ಪಾರ್ಟ್ ಹಾಕೊಂಡ್ರು ನಾವು ಹಾಕಕ್ ರೆಡಿ ಇರ್ಬೇಕು, ಎಲ್ಲ ಅವನ್ನ ನಿರ್ಣಾಯಕಕ್ಕೆ ಬಿಡ್ಬೇಕು ಅಂತ ಹೇಳ್ತದೆ. ಅಂದ್ರೆ ಭಗವಂತನ ಒಂದು ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ಭಗವಂತನು ಹೇಗೆ ಇವಾಗ ಲಾ ಇದೆ, ಇದು ಕೋರ್ಟ್ ಇದಿದೆ. ಸೊ ಅಲ್ಲಿ ಏನಿದ್ರು ಜಡ್ಜ್ ಅವ್ರೇನು ಒಂದು ಸಪರೇಟ್ ಆಗಿ ಡಿಸಿಷನ್ ತೆಗೆಯೋದಿಲ್ಲ. ಸಾಧಾರಣವಾಗಿ ಏನಿದೆ ಅದು ಕಾನೂನು ಲಾ ಅದ್ರ ಪ್ರಕಾರವಾಗಿ ಅವ್ರು ನಮಗೆ ಕೊಡ್ತಾರೆ ಅಷ್ಟೇ ಕೇಸ್. ಸೊ ಆ ರೀತಿಯಲ್ಲಿ ನಮಗೆ ಜನ್ಮದ ಕೂಡ ಹೇಗೆ ಬರ್ಬೇಕು ಅಂತ ಅದು ಆಗ್ಲೇ ನಿರ್ಣಯ ಆಗ್ಬಿಟ್ಟಿದೆ. ಆದ್ರೆ
ಕೃಷ್ಣ ಬೇಕಾದ್ರೆ ಯಾವಾಗಾದ್ರೂ ಅದನ್ನ ಇಂಟರ್ವ್ಯೂನ್ ಮಾಡಿ, ಇವಾಗ ನೋಡಿದಾಗ ಭರತ್ ಮಹಾರಾಜ್ ಸನ್ನಿವೇಶನೋ ಇವ್ರ ಸನ್ನಿವೇಶನ ಗಜೇಂದ್ರದಲ್ಲ ಸ್ಪೆಷಲ್ ಆಗಿ ಕೃಷ್ಣ ಒಂದು ಎಕ್ಸ್ಟ್ರಾ ಇದಾಗಿ ಆಕ್ಟ್ ಮಾಡ್ಬೋದು ಕೃಷ್ಣ. ಇಲ್ಲಾಂದ್ರೆ ಸಾಧಾರಣವಾಗಿ ಒಂದು ಸಿಸ್ಟಮ್ಸ್ ಕೃಷ್ಣ ಮಾಡ್ಬಿಟ್ಟಿರೋದು. ಇದೇ ರೀತಿಯಲ್ಲಿ ಪುನರ್ಜನ್ಮ, ಇದೇ ರೀತಿಯಲ್ಲಿ ನಮ್ಮ ಗುಣದ ಪ್ರಭಾವ ನಮಗೆ ಬೇರೆ ಸಿಗೋ ಜನ್ಮಗಳು, ಆ ರೀತಿ ಒಂದು ಸಿಸ್ಟಮ್ ಮಾಡಿಬಿಟ್ಟಿದೆ ಕೃಷ್ಣ. ಪ್ರಭುಜಿ, ದೇವತೆಗಳ ಜನ್ಮದಲ್ಲಿ ಭಕ್ತರಾಗೋದಕ್ಕೆ ಸಾಧ್ಯ ಇಲ್ವಾ ಪ್ರಭುಜಿ? ದೇವತೆಗಳಲ್ಲಿ ಇದೆ, ಯಾಕಂದ್ರೆ ಅವರು ಸತ್ವಗುಣದಲ್ಲಿದ್ದಾರೆ ಹೆಚ್ಚು. ಅವರು ಸತ್ವಗುಣ ನಮ್ಗಿಂತ ಹೆಚ್ಚು ಅವರು ಉನ್ನತ ಜೀವಿಗಳೇ. ಅವರು ಸತ್ವಗುಣ ಇದೆ, ಒಳ್ಳೆ ಸಂಘ ಸಿಗುತ್ತೆ ಅವ್ರಿಗೆ. ಯಾರೋ ದೇವರ್ಷಿ ಮಾನವರು ಎಲ್ಲ ಬರ್ತಾ ಇರ್ತಾರೆ, ನಮಗಿಂತ ಒಳ್ಳೆ ಸ್ಥಿತಿಯಲ್ಲೇ ಇದ್ದಾರೆ ಅಂತ ಒಂದು ಕಡೆ ಒಂದು ರೀತಿಯಲ್ಲೇ ಹೇಳ್ತಾರೆ. ಅದು ಕೂಡ ಇದೆ, ಇನ್ನೊಂದು ಆಂಗಲ್ ಕೂಡ ಇದೆ. ಅದ್ರ ಸಾಧಾರಣವಾಗಿ ಹೇಳೋದು, ನಮಗಿಂತ ಅವ್ರಿಗೆ ಭಕ್ತಿ ಸಿಗೋದಕ್ಕೆ ಅವ್ರಿಗೆ ಅವರು ನಮಗಿಂತ ಮುಂದೆ ಇದ್ದಾರೆ, ಅವರು ಸತ್ವಗುಣದಲ್ಲಿದ್ದಾರೆ. ಅವರು ನಾವು ಸ್ವಲ್ಪ ರಜೋಗುಣದಲ್ಲಿ ಇದ್ದೀವಿ ಅಂತ ಹೇಳ್ಬೋದು ಈ ಮನುಷ್ಯ ಲೋಕದಲ್ಲಿ. ನಾವು ಹಾಗಾದ್ರೆ ಸ್ವರ್ಗಗಳಿಗೆ ಏರಿದವರು ಅಲ್ಲಿಂದ ಭಕ್ತರು ಆಗಕ್ಕೂ ಆಗುತ್ತೆ ಅಂತಾನೆ ಪ್ರಭುಜಿ? ಅಲ್ಲ, ಭಕ್ತರೇ ಅವರು, ದೇವತೆಗಳಂದ್ರೆ ಭಕ್ತರೇ ಅವರು. ಹೇಳ್ತಾರೆ ಉನ್ನತ ಲೋಕದಲ್ಲಿ ಅವರೆಲ್ಲ ಆಸ್ತಿಕರೇ ಅಂತಾನೆ ಹೇಳ್ತಾರೆ, ನಾಸ್ತಿಕರು ಯಾರು ಇಲ್ಲ ಅಂತ ಹೇಳ್ತಾರೆ. ಉನ್ನತ ಲೋಕದಲ್ಲಿ ಸ್ವರ್ಗಲೋಕ, ಋಷಿ ಲೋಕ, ತಪೋಲೋಕ, ಜನಲೋಕ ಯಾರಿದ್ದಾರೋ ಎಲ್ಲರೂ ಕೂಡ ಎಲ್ಲರಿಗೂ ಗೊತ್ತು ವಿಷ್ಣು ಕೃಷ್ಣನೇ ಪರಮ ಪುರುಷ ಅಂತ. ಅವ್ರು ಭಕ್ತಿ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವ್ರಿಗೆ ಸ್ವಲ್ಪ ಭೌತಿಕ ಇದು ಇಚ್ಛೆಗಳಿದೆ ಅವ್ರಿಗೆ. ಹಾಗಾಗಿ ಅವರು ಆ ಸತ್ವಗುಣದಲ್ಲಿ ಸ್ವಲ್ಪ ಇದ್ದು ಅವರು ಧಾರ್ಮಿಕವಾಗಿ ಅವರು ಪಾಲನೆ ಮಾಡ್ಕೊಂಡು ಹಿಂದೆ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ದೇವತೆಗಳು. ಅವರು ನಿರ್ದಿಷ್ಟ ಕಾರ್ಯಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು ಅಂತಾನೂ ಹೇಳ್ತಾರಲ್ವಮ್ಮ ಪ್ರಭುಜಿ? ಅವ್ರು ಪ್ರಮೋಷನ್ ತಗೊಂಡಿದ್ದಾರೆ ಅವ್ರ ಆತರ. ಅವರು ಭಕ್ತಿಯಲ್ಲಿ ಅವ್ರು ಮುಂದುವರಿದು ಮತ್ತೆ ಆ ಪುಣ್ಯ ಕಾರ್ಯಗಳೆಲ್ಲ ಮಾಡಿ ಅವ್ರು ಸತ್ವಗುಣ ಅವ್ರು ಕೃಷ್ಣ ಭಗವಂತನಿಂದ ನೇಮಕಗೊಂಡಿದ್ದಾರೆ ಆ ದೇವತಾ ಲೋಕದಲ್ಲಿ. ಆದ್ರೆ ಆ ಸಾಧ್ಯತೆ ಇದೆ, ನಾವು ನೋಡ್ತೀವಿ ಒಂದೊಂದ್ಸಲ ಆ ದೇವತಾ ಲೋಕದಲ್ಲೂ ಕೂಡ ಅವ್ರಿಗೂ ಕೂಡ ಶಾಪ ಆಗತ್ತೆ, ಶಾಪ ಸಿಗ್ಬೋದು. ಇಲ್ಲಾಂದ್ರೆ ಅವರು ಕೂಡ ಅವರ ಪದವಿಯನ್ನು ಸವಿನಿಯೋಗ ಮಾಡ್ಕೊಳ್ದೆ ದುರ್ವಿನಿಯೋಗ ಮಾಡ್ಕೊಂಡು ಅವರು ಕೂಡ ಕೆಳಗೆ ಬರೋದು, ಇದೆಲ್ಲ ಕೇಳ್ತೇವೆ ಒಂದ್ಸಲ ದೇವತೆಗಳೆಲ್ಲ, ದೇವತಾ ಪುರುಷಗಳೆಲ್ಲ. ಸೊ ಅದು ಸಾಧ್ಯತೆ ಇದ್ದೇ ಇದೆ. ಸತ್ವಗುಣದಲ್ಲಿ ಇದ್ರೂ ಕೂಡ ಅವರು ಮತ್ತೆ ಅವ್ರು ಪತನಗೊಳ್ಬಹುದು. ಅದೆಲ್ಲ ಭೌತಿಕ ಜಗತ್ತಿನಲ್ಲಿ ಇರೋ ಸಾಧ್ಯತೆಗಳು. ಆದ್ರೆ ಒಮ್ಮೊಮ್ಮೆ ಹೇಳ್ತಾರೆ ಈ ನಾವು ಇದರ ಇರೋ ಭೂಲೋಕದಲ್ಲಿ, ಅದ್ರ ಪರ್ಟಿಕ್ಯುಲರ್ ಭಾರತ ವರ್ಷ ಇದು ಏನ್ ಹೇಳ್ತೇವೆ, ಇಲ್ಲಿ ಸ್ವಲ್ಪ ಧಾರ್ಮಿಕ ಧರ್ಮವನ್ನು ಪಾಲನೆ ಮಾಡೋದು ಸ್ವಲ್ಪ ಸುಲಭ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಭಗವಂತನ ದಿವ್ಯ ಕ್ಷೇತ್ರಗಳಿವೆ. ಇಲ್ಲಿ ಬೃಂದಾವನ, ಮಥುರಾ, ದ್ವಾರಕೆ, ಎಷ್ಟು ನಾವು ತಿರುಪತಿ, ಶ್ರೀರಂಗಂ ಇದೆಲ್ಲ ನೋಡೋದು ಈ ತುಂಬಾ ಈ ರೀತಿಯ ಒಂದು ಒಂದು ವಾತಾವರಣ ಅನ್ನೋದು ನಮಗೆ ಇಲ್ಲಿ ಜಾಸ್ತಿ ಇರೋದ್ರಿಂದ, ಆಮೇಲೆ ನಮಗೆ ಇಲ್ಲಿ ತುಂಬಾ ಬೇಗ ಗೊತ್ತಾಗುತ್ತೆ ಇಲ್ಲಿ ಭೌತಿಕ ಕ್ಲೇಶಗಳು, ಎಷ್ಟು ದುಃಖಗಳು ಬೇಗ ಬೇಗ ಬರುತ್ತೆ. ಉನ್ನತ ಲೋಕಗಳಲ್ಲಿ ಅವ್ರಿಗೆ ಅಷ್ಟು ಬೇಗ ಬರೋದಿಲ್ವಂತೆ. ಅವ್ರಿಗೆ ತುಂಬಾ ವರ್ಷಗಳ ನಂತರ ಅವ್ರಿಗೆ ಈ ಮುಪ್ಪು, ಒಂದು ಅವ್ರ ದೇಹ ಇದಾಗೋ ಕ್ಷೀಣಿ ಹೋಗೋದು, ಇಲ್ಲಾಂದ್ರೆ ಒಂದು ರೋಗಗಳು ಬರೋದು, ಇದೆಲ್ಲ ಹೇಳ್ತಾರೆ. ಸೊ ಆ ರೀತಿಯಾಗಿ ಅವ್ರಿಗೆ ಆಧ್ಯಾತ್ಮಿಕವಾಗಿ ಒಂದೊಂದ್ಸಲ ಸ್ವಲ್ಪ ಜನ ಅಲ್ಲಿ ಇದು ಮಾಡೋದು, ಭರತ ವರ್ಷ ಇಲ್ಲಿ ನಾವು ಹುಟ್ಟೋಣ, ನಾವು ಇಲ್ಲಿ ಹುಟ್ಟಿದ್ರೆ ನಮ್ಗೆ ಈ ಒಂದು ಭಕ್ತಿ ಮಾಡಕ್ ತುಂಬಾ ಒಂದು ಅನುಕೂಲ ಇದೆ ಅಂತ ಒಂದೊಂದ್ಸಲ ಅವ್ರು ಪ್ರಾರ್ಥನೆ ಮಾಡ್ತಾರೆ ದೇವತೆಗಳು ಅಂತ ಕೂಡ ಈ ನಮ್ಮ ಭರತ ವರ್ಷ ಇದರ ಒಂದು ಮಹಾತ್ಮೆಯನ್ನು ಹೇಳ್ತಾರೆ. ಇಲ್ಲಾಂದ್ರೆ ಸಾಧಾರಣವಾಗಿ ಉನ್ನತ ಲೋಕದಲ್ಲಿ ಡೆಫಿನೆಟ್ಲಿ ಅವ್ರು ನೋಡ್ತಿದ್ದ ಉನ್ನತ ಜೀವಿಗಳು ಅವ್ರಿಗೆ ಸತ್ವಗುಣದಲ್ಲಿದ್ದಾರೆ, ಅವ್ರು ಬೇಗ ಅವ್ರ ಪರಿಪೂರ್ಣತೆ ಪಡೆದು ಭಗವದ್ಧಾಮಕ್ಕೆ ಹೋಗ್ಬೋದು ನಮ್ಗಿಂತ. ಓಕೆ, ಮತ್ತೆ ಲೇಟ್ ಆಯ್ತು ಅನ್ಸುತ್ತೆ. ಓಕೆ, ಇನ್ನೇನು ಯಾರಿಗೂ ಏನಿಲ್ಲ ಅಂದ್ರೆ ಎಂಡ್ ಮಾಡೋಣ.